ವೀಕ್ಷಕರೇ ನಮಸ್ಕಾರ, ಮಂಗಳೂರು ಮಿರರ್ಗೆ ಸ್ವಾಗತ. ಇವತ್ತು ನಮ್ಮ ಅತಿಥಿ ಪಟಪಟ ಅಂತ ಮಾತಾಡ್ತಾ ಯಕ್ಷಗಾನ, ನಾಟಕ ಹಾಗೂ ಚಿತ್ರಕಲಾವಿದೆ, ಈ ರೀತಿಯ ಹಲವು ಬಗೆಯ ಕರಾವಳಿಯ ಬಹುಮುಖ ಪ್ರತಿಭೆ. ಕನ್ನಡದ ಜಿ ವಾಹಿನಿ ನಡೆಸಿಕೊಡುವಂತಹ ಡ್ರಾಮಾ ಜೂನಿಯರ್ ಸೀಸನ್ 5 ವಿನ್ನರ್ ಇವರು. 21 ವಾರಗಳ ಕಾಲ 14 ಪುಟಾಣಿ ಸ್ಪರ್ಧಿಗಳ ಜೊತೆಗೆ ವಿವಿಧ ಬಗೆಯ ನಾಟಕಗಳಲ್ಲಿ ಹಾಗೂ ಡ್ರಾಮಾ ಜೂನಿಯರ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿನ್ನರ್ ಆಗಿರುವವರು ಮಂಗಳೂರಿನ ಬಹುಮುಖ ಪ್ರತಿಭೆ ರಿಷಿಕಾ ಕುಂದೇಶ್ವರ್. ರಿಷಿಕಾ ಕುಂದೇಶ್ವರ್ ಅವರ ನಮಸ್ಕಾರ, ಸ್ವಾಗತ. ಅದೇ ರೀತಿ ರಿಷಿಕಾ ಕುಂದೇಶ್ವರ್ ಅವರ ತಂದೆ ಪತ್ರಕರ್ತರು, ಅದೇ ರೀತಿ ಕಲಾವಿದರು, ನಾಟಕ ಕಲಾವಿದರು, ಸಿನಿಮಾ ಕಲಾವಿದರು ಆಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ. ಮೊದಲನೇದಾಗಿ ರಿಷಿಕಾ ಕುಂದೇಶ್ವರ್ ಅವರೇ, ನಿಮಗೆ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಜಿ ವಾಹಿನಿಯಲ್ಲಿ ಈ ಶಾಲೆಯ ಮಧ್ಯದಲ್ಲಿ ನಿಮ್ಗೆ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕರಾವಳಿಯನ್ನ ರೆಪ್ರೆಸೆಂಟ್ ಮಾಡಿರುವಂತಹ ನಿಮ್ಗೆ ಧನ್ಯವಾದಗಳು. ನಿಮ್ಮ ಓದಿನ ಕತೆ, ಆಮೇಲೆ ಈಗ ಈ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಹೇಗೆ ಅನಿಸ್ತು? ನಿಜವಾಗಿ ತುಂಬ ಖುಷಿ ಆಗ್ತಿದೆ ನನಗೆ. ಈ ಒಂದು ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ, ಅದ್ರ ಬಗ್ಗೆನೇ ನನಗೆ ಬಹಳ ಖುಷಿ ಇದೆ. ಈಗ ಸ್ಟಡೀಸಿಗೆ ಬರಬೇಕಂದ್ರೆ ಸ್ಟಡೀಸ್ ಕೂಡ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಟೈಮ್ ಸಿಕ್ಕಿತು. ಅಂದರೆ 1 ಮಂತ್ ಟೈಮಲ್ಲಿ ನಾನು ಕಲಿತು ಎಕ್ಸಾಮ್ ಬರೆದೆ, ಫೈನಲ್ ಎಕ್ಸಾಮ್ಸ್ ಆಯಿತು. ಈಗ ನಾರ್ಮಲ್ ಆಗಿ ನಮ್ಮ ನಾರ್ಮಲ್ ಸ್ಕೂಲ್ಸ್ ಹೇಗೆ ನಡೀತಿರುತ್ತೆ ಹಾಗೆ ನಾನು ಸಹ ಈಗ ಸ್ಕೂಲ್ ಅಕಾಡೆಮಿಕ್ಸಲ್ಲಿ ಮಾಡ್ತಿದ್ದೀನಿ. ಅಂದರೆ 8ನೇ ಕ್ಲಾಸಲ್ಲಿ ಅರ್ಧ ವರ್ಷ ಆಗಿರುವಾಗ ಅವಳಿಗೆ ಆಡಿಷನ್ ಅಲ್ಲಿ ಬಂತು. ಆಡಿಷನ್ ಆದಮೇಲೆ ಮತ್ತೆ ಅರ್ಧ ವರ್ಷ ಆದಮೇಲೆ ಒಂದು ಪಾಠ ಏನಾಗಿತ್ತು. ಆಮೇಲೆ 6 ತಿಂಗಳ ಕಾಲ ಅವಳು ಸ್ಕೂಲಿಗೆ ಹೋಗಿರಲಿಲ್ಲ. ಅಂದರೆ ಅವಳು ಗೆದ್ದು ಬಂದಾಗ ಇವಳಿಗೋಸ್ಕರ 1 ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಟ್ಟು ಎಲ್ಲ ಆ್ಯನ್ಯುವಲ್ ಎಕ್ಸಾಮನ್ನು ಎಲ್ಲವನ್ನ ಬೇರೆ ಮಾಡಿ, ಕ್ವಶನ್ ಪೇಪರ್ ಕೂಡ ಬೇರೆ ಪ್ರಿಪೇರ್ ಮಾಡಿ ಇವಳಿಗೆ ಎಕ್ಸಾಮ್ ಬರ್ಸಿದ್ರು. ಅದಾದಮೇಲೆ ಹಿಂದಿನ ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲ ಇತ್ತಲ್ಲ, ಅದು ಒಂದು ಎಕ್ಸಾಮಿಗೆ ಹೋಗಿರಲಿಲ್ಲ. ಆ ಮಾರ್ಕ್ ಕೂಡ ಕೊಡಲಿಲ್ಲ. ಅಂದರೆ 80 ಮಾರ್ಕ್ಸ್ ಮತ್ತು ಸ್ವಲ್ಪ 10 ಮಾರ್ಕ್ಸ್, ಅಂದರೆ ಅದರಲ್ಲೇ ಪಾಸ್, ಒಳ್ಳೆ ಮಾರ್ಕ್ 75% ಇವಳು ಪಡೆದಿಲ್ಲ. ಅದಾದ್ಮೇಲೆ ಈಗಲೂ ಟೆಸ್ಟ್, ಇವತ್ತು ಮುಗಿಸಿದ್ದಷ್ಟೇ. ನಿಮ್ಮಲ್ಲಿ ಬರುವಾಗ 5 ಗಂಟೆ ಎಕ್ಸ್ಟ್ರಾ ಅವರಲ್ಲಿ ಟೆಸ್ಟ್ ಕೊಟ್ಟು 5:30ವರೆಗೆ, ಅಂದರೆ ಎಕ್ಸ್ಟ್ರಾ ಅವರ್ವರೆಗೆ ಟೆಸ್ಟ್ ಕೊಟ್ಟು ಇವತ್ತಿಗೆ ಇನ್ನೊಂದು, ಅಂದರೆ ಅವರಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಆಗುವಂಥ ಇದಿರ್ತದೆ ಎಕ್ಸಾಮ್ಸ್ಗಳು, F1, F2 ಆ ಥರ, FA1. ಈಗ FA1 ಆಗಿ ಎಕ್ಸಾಮ್ ಮುಗ್ದಿದೆ ಅಷ್ಟೇ. ಈಗ ಎಲ್ಲ ಮಕ್ಕಳಿಗೆ ನಡೆಯುವಂಥ FA2 ಈಗ ಇನ್ನೊಂದು ವಾರದಲ್ಲಿ ಶುರು ಆಗ್ತದೆ. ಹಾಗೆ ಅಂದ್ರೆ ಕಂಟಿನ್ಯೂಸ್ ಎಕ್ಸಾಮಲ್ಲಿ ಪ್ರೊಸೆಸ್ ಎಲ್ಲ ಕಂಟಿನ್ಯೂಸ್. ಕಾಮಿಡಿ ಶೋ ಇತ್ತು, ಈಗ ಕಂಟಿನ್ಯೂಸ್ ಎಕ್ಸಾಮ್. ಹೌದೌದು. ನಾನು 9ನೇ ಕ್ಲಾಸಲ್ಲಿ ಸ್ಟಡಿ ಮಾಡ್ತಿದ್ದೇನೆ. ಈಗ ನೀವು ಜೂನಿಯರ್ಸ್, ಡ್ರಾಮಾ ಜೂನಿಯರ್ಸ್ ವಿನ್ ಆಗಿ ಬಂದ ನಂತರ ನೀವೀಗ ಎಲ್ಲರಿಗೂ ಪರಿಚಿತ ಅಂತ ವ್ಯಕ್ತಿ. ಅದೇ ರೀತಿ ಶಾಲೆಗೆ ಹೋಗುವಾಗ, ಈಗ ಹೈಸ್ಕೂಲ್ ಹೋಗ್ತಾ ಇದ್ದೀರಾ, ನಿಮ್ಮ ಸಹಪಾಠಿಗಳು ಶಾಲೆಯಲ್ಲಿ ಹೇಗಿರ್ತದೆ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ ನಿಮ್ಮ ನೋಡುವಾಗ? ಅಂದರೆ ಅವರಿಗೆ ಸಹ ಅಂದರೆ ಖುಷಿ ಇದೆ ತುಂಬ ಜನಕ್ಕೆ. ಅಂದರೆ ನಾನು ನಮ್ಮ ಫ್ರೆಂಡ್ ನಮ್ಮ ಕ್ಲಾಸಿನವಳು ಇಲ್ಲಿ ವಿನ್ ಆಗಿ ಬಂದಿದ್ದಾರೆ, ನನ್ನ ಫ್ರೆಂಡು ಡ್ರಾಮಾ ಜೂನಿಯರ್ಸ್ ವಿನ್ನರ್ ಅಂತ ಅವರೆಲ್ಲ ಹೇಳ್ಕೊಳ್ತಾರೆ. ಅದರ ಬಗ್ಗೆ ನಂಗೆ ಖುಷಿ ಇದೆ. ಟೀಚರ್ಸು ಸಹ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮೊನ್ನೆ ಸನ್ಮಾನ ಕೂಡ ಮಾಡಿದರು. ಅಂದರೆ ಇವಳಿಗೆ ಒಂದು ಟ್ರೋಫಿಯನ್ನು ಕೂಡ ಕೊಟ್ಟು, ಸ್ಮರಣಿಕೆಯನ್ನು ಕೊಟ್ಟು, ಮತ್ತು ಒಂದು ಶಾಲೆಯಲ್ಲಿ ಯಾರೆಲ್ಲ ಅಚೀವ್ ಮಾಡಿದ್ದಾರೆ ಅವರಿಗೂ ಕೂಡ ಗುರುತಿಸಿದ್ರು. ಇವಳಿಗೆ ಒಂದು ಸ್ಪೆಷಲ್ ಒಂದು ಸ್ಮರಣಿಕೆ ಟ್ರೋಫಿಯನ್ನು ಕೊಟ್ಟು ಗೌರವಿಸಿದ್ರು. ಈಗ ಡ್ರಾಮಾ ಜೂನಿಯರ್ಸಿಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅಂದರೆ ನನಗೆ ಅಪ್ಪ ಚಿಕ್ಕ ವಯಸ್ಸಿಂದನೂ ಟ್ರೈನ್ ಮಾಡ್ತಿದ್ರು. ಅಂದರೆ ಏನು ಭಗವದ್ಗೀತೆ ಮತ್ತು ಡ್ರಾಮಾ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಇದೆಲ್ಲ ಒಟ್ಟಿಗೆ ಸೇರಿ ನನಗೆ ಟ್ರೈನಿಂಗ್ ಕೊಡ್ತಿದ್ರು. ಅಂದರೆ ಕ್ಲಾಸಿಗೆ ಕಳಿಸ್ತಿದ್ರು, ಮತ್ತು ಅಪ್ಪ ಸ್ವತಃ ಕಲಿಸ್ತಿದ್ರು, ಯಾಕಂದರೆ ಅವರು ಸಹ ಒಬ್ಬ ಆರ್ಟಿಸ್ಟ್. ಸೊ ಹಾಗೆ ಅವರಿಗೆ ಒಂದು ಕನಸಿತ್ತು, ನಾನು ಡ್ರಾಮಾ ಜೂನಿಯರ್ಸ್ಗೆ ಹೋಗಬೇಕು ಅಂತ. ಆ ಕನಸನ್ನು ಅಂದರೆ ನಮಗೆ ಕೊಟ್ಟರು. ಅಂದರೆ ನೀನು ಇದನ್ನು ಮಾಡಬಹುದು ಅಂತ. ನನಗೂ ಅದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು, ಹಾಗಾಗಿ ಅದು ಆಯಿತು ಅಂತ. ಆಸಕ್ತಿ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ನನಗೆ ಈಗ ಅಪ್ಪ ಆಸಕ್ತಿ ತಂದು ಕೊಟ್ಟಿದ್ದು. ಅಂದರೆ
ಈಗ ನಾವು ಎಲ್ಲರಿಗೂ ಸಹ ಎಲ್ಲದರಲ್ಲೂ ಸಹ ಆಸಕ್ತಿ ಇರುವುದಿಲ್ಲ. ಬಟ್ ನಾವು ಅಪ್ಪ ಹೇಗಂದರೆ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಯಕ್ಷಗಾನ ಪ್ರೋಗ್ರಾಮ್ಗಳಿಗೆ ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡು ಹೋಗಿ ಅವರ ತೊಡೆಯಲ್ಲಿ ಕೂರಿಸ್ಕೊಂಡು ತಾಳ ಹಾಕ್ತಿದ್ರು. ಆ ತಾಳ ನಮಗೆ ಅವಾಗ ಅಷ್ಟು ಚೆನ್ನಾಗಿ ಗ್ರಾಸ್ ಮಾಡಬಹುದಿತ್ತು. ನಮಗೆ ಆವಾಗ ಗೊತ್ತಾಗ್ತಿತ್ತು. ಮೊದಲೆಲ್ಲ ಚರ್ಮುರಿ ತಿನ್ನಲಿಕ್ಕೆ ಹೋಗ್ತಿದ್ದವರು ಮತ್ತೆ ಮತ್ತೆ ಆಗುವಾಗ ಯಕ್ಷಗಾನ ಮಾಡಲಿಕ್ಕೆ ಯಕ್ಷಗಾನದ ಬಗ್ಗೆ ಒಲವು ಜಾಸ್ತಿ ಆಯಿತು. ಹಾಗೆ ಅದ್ರ ಬಗ್ಗೆ ಆಸಕ್ತಿಯು ಜಾಸ್ತಿ ಆಯಿತು. ಹಾಗಾಗಿ ಆ ಥರ ಅಪ್ಪ ಟ್ರೈನ್ ಮಾಡಿ ನಮ್ಮನ್ನ ಡ್ರಾಮಾ ಜೂನಿಯರ್ಸ್ ಎಲ್ಲ ಕಲಿಸ್ಬೇಕು ಅಂತ ಇದು ಮಾಡಿದ್ರು. ಈಗ ಈ ಸೆಲೆಕ್ಷನ್, ಈಗ ಡ್ರಾಮಾ ಜೂನಿಯರ್ಸ್ ಅಂತ ಹೇಳಿದ ಕೂಡಲೇ ನೇರವಾಗಿ ನಾವು ಅಲ್ಲಿ ಹೋಗುವಂಥದ್ದಲ್ಲ, ಅದರದ್ದು ಸೆಲೆಕ್ಷನ್ಗಳಿರ್ತದೆ. ಆ ಸೆಲೆಕ್ಷನ್ ಹೇಗಾಯಿತು? ಅಂದರೆ ಮೊದಲು ಅಂದರೆ ಇರುವ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಒಂದೊಂದು ಕಡೆ ಆಡಿಷನ್ಗಳನ್ನು ಮಾಡಲಾಗ್ತದೆ. ಅದರಲ್ಲಿ ನಾನು ಮಂಗಳೂರಲ್ಲೇ ಆಡಿಷನನ್ನು ಕೊಟ್ಟಿದ್ದೆ. ಆ ಥರ ಒಂದು 30,000 ಮಕ್ಕಳು ಆಡಿಷನ್ ಕೊಡ್ತಾರೆ ಫಸ್ಟ್ ರೌಂಡಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ. ಕೆಲವೊಮ್ಮೆ ಒಂದೊಂದು ರೌಂಡು 2 ಅಂದರೆ ಮಾಡ್ತಾರೆ ಎಲ್ಲ ಕಡೆ ಹುಡುಕಿ. ಆಗ 30,000 ಫಸ್ಟ್ ರೌಂಡಿಗೆ 30,000 ಬರ್ತಾರೆ. ಆಮೇಲೆ ನೆಕ್ಸ್ಟ್ ಬೆಂಗಳೂರಿಗೆ ಕರೀತಾರೆ. ಆಗ 1,500 ಜನ ಇರ್ತಾರೆ. ಅಂದರೆ ಆ ಟೋಟಲಲ್ಲಿ 30,000ದಲ್ಲಿ 1,500 ಸೆಲೆಕ್ಟ್ ಮಾಡಿ ಕರೀತಾರೆ ಅವರನ್ನು. ಅದು ಬೆಂಗಳೂರಲ್ಲೇ ಆಗುತ್ತೆ. ಅಲ್ಲಿ ಹೋಗಿ ನಾವು ಆಡಿಷನ್ ಕೊಟ್ಟು ಮತ್ತೆ ಬರಬೇಕು. ಅಲ್ಲಿ ನಮಗೆ ಅಂದರೆ ಎಕ್ಸ್ಟ್ರಾ ಏನಾದರೂ ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ನಮ್ಮ ಸ್ಕ್ರಿಪ್ಟ್ ನಾವು ಮಾಡಿದ್ದು ಜೊತೆಗೆ ಏನಾದರೂ ಎಕ್ಸ್ಟ್ರಾ ನಿಮಗೆ ಬರುತ್ತಾ ಅಂತ ಕೇಳ್ತಾರೆ, ಮತ್ತು ಎಕ್ಸ್ಟ್ರಾ ಮಾಡಬಹುದಾ ಅಂತ ಕೇಳ್ತಾರೆ. ಅದನ್ನು ಸಹ ಆನ್ ದ ಸ್ಪಾಟ್ ಮಾಡಲಿಕ್ಕೆ ರೆಡಿ ಇರಬೇಕು. ಆಮೇಲೆ ನೆಕ್ಸ್ಟ್ ಬರೋದು ನಮಗೆ ಲಾಸ್ಟ್ ರೌಂಡ್. ಅದರಲ್ಲಿ ಸೆಲೆಕ್ಟ್ ಆದರೆ ಒಂದು 50 ಜನನ ಕರೀತಾರೆ ಮೆಗಾ ಆಡಿಷನ್ಗೆ. ಅದರಲ್ಲಿ ಮತ್ತೆ 50 ಜನ ಕರೀತಾರೆ. ಅದನ್ನು ನಮ್ಮ ಜಡ್ಜಸ್ ರವಿಚಂದ್ರನ್ ಸರ್, ರಚಿತಾ ಮ್ಯಾಮ್ ಮತ್ತು ಲಕ್ಷ್ಮಿ ಅಮ್ಮ ಜಡ್ಜ್ ಮಾಡ್ತಾರೆ. ಆ 50 ಜನದಲ್ಲಿ 24 ಜನ ಸೆಲೆಕ್ಟ್ ಆಗ್ತಾರೆ. ಹಾಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಸೆಲೆಕ್ಟ್ ಫಸ್ಟ್ ರೌಂಡಿಗೆ ಮತ್ತೆ ಸೆಕೆಂಡ್ ರೌಂಡಿಗೆ ಕಾಲ್ ಬಂತು ನಮಗೆ. ಅಂದರೆ ಅಪ್ಪನಿಗೆ ಫಸ್ಟ್ ರೌಂಡಿಗೆ ಅದೇ ನೀವು ಬೆಂಗಳೂರಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಅದೊಂದು ಅಲ್ಲಿಯ ವಿಶೇಷ ಹೇಳಿದರೆ, ನನಗೆ ಕಾಲ್ ಮಾಡಿದಾಗ ನಾನು ತಗೊಂಡೆ ನಿಮ್ಮ ಮಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ. ಹೌದಾ, ಹಾಂ ಥ್ಯಾಂಕ್ ಯು ಅಂತ ಹೇಳಿ ಕಟ್ ಮಾಡಿದೆ. ಅವರು ಅಂಬಿಕಾ ಮೇಡಮ್ ಅಂತ ಕೋಆರ್ಡಿನೇಟರ್, ಅವ್ರು ಹೇಳೋದು, ಈ ದಕ್ಷಿಣ ಕನ್ನಡದವರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರೇನು ಹೆಚ್ಚು ಎಕ್ಸೈಟ್ಮೆಂಟ್ ಇರೋದಿಲ್ಲ, ಆದ್ರೆ ಇಷ್ಟು ಸಹಿತ ಇರಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ ಓಪನ್ ಆಗಿತ್ತು. ಅಂದರೆ ಆಯಿತಾ, ಹಾಂ ನಾನು ಬೇರೆ ಏನೋ ಕೆಲಸ ಇಲ್ಲ ಅಲ್ಲ, ನನಗೆ ಒಳಗೆ ತುಂಬ ಖುಷಿಯಾಗಿತ್ತು. ಆದರೆ ನಾನು ಆಯ್ತು ಮತ್ತೆ ಕನಸು, ಹೌದು, ತುಂಬ ಖುಷಿಯಾಗಿತ್ತು. ನನ್ನೊಟ್ಟಿಗೆ ಇನ್ನೊಬ್ಬರು ರಿಪೋರ್ಟರ್ ಕೂಡ ಇದ್ರು, ರಾಮಚಂದ್ರ ಅಂತ ಬರೆಪಾಡಿ. ನಾನು ಖುಷಿ ವ್ಯಕ್ತಪಡಿಸಿದ್ದೆ. ಬಟ್ ಅವ್ರ ಹತ್ರ ಓ ಅಂತ ಖುಷಿಯನ್ನು ವ್ಯಕ್ತಪಡಿಸಲಿಲ್ಲ. ಹೌದಾ, ಆ ಚಾನ್ಸ್ ಆಯಿತು ಅಂತ ಮನಸ್ಸಲ್ಲಿಟ್ಟೆ. ಓವರ್ ಯಾಕೆ ಮಾಡಲಿಲ್ಲ, ಪರಿಚಿತರಲ್ಲ, ಅಪರಿಚಿತ ಅಂದರೆ ನಮಗೆ ಅಷ್ಟು ಗೊತ್ತಿಲ್ಲಲ್ಲ. ಈಗ ನಮ್ಮ ದುಃಖ, ಕೋಪ ಅಥವಾ ಪ್ರೀತಿ ಏನಿದ್ರು ಒಟ್ಟಿಗೆ ಇದ್ದವರೊಟ್ಟಿಗೆ ಹಾಗೆ ಸೆಲೆಕ್ಟ್ ಆದರು ಸೆಕೆಂಡ್ ರೌಂಡಿಗೆ. ಸೆಕೆಂಡ್ ರೌಂಡಿಗೆ ಸಹ ನಮಗೆ ಅಂದರೆ ಸೆಕೆಂಡ್ ರೌಂಡ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಕಂಠೀರವದಲ್ಲಿ ಆಗಿತ್ತು. ಕಂಠೀರವ ಮತ್ತೆ ಅಬ್ಬಯ್ಯನಾಡು ಸ್ಟುಡಿಯೋ ನಮಗೆ ಕಂಠೀರವದಲ್ಲಿ ಫಸ್ಟ್ ರೌಂಡ್ ಕಂಠೀರವದಲ್ಲಿ, ಅಂದರೆ ಅಲ್ಲಿದ್ದು ಬೆಂಗಳೂರಿದ್ದು ಫಸ್ಟ್ ರೌಂಡ್ ಕಂಠೀರವದಲ್ಲಿ. ಆಮೇಲೆ ಮೆಗಾ ಆಡಿಷನ್ ಅದಕ್ಕೆ ಸಹ ನಮಗೆ ಕಾಲ್ ಬಂದಿತ್ತು. ಅಲ್ಲಿ ಆದ್ಮೇಲೆ ನಾವು ಅಂದ್ರೆ ಮೇನ್ ಅದು ಹೇಗಂತ ಹೇಳಿದ್ರೆ ಮೆಗಾ ಆಡಿಷನ್ ಫಸ್ಟ್ ರೌಂಡ್ ಆಗಿತ್ತು. ಒಂದು 25 ಜನರದ್ದು ಮೊದಲು ಮಾಡಿದ್ದಾರೆ. ಅದರಲ್ಲಿ ಏನೋ 12 ಜನ ಸೆಲೆಕ್ಟ್ ಆಗಿದ್ದಾರೆ. ನಾವು ಪ್ರೋಮೋ ಬಂತು ಜಿ ಕನ್ನಡದಲ್ಲಿ. ಪ್ರೋಮೋ ಎಲ್ಲರದ್ದು ನಾಳ್ದು ಶುರು ಆಗ್ತಾ ಇದೆ ಅಂತ. ನನ್ನ ಮಗಳಿಗೆ ಕಾಲೇ ಬರಲಿಲ್ಲ. ಅಯ್ಯ ಹೋಯ್ತು, ಈ ಸರಿಯೂ ನಮ್ದು ಮುಗೀತು. ಒಂದು ಫೈನಲ್ ಅಟೆಂಪ್ಟ್ ಮಾಡಿದೆ. ಫಸ್ಟಿಗೊಮ್ಮೆ ಅಟೆಂಪ್ಟ್ ಮಾಡಿದ್ದೆ ಸಣ್ಣ ಇರುವಾಗ. ಇವಳು ತುಂಬ ಸಣ್ಣವಳಿದ್ಲು. ಅದಾದ್ಮೇಲೆ ಕೊರೋನಾ ಟೈಮಲ್ಲಿ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು. ಆ ಎಪಿಸೋಡ್ ಇದೇ ಬರಲಿಲ್ಲ, ಶೋನೇ. ಆಯಿತು, ಇದು ಕೊನೆಯ ಪ್ರಯತ್ನ, 13 ವರ್ಷ, ನೆಕ್ಸ್ಟ್ 14 ವರ್ಷಕ್ಕೆ ಮತ್ತೆ ಯಾರಿಗೆ ಗೊತ್ತು, 13 ವರ್ಷ ಅಂಥೇಳಿ ಕೊನೆಯ ಪ್ರಯತ್ನ ಅಂತೇಳಿ ಹೇಳಿ ಇದ್ದೆ. ಆ ಪ್ರೊಮೋ ಬಂತು, ರವಿಚಂದ್ರನ್ ಅವರೆಲ್ಲ ಬಸ್ಸೆಲ್ಲ ಹೋದ ಮೇಲೆ ನಮ್ಮ ಹಣೆ ಬರ ಇಷ್ಟೇ ಅಂತೇಳಿ ಎನಿಸಿದೆ. ಅಷ್ಟರಲ್ಲೊಂದು ಕಾಲ್ ಬಂತು ಅಂತ, ಅಂದರೆ ಮುಗಿದೇ ಹೋಯ್ತು ಅಂತ ಇತ್ತು, ಅಷ್ಟರಲ್ಲಿ ಕಾಲ್ ಬಂತು ಕೊನೆಯ ಒಂದು ಆಸೆಯಲ್ಲಿ. ಹಾಗೆ ಅದು ಅಂದರೆ ನಿಜಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಸಮಯ ಆಗಿತ್ತು, 1-2 ತಿಂಗಳಾಗಿತ್ತು ಆಲ್ರೆಡಿ ಅಲ್ಲಿ ಆದಮೇಲೆ. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತೆ ಅಪ್ಪನಿಗೆ ಕಾಲ್ ಬಂದಾಗ ತುಂಬ ಖುಷಿ ಆಯಿತು ನನಗೆ.
ಎರಡೇ ದಿನದಲ್ಲಿ ಎತ್ಕೊಂಡು ಬೆಂಗಳೂರು. ಇಲ್ಲಿ ಹೇಗಂದ್ರೆ ಎಕ್ಸೈಟ್ಮೆಂಟ್ ನಿಮಗಿಂತ ನಿಮ್ಮ ತಂದೆಗೆ ಆಗಿತ್ತು. ಫೋನ್ ಅಟೆಂಡ್ ಮಾಡೋದವ್ರೆ ಅಲ್ಲ. ಆಮೇಲೆ ಮೂರ್ನಾಲ್ಕು ದಿನದಲ್ಲಿ ಬೆಂಗಳೂರು ಬರ್ಲಿಕ್ಕೆ 2 ದಿನವ ಅಂತ 19 ಬೆಂಗಳೂರು ಮತ್ತೆ ಅಲ್ಲೇ ಫಟಾಫಟ್. ಮತ್ತೆ ಅಲ್ಲಿ ಹೋದ್ಮೇಲೆ ಅವರು 1 ವಾರ ನಮಗೆ ಟ್ರೈನಿಂಗ್ ಕೊಟ್ಟರು, ಅಂದರೆ ಹೇಗೆಲ್ಲ ಇರಬೇಕು ಅಂತ, ಅಂದರೆ ಹೇಗೆಲ್ಲ ಇರ್ತದೆ ಅಂತ. ಅಂದರೆ ಮೆಗಾ ಆಡಿಷನ್ಗೆ ಎಲ್ಲರಿಗೆ ಅಂದರೆ ಮೆಂಟರ್ಸ್ ಅವರು ಬರೆದಂಥ, ರೈಟರ್ಸ್ ಅವರು ಬರೆದಂಥ ಸ್ಕ್ರಿಪ್ಟ್ ಎಲ್ಲ ಕೊಡೋದು. ಆದರೆ ನಾನು ಫಸ್ಟ್ ರೌಂಡ್ ಆಡಿಷನ್ ಮಂಗಳೂರಲ್ಲಿ ಮಾಡಿದ್ದು, ಅದರಲ್ಲಿ ಅಪ್ಪ ಬರೆದ ಒಂದು ಸ್ಕ್ರಿಪ್ಟ್, ಅದು ದಾಕ್ಷಾಯಿಣಿ ಅಂತ, ಅದನ್ನೇ ಅವ್ರು ಚೂಸ್ ಮಾಡಿದ್ರು. ಅದು ಚಂದ ಇತ್ತು ಅಂತ ಹೇಳಿ ಮೆಗಾ ಆಡಿಷನ್ಗೆ ಅದನ್ನೇ ಮಾಡಿ ಅಂತ ಹೇಳಿದ್ರು. ಸೊ ಅದೊಂದು ಚಂದ ಆಯಿತು ನನಗೆ, ಅದು ಬಹಳ ಖುಷಿಯಾಗಿತ್ತು. ಅದು ಫಸ್ಟ್ ನಾನು ಹೋಗಿದ್ದು ಅಂದರೆ ಜಡ್ಜಸ್ ಮುಂದೆ, ಟಿವಿ ಮುಂದೆ. ಸೊ ಅದೊಂದು ತುಂಬಾ ಪ್ರೆಷಸ್ ಮೂಮೆಂಟ್. ಅದೇ ನಾನು ಮಾಡ್ತಿರೋ ಅಂದರೆ ಸ್ಕಿಟ್ ಮಾಡ್ತಿರೋ ಮಧ್ಯದಲ್ಲೇ ಅವರೆಲ್ಲ ಬಸರ್ ಕೊಟ್ಬಿಟ್ರು, ಅವಾಗ ಖುಷಿ ಆಯ್ತು ನಂಗೆ. ಈಗ ನೀವು ಸೆಲೆಕ್ಟ್ ಆಗಿದ್ದೀರ ಅಂದಾಗ ನಿಮ್ಮ ಮನೆಯವರದ್ದು ಈಗ ರಿಯಾಕ್ಷನ್ಸ್ ಹೇಗಿತ್ತು? ನಿಮ್ಮ ತಾಯಿ ಇರ್ಬೋದು ಅಥವಾ ಅಜ್ಜ ಅಜ್ಜಿ ಆ ಥರ? ಅಂದರೆ ಅಲ್ಲೇ ತುಂಬಾ ಖುಷಿ ಆಗಿತ್ತು ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಆಗ್ಬೋದಾ ಅಂತ. ನನಗೆ ಅಂತ ಹೇಳಿದ್ರೆ ಇವಳ ಆಕ್ಟ್ ಅಷ್ಟು ಚೆನ್ನಾಗಿತ್ತು, ನಾವು ಅದರಲ್ಲಿ ಮಗ್ನ ಆಗಿದ್ದೆ. ಅಂದ್ರೆ ಅವಳು ನೆಕ್ಸ್ಟ್ ಡೈಲಾಗು ಮತ್ತು ಇದು ಎಕ್ಸ್ಪ್ರೆಷನ್ ಎಲ್ಲ ನೋಡುವಾಗ, ಕಣ್ಣೀರು ಎಲ್ಲ ನೋಡುವಾಗ ಅಲ್ಲ ಪಾಸ್ ಆದರೂ ಅಲ್ಲಿ ಬೆಂಗಳೂರು ಅಂದರೆ ಒಬ್ರಿಗಿಂತ ಒಬ್ರು ಅಸಲು ಇರ್ತಾರೆ, ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ನಮ್ಮದು ಯಕ್ಷಗಾನ ರೂಪಕದಲ್ಲ, ಅವ್ರಿಗೆ ಇಷ್ಟ ಆಗುದಿಲ್ವೋ ಅಥವಾ ಆ ಥರ ಎಲ್ಲ ತಲೆ ಇರ್ತದೆ. ಅಂದರೆ ಗ್ಯಾರಂಟಿ ಗೆಲ್ತದೆ ಅಂತ ಯಾವತ್ತೂ ಇರಲಿಲ್ಲ. ಮೆಗಾಡಿಷನ್ ಸಹಿತ ಯಾವತ್ತೂ ಕೂಡ ನಾವು ಗೆಲ್ತೇವೆ, ಗೆಲ್ಬಹುದು, ಸಿಗಬಹುದು ಎನ್ನುವ ಆಶಾವಾದ ಇಟ್ಕೊಂಡೆ ಹೋದದ್ದು. ಸೆಲೆಕ್ಟ್ ಆದ ಕೂಡಲೇ ತುಂಬ ನನಗಂತೂ ಖುಷಿ ಆಯಿತು. ಮತ್ತು ಆಲ್ರೆಡಿ ಈಗ ನೋಡ್ತೇನೆ 3 ಗ್ರೀನ್ ಸಿಗ್ನಲ್ ಬಂದಿತ್ತು, ಆಮೇಲೆ ಖುಷಿ ಆಯಿತು. ನಿಮಗೆ ಈಗ ಅಲ್ಲಿ ಹೋದ ನಂತರ ಈಗ ಇಷ್ಟು ಸಮಯ ಶೂಟಿಂಗ್ ಇರ್ತದೆ ಅಂತ ಹೇಳೋ ಒಂದು ಐಡಿಯಾ ಇತ್ತು ನಿಮಗೆ? ಅಂದ್ರೆ ಇಷ್ಟು ಸಮಯ ಇರ್ಬೋದು ಅಂತ ಹೇಳುವಂಥದ್ದು? ಅಂದರೆ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ. ಅಂದರೆ ಫಸ್ಟ್ ನಾವು ಮಂಗಳೂರಲ್ಲೆಲ್ಲ ಕೊಡುವಾಗ ಅಲ್ಲಿ ಹೇಗಂದ್ರೆ ಒಂದು ಸ್ವಲ್ಪ ದಿನ ಇರ್ಬೋದು, ಅಥವಾ ಅಲ್ಲಿ ಹೋಗಿ ಬರುವುದ ಏನಾದರೂ ಇರ್ಬೋದು ಅಂತ. ಮೆಗಾಡಿಷನ್ ಸೆಲೆಕ್ಟ್ ಆಗ್ತದೆ ಇಲ್ಲೋ ಅದು ಗೊತ್ತಿಲ್ಲ. ಆಮೇಲೆ ನಾನು ಒಂದು ಮಾತು ಹೇಳ್ತಾ ಇದ್ದೆ ಇವಳಿಗೆ ಯಾವಾಗಲೂ, ಏನು ಸರೆಗಮಪ ಎಲ್ಲ. ಹೌದು, ಸರೆಗಮಪ ಅವರೆಲ್ಲ ಬರ್ತಾರಲ್ಲ, ಅದು ಮೆಗಾ ಒಂದು ಸಂಗಮ ಇರ್ತದಲ್ಲ, ಅಲ್ಲಿವರೆಗೆ ಬಂದ್ರೆ ಸಾಕು ನೀನು ಅಂತ ಹೇಳ್ತಿದ್ರು. ಅಂದ್ರೆ ಫಸ್ಟಿಗೆ ಅದು ಅಂತೂ ಮೆಗಾ ಆಡಿಷನ್ ಅಲ್ಲಿ ಪಾಸ್ ಆದ್ರೆ ಸಾಕು ಅಂತ ಇತ್ತು. ಆಮೇಲೆ ಈ ಸರಿಗಮಪದವ್ರಿಗೆ ಒಟ್ಟಿಗೆ ಬಂದಾಗ ನಾನ್ ಸಹ ಹಾಡ್ಬೋದಲ್ಲ, ಹಾಗಾಗಿ ಅಲ್ಲಿವರೆಗೆ ಇದ್ದು ಬಿಡು ಸಾಕು ಅಂತ ಹೇಳ್ತಿದ್ರು. ಅಂದ್ರೆ ಕೊನೆಗೆ ಓಪನ್ ಆಗ್ತದೆ, ಅಂದ್ರೆ ಸಿಗ್ತಾ ಚಾನ್ಸ್. ಸೆಮಿಫೈನಲ್, ಫೈನಲ್ ವರೆಗೆ ಹೇಗೆ ಬಂತಂತೆ ಗೊತ್ತಿಲ್ಲ, ಅಷ್ಟು ಒಳ್ಳೆ ಇತ್ತು ಇವಳಿಗೆ ಸಿಕ್ಕಿದಂಥ ಆ್ಯಕ್ಟ್ಗಳೆಲ್ಲ ಅದ್ಭುತವಾಗಿ ಕೊಟ್ಟಿದ್ರು, ಅಂದರೆ ರೋಲ್ಗಳು. ಇವಳು ಅದೇ ರೀತಿ ಚೆನ್ನಾಗಿ ಮಾಡಿದ್ಲಲ್ಲ, ಹಾಗೆ ಬಂತು. ಆದರೂ ನಮಗೆ ಫೈನಲಲ್ಲಿ ಬರುವಾಗ ಗೆಲ್ತದೆ ಅನ್ನೋ ಒಂದು ಕೊನೆವರೆಗೆ ಇರಲಿಲ್ಲ ಧೈರ್ಯ. ಅಂದರೆ ಬರ್ಬೋದು ಅಂತಂದು ಅವ್ರದ್ದು ಹೇಗೆ ಸ್ವಲ್ಪ ವಿಶ್ವಾಸ ಇತ್ತು. ಇವಳು ಕೊಟ್ಟರೆ ಅಂದರೆ ಒಂದು ಪಾಯಿಂಟ್ ಎಲ್ಲ ಕರೆಕ್ಟ್ ಬಂದರೆ ಗ್ಯಾರಂಟಿ ಸಿಗ್ಬೋದು ಅಂತ ಒಂದು ಆಸೆ ಇತ್ತು ಒಳಗಿಂದ ಒಳಗೆ. ಈಗ ಅದೇ ಪತ್ರಕರ್ತರಾಗಿ ನೀವು ಬಹಳಷ್ಟು ಪ್ರತಿಭೆಗಳನ್ನ ನೋಡಿರ್ತೀರಾ, ತುಂಬಾ ವರ್ಷಗಳ ಜರ್ನಿ. ನಿಮ್ಮ ಮಗಳ ಪ್ರತಿಭೆ ಬಗ್ಗೆ ನಿಮಗೆ ಹೇಗೆ ಅನಿಸ್ತದೆ? ಅದೇ ನಾನು ಅದನ್ನೇ ಎನಿಸ್ತಾ ಇದ್ದೆ, ನಾವು ಎಷ್ಟು ಜನ ಮಕ್ಕಳದ್ದು ಕರಾವಳಿಯ ಪ್ರತಿಭೆ, ಕರಾವಳಿ ಕನ್ನಡ, ಕರಾವಳಿಯ ಕುವರಿಗೆ ಮುಡಿದ ಕಿರೀಟ, ಎಷ್ಟು ಆರ್ಟಿಕಲ್ ಆವಾಗ ಜನಾಂತರಂಗ ವಿಜಯ ಕರ್ನಾಟಕದಲ್ಲಿ 11 ವರ್ಷಗಳ ಕಾಲ. ಆವಾಗ ನಾವು ಎಲ್ಲ ಪ್ರತಿಭೆಗಳ ಶೋಧವನ್ನೇ ಮಾಡ್ತಾ ಇದ್ದದ್ದು. ಅಂದರೆ ಹೊಸ ಪತ್ರಿಕೆ ಮತ್ತು ನಮ್ಮದು ಎಲ್ಲ ಜನ ಮುಟ್ಟಬೇಕು ಅಂತ ಎಲ್ಲ ಆ ರೀತಿಯಾದಂಥ ಎಲ್ರಿಗೂ ಪ್ರಚಾರ ಅಥವಾ ಹೊಸ ಶೋಧ ಏನಿತ್ತು ಅದಕ್ಕೆ ಸಪೋರ್ಟ್ ಮಾಡೋದು, ಅದೇ ಮಾಡ್ತಾ ಇತ್ತು. ನಾನು ಅದೇ ಕೊನೆ ನಮಗಾಗುವಾಗ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಒಂದು ಇರ್ತದೆ. ಅಂದರೆ ಇಷ್ಟು ಎಲ್ಲರದ್ದು ಮಾಡೋದೇ ಆಯಿತು, ನಾವು ಜೀವನ ಇಡೀ ಮತ್ತೊಬ್ಬರದ್ದೇ ಹೊಗಳೋದು, ಮತ್ತೊಬ್ಬರದ್ದೇ ಬರೆಯೋದು, ನಮ್ಮದು ಬದುಕು ಹೀಗೆ ಅಂತ ಒಂದು ಭಾವನೆ ಬರ್ತದೆ. ಒಂದು 20 ವರ್ಷ ಆಗುವಾಗ ಏಕತಾನತೆ ಬೋರು, ಎಷ್ಟೇ ಆರ್ಟಿಕಲ್ ಮಾಡಿದರೂ ಕೊನೆಗೆ ಎಲ್ಲಿವರೆಗೆ ಹೇಳಿದರೆ ನಮ್ಮ ಸಮಸ್ಯೆಗಳಿಗೆ ನಮ್ಮ ಪತ್ರಿಕೆಗಳಲ್ಲಿ ಅವಕಾಶ ಇರುವುದಿಲ್ಲ. ಅಂದರೆ ನಮ್ಮ ಸಮಸ್ಯೆಯನ್ನು ತೀರಿಸೋಕ್ಕಾಗದು, ಊರಿನ ಸಮಸ್ಯೆಯನ್ನು ತೀರಿಸ್ಬೋದು ಅಂತ ಒಂದು ಸ್ಥಿತಿಗೆ ಎಲ್ಲರೂ ಬರ್ತಾರೆ. ಬೋರಿಂಗ್, ಬೇಸರ, ಒಂದು ಕೆಲವೊಮ್ಮೆ ವಿಷಾದವೂ ಬರ್ತದೆ ನನಗೆ. ಬಟ್ ವಿಷಾದ ಸುಳಿಯಿಲ್ಲ ಪತ್ರಿಕೋದ್ಯಮದಲ್ಲಿ, ದೇವೋದಯದಲ್ಲಿ. ಆಗ ಕಾಲಕ್ಕೆ ಇದಾಯಿತು. ಹಾಗೆ ಉದಾಹರಣೆ, ನನ್ನ ಮಗಳು ನನಗೆ ಏನು ಗೆದ್ದಾಗ ಯಾಕೆ ನನಗೆ ಖುಷಿ ಆಯಿತು ಹೇಳೋದಕ್ಕಿಂತಲೂ, ನಾನು 2018ರಲ್ಲಿ
ಪತ್ರಿಕೋದ್ಯಮ ಒಂದು ಅಲ್ಲಿವರೆಗೆ ಒಳ್ಳೆ ಹೋಗ್ತಾ ಇತ್ತು. ಡಿಮಾನಿಟೇಷನ್ ಆದಾಗ ಕೆಲವು ಜಾಹೀರಾತುಗಳು ಕಮ್ಮಿ ಆಯಿತು, ಅಥವಾ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು ಹೋಗಿ ಎಲ್ಲ ರೀತಿಯಂತೆ ಒಂದು 2 ವರ್ಷಗಳ ಕಾಲ ನಮಗೆ ಸಂಬಳ ಇದು ಯಾವುದು ಸರಿಯಾಗಿ ಆಗಲಿಲ್ಲ. ಆಗ ಆ ಸಂದರ್ಭದಲ್ಲಿ ನನ್ನ ಕುಟುಂಬ ನಾನೆಲ್ಲ ಸಮಾಜ ಅಂತ ಸಂಬಳ ಬರ್ತದೆ, ಆದರೂ ಅದರ ಬಗ್ಗೆ ಗಮನ ಕೊಡ್ತಾ ಇದ್ದೆ. ಅಂದರೆ ಏನು ಒಳ್ಳೆ ಕೆಲಸ ಮಾಡಬೇಕು, ಹಾಗೆ ಒಳ್ಳೆ ರಿಪೋರ್ಟು ಒಳ್ಳೇದು ಮಾಡಬೇಕು ಅಂತ ಎಲ್ಲ ಇತ್ತು. ಕೊನೆಗೆ ಆಗುವಾಗ ಏನು ಇಷ್ಟು ಮಾಡಿ ಆದರೂ ನಮ್ಮ ಹೊಟ್ಟೆಗೆ ಸಿಗೋದು 2 ವರ್ಷಗಳ ಕಾಲ ಒದ್ದಾಡಬೇಕು. ಏನು ನನಗೆ ಗೊತ್ತಿದ್ದ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿದೆ. ಕುಲಕಸುಬು, ಬಡಿಸೋದು, ಪುರೋಹಿತ, ಯಕ್ಷಗಾನ, ನಾಟಕ, ರಾತ್ರಿ ಎಲ್ಲ ಏನೆಲ್ಲ ಆಗ್ತದೋ, ಎಲ್ಲಿ ಅಂದರೆ ಬದುಕಲಿಕ್ಕೆ ಸಹಾಯ ಆಗ್ತದೋ ಎಲ್ಲವನ್ನು ಮಾಡಿದೆ. ಯಾಕಂದರೆ ಈ ಆದಾಯದ ಮೂಲ ನನಗೆ ಬೇರೆ ಏನು ಗೊತ್ತಿಲ್ಲ, ಬರೀದು ಗೊತ್ತಿತ್ತು. ಆಮೇಲೆ ನನ್ನ ಕುಲಕಸುಬು ಮತ್ತು ನನ್ನ ಕಲೆ ಮೇಲೆ ಹಿಂದೆ ಎಲ್ಲ ಮಾಡಿದ್ದು, ಅಪ್ಪ ಎಲ್ಲ ಯಕ್ಷಗಾನ ಶೃಂಗೇರಿ ಮೇಳ ಮಾಡಿದ್ರಲ್ಲ, ಸೊ ಹಾಗೆ ಕಲ್ತದ್ದೆಲ್ಲ ನಮಗೆ ಬಂದಿತ್ತು. ಸೊ ಅದೆಲ್ಲ ಪ್ರೊಸೆಸ್ಸಲ್ಲಿ ನಾನು ಒಂದು 6 ವರ್ಷಗಳ ಕಾಲ ನನ್ನ ಸಮಯವನ್ನು ನನಗೋಸ್ಕರ ದುಡಿಯೋಕ್ಕೋಸ್ಕರ, ನಮ್ಮ ಮನೆ ಕುಟುಂಬಕ್ಕೋಸ್ಕರ ನನಗೆ ವಿನಿಯೋಗ ಆಯಿತು. ಗೊತ್ತಿಲ್ಲದೆ ನನ್ನ ಮಕ್ಕಳು ಬೆಳಿಬೇಕು, ನನ್ನ ಮಕ್ಕಳು ಬೆಳಿಬೇಕು ಆಸೆ ಇರ್ತದೆ, ಆದರೆ ಸಮಯ ಕೊಡೋ ಯಾರಿಗೂ ಆಗೋದಿಲ್ಲ ಹೆಚ್ಚು. ಬಟ್ ನನಗೆ ದೇವರೇ ಅದು ಒಂದು ಅವಕಾಶ ಒದಗಿಸಿದ ಅಂತ ನನಗೆ ನಂತರ ಅನಿಸ್ತು. ಅದು ಏನು ದುಃಖ ಪಡುವ ವಿಷಯ ಅಲ್ಲ, ಅದು ತುಂಬ ನೀನು ಸ್ವಲ್ಪ 2 ಹೆಜ್ಜೆ ಹಿಂದೆ ಅಂದರೆ ಹೋದರೂ ಒಂದು 4 ಹೆಜ್ಜೆ ಮುಂದೆ ಹಾರಲಿಕ್ಕೆ ಎನ್ನುವುದು ನನಗೆ ಈ ಕಳೆದ ಒಂದು 6-7 ವರ್ಷಗಳಲ್ಲಿ ನನ್ನ ಮಕ್ಕಳಿಗೆ ಸರಿಯಾಗಿ 3-5 ವರ್ಷ ಹಾಗೆ ಅವರಿಗೂ ಒಳ್ಳೆ ಪ್ರೋಗ್ರೆಸ್ ಆಗಲಿಕ್ಕೆ ಒಳ್ಳೆ ಚಾನ್ಸ್ ಆಯಿತು. ನಾನು ಫುಲ್ ಟೈಮ್ ಯಕ್ಷಗಾನಕ್ಕೆ ಅಂತ ಕೊಟ್ಟೆ. ಹಾಗಾಗಿ ನನಗೂ ಒಂದು ಅದು ಟ್ರೋಫಿ ಅವಳು ಗೆದ್ದದ್ದಲ್ಲ, ನಾನು ಕೂಡ ಟ್ರೋಫಿಯನ್ನು ಗೆದ್ದಿದ್ದೇನೆ ಎನ್ನುವಂಥ ಒಂದು ಇತ್ತು. ಮತ್ತು ನಮ್ಗೆ ಜರೂರತ್ತಿತ್ತು, ಅಗತ್ಯ ಇತ್ತು. ಅಲ್ಲಿವರೆಗೆ ನಾನು ಒಂಥರ ವಿಷಾದದ ಮನೋಸ್ಥಿತಿಯಲ್ಲಿದ್ದೆ. ಸಮಾಜ ಇಷ್ಟೆಲ್ಲ ಮಾಡಿಯೂ ಕೂಡ ಇಷ್ಟು ಪ್ರಾಮಾಣಿಕವಾಗಿ ಇರಬಾರ್ದೇನೋ. ಪ್ರಾಮಾಣಿಕ ಇದ್ದರೆ ಸೈಡ್ಲೆ ಅಂದರೆ ತನಿಖೆ ವರದಿ ಮಾಡಿ ನೇರ ನಿಷ್ಠುರ ವರದಿ ಮಾಡಿದರೆ ಎಲ್ಲ ಹೊಗಳ್ತಾರೆ, ಹೌದು ನಿಮಗೆ ಒಳ್ಳೇದಾಗ್ತದೆ ಅಂತ. ಆದರೆ ಯಾರಿಗೂ ಬೇಡ, ಪತ್ರಿಕೆಗಳೇ ಅಡ್ವರ್ಟೈಸ್ ಬರೋದು, ಆರ್ಥಿಕ ಸಂಪನ್ಮೂಲ. ನಾವು 20 ವರ್ಷಗಳ ಕಾಲ ಒಬ್ಬರನ್ನು ಎದುರಾಗಿ ಹಾಕಿ, ಮತ್ತು ಮಂಗಳೂರಿನಂಥ ಸಿಟಿಯಲ್ಲಿ ಯಾರು ನಮಗೆ ಅಂದರೆ ಆಗ್ತದೆ ಹಣ ಕೊಡುವವರು, ಜಾಹೀರಾತು ಕೊಡೋರು, ಅಂದರೆ ದೊಡ್ಡ ದೊಡ್ಡ ಕಂಪನಿ ಅಂತ ಹೇಳಿದ್ರೆ ಏನಾದರೂ ಮಾಡಬೇಕಲ್ಲ, ಹಣ ಮಾಡಿ. ಆದ್ದರಿಂದ ನನಗೆ ಅನಿಸಿತ್ತು. ಬಟ್ ಇವಳು ಗೆದ್ದಾಗ ನಾನೇ ಗೆದ್ದೆ, ನನ್ನ ಬದುಕಿನಲ್ಲಿ ನಾನೇ ಗೆದ್ದೆ ಅಂತ ನನಗೆ ಒಂದು ಭಾವ ಇತ್ತು. ಮತ್ತು ಪ್ರಾಮಾಣಿಕವಾಗಿ ದುಡಿದವರಿಗೆ ಖಂಡಿತ ಸಮಾಜ ಯಾವತ್ತು ಕೈ ಬಿಡೋದಿಲ್ಲ ಅಂತ ನನಗೆ ಅವತ್ತು ಪ್ರೂವ್ ಆಯಿತು. ಮತ್ತು ಇವಳೊಟ್ಟಿಗೆ ಅಲ್ಲಿ ಡ್ರಾಮಾ ಜೂನಿಯರ್ ವೇದಿಕೆಯಲ್ಲೂ ನನಗೊಂದು ಅವಕಾಶ ಮಾಡಲಿಕ್ಕೆ, ಅಪ್ಪನ ಒಂದು ಸ್ಕಿಟ್ ಮಾಡಲಿಕ್ಕೆ ಸಿಕ್ಕಿತ್ತು. ಮತ್ತು 2-3 ಫೈನಲಲ್ಲಿ ಇವಳನ್ನು ಹೊತ್ಕೊಂಡು ಒಂದು ಕಾವಲು ಬಟನಾಗೆ ಹೊತ್ಕೊಂಡು ಒಂದು ಮಾಡುವಂಥ ಅವಕಾಶ ಸಿಕ್ತು, ಅಂದರೆ ನನಗೂ ಸಿಕ್ತು. ಬಟ್ ಇದಕ್ಕಿಂತ ಮುಂಚೆ ಜೀ ಕನ್ನಡ ಗಟ್ಟಿಮೇಳದಲ್ಲಿ ಕೂಡ ನಾನು ಡ್ರಾಮಾ ಜೂನಿಯರ್ ಬರೋಕ್ಕಿಂತ ಮುಂಚೆ ಒಂದು ಸೀರಿಯಲ್ ಮಾಡಿದ್ದೆ. ಅಂದರೆ ನನಗೆ ಸತ್ಯ ಹೇಳೋದಾದರೆ ಅದು ಏನು ಪತ್ರಿಕೋದ್ಯಮದಿಂದ ಹೊರಳಿದ್ದು ನನ್ನ ಬದುಕಿನಲ್ಲಿ ದೊಡ್ಡ ಒಂದು ತಿರುವು ಅಂತ ಅನಿಸ್ತೇನೆ. ಖುಷಿ ಕೊಟ್ಟ ಸಣ್ಣ ಆರಂಭದಲ್ಲಿ ಕಷ್ಟ ಆಗಿರ್ಬೋದು, ಅದಕ್ಕೆ ಪೂರಕ ಮುಡಿಗೆ ಕಿರೀಟ ಇಟ್ಟಾಗೆ ಮಗಳು ಕೂಡ ಗೆದ್ಲು. ಸೊ ನಾನು ಅದನ್ನು ತುಂಬ ಖುಷಿಯಲ್ಲಿ ಸಂಭ್ರಮಿಸ್ತೇನೆ. ಈಗ ನೀವು ಪತ್ರಕರ್ತರಾಗಿರೋದ್ರಿಂದ ನಿಮಗೆ ಈ ಚಾನೆಲ್ಗಳಲ್ಲಿ ಆಗುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇತ್ತ? ಅಂದ್ರೆ ಈಗ ಈ ಸೆಲೆಕ್ಷನ್ ಪ್ರಾಸೆಸ್ಗಳ ಬಗ್ಗೆ ಇಲ್ಲ, ನನಗೆ ಅದರ ಬಗ್ಗೆ ನಾನು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಹಿಂದೆ 2-3 ಸರಿ ಚಾನಲ್ಗಳಲ್ಲಿ ಒಂದು ಸೈಡ್ ಮಾಡ್ತಾರೆ, ಪಕ್ಷಪಾತ ಮಾಡ್ತಾರೆ ಅಂತೆಲ್ಲ ಆರೋಪಗಳು ಬಂದಿತ್ತು. 1-2 ಸ್ಟೋರಿಗಳು ಮಾಡಲಿಕ್ಕೂ ನಮಗೆ ಈ ಭಾಗದಲ್ಲಿ ಒಂದು ಹೇಳಿದರು. ಬಟ್ ನಾವದು ಖಾಸಗಿ ಚಾನೆಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿ ನನ್ನ ಅನುಭವದ ಪ್ರಕಾರ ಅಲ್ಲಿ ಹೋದರೆ ಆ ಥರ ಯಾವುದೇ ಕಣ್ಣಿಗೆ ಕಾಣುವ ಹಾಗೆ ಯಾವುದು ಪಕ್ಷಪಾತಗಳು ಯಾವುದೂ ಇಲ್ಲ. ಅಂದರೆ ಹಾಗೆ ಒಂದು ಪಾತ್ರಗಳು ಕೊಡುವಾಗ ಅಥವಾ ಪಾತ್ರ ಮಾಡುವಾಗ ಅವರ ಎಬಿಲಿಟಿ ಮೇಲೆ ಹೋಗ್ತದೆ. ನಿಮಗೆ ದೊಡ್ಡ ಪಾತ್ರಗಳನ್ನು ಒಂದು ಕೊಟ್ಟರೆ ಇನ್ನೊಬ್ಬರಿಗೆ ಇನ್ನೊಂದರಲ್ಲಿ ಸಣ್ಣ ಪಾತ್ರ ಕೊಡ್ತಾರೆ ನಿಮಗೆ. ಆಗ ಕೆಲವರು ತಮ್ಮ ಮಗಳೇ ಒಳ್ಳೆ ಪಾತ್ರ ಮಾಡುವವರು ಅವಳಿಗೆ ಕೊಡಲಿಲ್ಲ ಅಂತ ಆ ರೀತಿ ಅವರು ಭಾವಿಸಿ ಪಕ್ಷಪಾತ ಅನ್ನಿಸ್ಬೋದು ವಿನ, ಅಲ್ಲಿ ನಾನು ನೋಡಿದಾಗೆ ಒಂದು ಸೆಮಿಫೈನಲ್ವರೆಗೆ ಯಾರ್ಯಾರ ಹತ್ರ ಏನೇನು ಎಬಿಲಿಟಿ ಉಂಟು ಎಲ್ಲವನ್ನ ಹೆಕ್ಕಿ ಬಿಡ್ತಾರೆ. ಯಾರಲ್ಲಿ ಏನುಂಟು ಅವರಿಗೆ ಬೇಕಾಗಿರೋದು TRP, ಜನಪ್ರಿಯತೆ. ಸೊ ಯಾರಲ್ಲಿ ಪೊಟೆನ್ಷಿಯಲ್ ಉಂಟು, ಯಾರ ಹತ್ರ ತಾಕತ್ತುಂಟು, ಏನುಂಟು, ಇವಳು ಹಾಡು ಹೇಳ್ತಾಳೆ ಅಲ್ಲಿ, ಇವಳು ಹಾಡುವಂಥ ಅಲ್ಲಮ ಪ್ರಭು, ಇವಳು ಪುರಂದರದಾಸ, ಅಂದರೆ ಆ ರೀತಿ ಎಲ್ಲವನ್ನ ಹೆಕ್ಕಿ ತೆಗೆದ್ರು. ಅಂದರೆ ಅಲ್ಲಿ ಪಕ್ಷಪಾತ ಇರೋದಿಲ್ಲ. ಆಮೇಲೆ ಸೆಮಿಫೈನಲ್ ನಂತರ ಪಕ್ಷಪಾತ ಅಲ್ಲ,
ಸೆಮಿಫೈನಲ್ ನಂತರ ಎಲ್ರಿಗೂ ಸಾಧಾರಣ ಒಂದೇ ರೀತಿಯಾಗಿ ಅವಕಾಶ ಕೊಟ್ಟು ಅದು ಅಂಕಗಳು ಜಾಸ್ತಿ ಬರ್ತದಲ್ಲ, ಅಂದರೆ ಎಲ್ರಿಗೂ ಒಂದೇ ಅಂದರೆ ತದನಂತರ ಇವರು ಸೆಮಿಫೈನಲ್ ಮೈನ್ ರೋಲ್ಗಳು ಅಂತ ಸಿಗಲಿಲ್ಲ. ಸೆಕೆಂಡ್ ರೋಲ್ 2 ರೋಲ್ ಸೆಕೆಂಡ್ ರೋಲ್ ಅಂತ ಅಲ್ಲಿವರೆಗೆ ತುಂಬ ಮೈನ್ ರೋಲ್ಗಳನ್ನು ಮಾಡಿದ್ದಾರೆ. ಅಂದರೆ ಎಲ್ರಿಗೂ ಅವಕಾಶ ಕೊಡ್ತಾರೆ ಅಂತ ಅವರು, ಎಲ್ರಿಗೂ ಅವಕಾಶ ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಏನು ಪಕ್ಷಪಾತ ಮಾಡುವುದಾಗಿ ಇದಿಲ್ಲ. ಅವರಿಗೆ TRP ನಾನು ನೋಡಿದ ದಿ ಬೆಸ್ಟ್ ರಿಯಾಲಿಟಿ ಶೋ. ನಾನು ಹಿಂದೆ ಒಮ್ಮೆ ರಿಯಾಲಿಟಿ ನೋಡಿದೆ, ಅಲ್ಲೂ ನನಗೂ ಯಾವುದೇ ಸಮಸ್ಯೆ ಕಾಣಲಿಲ್ಲ. ಇನ್ನೊಂದು ಚಾನಲಲ್ಲಿ ಇವಳು ಜೂನಿಯರ್ ಸೆಲೆಬ್ರಿಟಿ ಅಂತ ದೈಜೋಡಲ್ಲಿ, ಅಲ್ಲೂ ನನಗೂ ಕಾಣಲಿಲ್ಲ. ಅಲ್ಲಿ ಏನು ಕಾಕತಾಳಿ ಹೇಳಿದರೆ ಅಲ್ಲಿಯ ಆ್ಯಂಕರು ಹೇಳಿದರು, ಪ್ರಶಾಂತ್ ಸಿಕ್ಕಿ ಅವರು ಹೇಳಿದರು, ನೀವು ಫೈನಲ್ಗೆ ಮಾಡುವಂಥದ್ದನ್ನು ಇಲ್ಲಿ ಮಾಡಿದ್ರಿ ಅಂತ. ಆಡಿಷನಲ್ಲಿ ಮಾಡಿದ್ದೀನಿ. ಅದೇ ಲಕ್ಷ್ಮಿ ಅಮ್ಮ ಇವಳಿಗೆ ಅದೇ ಥರ ಹೇಳಿದ್ದಾರೆ, ನೀನು ನೇರವಾಗಿ ಫೈನಲ್ಗೆ ಬಾ ಅಮ್ಮ ಅಂತ. ಅಂದರೆ ಎಲ್ಲೂ ಅಂದರೆ ಅವರಿಗೆ ಅನಿಸಿದ್ದನ್ನು ಹೇಳಿದ್ದಾರೆ ಅಂತ. ಅಂದರೆ ಹಾಗೂ ಆದರೆ ಸಣ್ಣ ಪುಟ್ಟದಾಗಿ ಏನು ಇದು ಕೊಡುವಂಥದ್ದು, ಕಂಟೆಂಟ್ಗಳನ್ನು ಕೊಡುವಂಥದ್ದೆಲ್ಲ ಅದೆಲ್ಲ ಬೇರೆ ಇರ್ತದೆ. ಈಗ ಅವರ ಫ್ಯಾಮಿಲಿಗೆ ಬಗ್ಗೆ ಕತೆ ಹೇಳುವಂಥದ್ದು, ಅವರ ಇಮೋಷನ್ಗಳ ಬಗ್ಗೆ ಹೇಳುವಂಥದ್ದು, ಅಥವಾ ಅವರ ಸ್ಕೂಲಿನ ಬಗ್ಗೆ ಇತ್ಯಾದಿಗಳಿಗೆ ಒಂದು ಅದು ಅವ್ರು ಯಾರಿಗೆ ಉಂಟೋ ಅರ್ಹತೆ, ಬಡತನ, ಅದೊಂದು TRP, ಅಥವಾ ಒಂದು ಅವಳ ಸ್ಪೆಷಾಲಿಟಿ, ಮಿಲಿಟ್ರಿ. ಈಗ ನನ್ನ ಹತ್ರ ತೋರಿಸುವಂಥದ್ದು ಏನಿರಲಿಲ್ಲ. ಅಂದರೆ ನಾನು ಪತ್ರಕರ್ತ ಅಂತ ತೋರಿಸಿ 4 ಜನಕ್ಕೆ ಸಿಟ್ಟೆ ಬರೋದು. ಅಂದರೆ ಏನೋ ಇವ ಶಿಫಾರಸು ಮಾಡ್ತಾನೆ ಅಂತ ಅಷ್ಟೇ. ನಾವು ಜೀವನ ಇಡೀ ಅವರ ಹೊಗಳಿಗೆ ಇನ್ನೊಬ್ಬರ ಪ್ರಚಾರ, ಪಬ್ಲಿಸಿಟಿ ಅಥವಾ ಮಾಹಿತಿ ಕೊಡೋದ್ರಲ್ಲಿ ಜೀವನ ಕಳೆದ್ರು ಕೂಡ ಪತ್ರಕರ್ತ ಹೇಳಿದ್ರೆ ನಾನು ಶಿಫಾರಸು ಮಾಡ್ತಾನೆ ಅಂತ ಒಂದು ಸಾಮಾನ್ಯ ಭಾವನೆ ಇರ್ತದೆ. ಎಲ್ಲರೂ ಅಂತಲ್ಲ, ಈ ಸೆಲೆಬ್ರಿಟಿಗಳು ಅವರವರ ಇದನ್ನು ಇಟ್ಕೊಂಡು ಮೇಲೆ ಬರ್ತಾರೆ. ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಪತ್ರಕರ್ತರು, ಸುದ್ದಿ ಸಂಗ್ರಾಹಕರು ಹೇಳುವವರು ಜೀವನ ಇಡೀ ಇನ್ನೊಬ್ಬರಿಗೆ ಅವರ ಖುಷಿಪಟ್ಟು ಒಂದು ಸೈಡಲ್ಲಿ ಕುರ್ಚಿಯಲ್ಲಿ ಕೂತು ಅದರಲ್ಲಿ ಜೀವನ ಕಳೆದು ಕೂತಾರೆ ಪಾಪ. ಅಂದರೆ ಆ ರೀತಿಯಾಗಿದೆ. ಹಾಗಾಗಿ ಅಲ್ಲಿ ಹಾಗಾಗಿ ಪತ್ರಕರ್ತರು ಎನ್ನುವುದಕ್ಕೆ TRP ಇರಲಿಲ್ಲ. ಹಾಗಾಗಿ ನಮ್ಮ ಪತ್ರಕರ್ತ ಅಂತ ಎಲ್ಲೂ ತೋರಿಸಲಿಲ್ಲ. ಆಮೇಲೆ ಯಕ್ಷಗಾನ ಸ್ವಲ್ಪ ಹಿನ್ನೆಲೆಯನ್ನು ತೋರಿಸಿದ್ರು. ಮತ್ತು ನಾವು ಅರ್ಚಕ ವೃತ್ತಿಯನ್ನು ಅದನ್ನು ತೋರಿಸಲಿಲ್ಲ ನಮ್ಮ ಮನೆತನದ. ಬಟ್ ಅದೇ ಯಕ್ಷಗಾನವನ್ನು ಸ್ವಲ್ಪ ತೋರಿಸಿದ್ರು ಅಲ್ಲಿ. ಈಗ ನೀವು ಆಗ ಹೇಳಿದಾಗೆ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳುವಾಗ ಅದೊಂದು ಎಕ್ಸೈಟ್ಮೆಂಟ್. ಸಾಮಾನ್ಯವಾಗಿ ಈಗ ನೀವು ಹೇಳಿದಾಗೆ ಅಂದ್ರೆ ಈಗ ಯಾವುದೇ ಸೆಲೆಬ್ರಿಟಿಗಳು ಮಂಗಳೂರಿಗೆ ಬಂದ್ರು ನಾವು ಹಾಗೆ ಅಲ್ಲಿ ಹೋಗುದಿಲ್ಲ. ಅದು ಏನ ಆ ನೇಚರ್ ಅದು ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹಾಗೆ. ಸೊ ನಿಮಗೆ ಎಕ್ಸೈಟ್ಮೆಂಟ್ ಇತ್ತು, ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ. ಬಟ್ ಹೇಗೆ ಅನ್ನಿಸ್ತು ಅಂತ? ಅಯ್ಯೋ ಹೇಗೆ ಅಂದರೆ ನನಗೆ ಅಂತ ಹೇಳಿದ್ರೆ ಮೊದಲಿಂದ ನನಗೆ ಅನ್ನಿಸ್ತಾ ಇತ್ತು ನಾವೆಲ್ಲೋ ಹತ್ರ ಇದ್ದೇವೆ ಅಂತ. ಎಲ್ಲಿ ತುಂಬ ಕಷ್ಟಪಡ್ತೇವೆ ಇನ್ನೇನು ಫಲ ಸಿಗ್ತದೆ ಹೇಳುವ ಕೈ ತಪ್ಪಿ ಹೋಗ್ತದೆ ಅಂತ ಅನ್ನಿಸ್ತಾ ಇತ್ತು. ಇಲ್ಲೂ ಅಷ್ಟೇ, ಏನು ಮುಗೀತು ಇನ್ನು ಸೆಲೆಬ್ರಿಟಿ, ಇದು ಜೂನಿಯರ್ ಸೆಲೆಬ್ರಿಟಿ ಮುಗೀತು, ಇದು ಆಡಿಷನ್ ಆಯಿತು. ಇನ್ನು ನನಗೆ ಟ್ರೋಫಿ ಮುಖ್ಯ ಆಗಿರಲಿಲ್ಲ ಯಾವತ್ತು. ಬಟ್ ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಒಂದು 10 ಕಡೆ ಇವಳ ಪ್ರತಿಭೆ ಗೊತ್ತಾಗಲಿ ಅಂತ ನನಗೆ ಬೇಕಿದ್ದದ್ದು. ಹಾಗೆ ಇವಳು ಅವಳ ಸತತವಾಗಿ ಇದನ್ನು ಕೊಟ್ಟಾಗ ಪ್ರತಿಯೊಂದು ಆ್ಯಕ್ಟ್ನಲ್ಲೂ ನಾನು ತುಂಬ ಖುಷಿಪಟ್ಟಿದ್ದೇನೆ ಅವಳ ಪಾತ್ರಗಳಿಂದ. ನನಗಂತೂ ಅಲ್ಲಮ ಪ್ರಭು ಪಾತ್ರ ಅದ್ಭುತವಾಗಿ ಮಾಡಿದ್ಲು, ಹಾಡು ಇದು ವಚನಗಳು. ಆಮೇಲೆ ಇದು ಜೀಸಸ್ ಕ್ರೈಸ್ಟ್ನ ಪಾತ್ರ ಅದಂತೂ ಅದ್ಭುತ, ನಿಜವಾಗ್ಲೂ ಹೊಡೆತ ತಿಂದವಳು. ನಿಜವಾಗ್ಲೂ ಇಷ್ಟು ಕಿಲೋಗಟ್ಟಲೆ ಭಾರವನ್ನು ಹೊತ್ಕೊಂಡು ಆ ಶಿಲುಬೆಯನ್ನು ಹೊತ್ಕೊಂಡು ಹೋಗಿ, ಅಂದರೆ ದಾಕ್ಷಾಯಿಣಿಯೂ ಅದ್ಭುತವಾಗಿತ್ತು. ಪ್ರತಿಯೊಂದು ಕಾಮಿಡಿ ಇದು ಕೂಡ ಅಂದರೆ ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಮಾಡಿದ್ರು. ಮತ್ತು ಇವಳು ಬಬ್ರುವಾಹನ ಮಾಡುವಾಗ ನಾನು ಹೊತ್ಕೊಂಡಿದ್ದೆ, ನನಗೆ ಭುಜ ನೋವಿತ್ತು ಆ್ಯಕ್ಚುಲಿ, ಒಂದು ಡಿಸ್ಲೊಕೇಟ್ ಆಗಿತ್ತು ಕಬಡ್ಡಿ ಆಡುವಾಗ ಯೂನಿವರ್ಸಿಟಿ ಲೆವೆಲಲ್ಲಿ. ಆದರೂ ಅದನ್ನು ಭುಜ ಹೊತ್ಕೊಂಡು 4 ಜನ ಹೊತ್ಕೊಳ್ಳಿಕ್ಕೆ ಇವಳು ಅದರಲ್ಲಿ ಕೂತ್ಕೊಂಡು ಅಂತ ಓದಿಯುವಾಗ ಇಲ್ಲಿ ನೋವಾಗ್ತಿತ್ತು. ಆದರೂ ಖುಷಿ ಆಗ್ತಿತ್ತು ನನಗೆ ಇವಳ ಡೈಲಾಗ್ ಕೇಳ್ಕೊಂಡು. ಆ ನೋವನ್ನು ನಾವು ಅಂದರೆ ಆದರೂ 2 ಕೈಯಲ್ಲಿ ಇಟ್ಕೊಂಡು ಅದು ಕೆಳಗೆ ಬೀಳುವಾಗ ಎಲ್ಲ ನಮ್ಮದು ಅಂದರೆ ಅಷ್ಟು ಏನು ಬಾಡಿ ಏನು ಕೆಲಸ ಮಾಡಿದ ಬಾಡಿ ಅಲ್ಲಲ್ಲ, ಪೇಪರ್ ಅಂದರೆ ಅಂದರೆ ಅದೆಲ್ಲ ನನಗೆ ತುಂಬ ಅದೆಲ್ಲ ಖುಷಿ, ಅದು ಅತಿ ಖುಷಿ ಕೊಟ್ಟಂಥದ್ದು. ಮತ್ತು ನಮ್ಮ ಕ್ಯಾಪ್ಟನ್ ಪ್ರಾಂಜಲ್ ಅಂತ MRPL ಅವರು ಇಲ್ಲಿ ಅಧಿಕಾರಿಯಾಗಿದ್ದರು. ಅವ್ರ ಮಗ ಒಂದು ಇದರಲ್ಲಿ ತೀರಿ ಹೋಗುವಂಥ ಹುತಾತ್ಮನಾಗುವಂಥ ಒಂದು ದೃಶ್ಯದಲ್ಲಿ ಇವಳು ಮಾಡಿದ್ಲು. ಅದಕ್ಕೆ ಒಂದು ಅಂದರೆ ಬಹಳ ಬೇಜಾರ ಅಂದರೆ ಹೇಳಿದರೆ ನಾನು ಒಂದು ವರ್ಷದ ಹಿಂದೆ, 1 ವರ್ಷವೂ ಆಗಿರಲಿಲ್ಲ, ಅವ್ರ ಹತ್ರ ಮಾತಾಡಿ ಈ ರೀತಿಯಾಗಿ ನಾನು ಪತ್ರಕರ್ತರ ಸಂಘದಿಂದ ಹೋಗಿ ಮಾತಾಡಿ ಬಂದಿದ್ದೆ ಅವ್ರ ಹತ್ರ, ಅಪ್ಪನ ಹತ್ರ. ಅವರು ಅವಾಗ ಹೇಳಿದರು,
ನಮ್ಮ ಮಗ ಇದ್ದಾನೆ ಅಂದರೆ ಹಾಗೆ ಹೇಳಿದ್ರು. ನನಗೆ 1 ವರ್ಷದೊಳಗೆ ಅಲ್ಲಿ ಅವರನ್ನು ನೋಡಿದೆ. ನನ್ನ ಮಗಳು ಅವರ ಮಗನ ಪಾತ್ರ ಮಾಡ್ತಾರೆ ಅಂದರೆ ಏನು ಒಂಥರ ಅದೊಂದು ಭಾವನಾತ್ಮಕ ಮತ್ತು ಒಂದು ನೋವು. ಅವರು ಆದರೂ ಅಂದರೆ ನೋವನ್ನು ಕಟ್ಟಿಕೊಂಡು ದೇಶಕ್ಕಾಗಿ ಮಗ ದುಡ್ದಿದ್ದಾನೆ ಅಂತ ಆ ಭಾವನೆ ಅವರಲ್ಲಿತ್ತು. ಅಂದರೆ ಇದೆಲ್ಲ ನೋವು, ಖುಷಿ, ಭಾವ, ತೀವ್ರತೆ ಎಲ್ಲವೂ ನನ್ನ ಆ್ಯಕ್ಟ್ ಜಾಸ್ತಿ ಮಾಡಲಿಲ್ಲ. ನಾನು 2-3 ಮಾತ್ರ ಎಲ್ಲದ್ರಲ್ಲೂ ನನಗೆ ಅಷ್ಟು ಒಂದು ಇದು ಸಿಕ್ತು. ಇವಳಿಗಂತೂ ಹೇಗೆ ಸಿಕ್ಕಿರ್ಬೋದು. ಹಾಗೆ ಎಲ್ಲ ಖುಷಿ ನನಗೆ ಜಿ ಕನ್ನಡದೊಂದು ಅದೊಂದು ನನ್ನ ಏನು ಇಷ್ಟು ಪ್ರೊಫೆಷ್ನಲಲ್ಲಿ ಮಾಡಿದಂಥ ನನಗೆ ಲಾಭ ಪರ್ಸನಲ್ ಜೀವನದಲ್ಲಿ ಆಗದಿದ್ದರೂ ಕೂಡ ಈ ರೀತಿಯಾಗಿ ನನಗೆ ದೇವರು ಅಥವಾ ಸಮಾಜ ನನಗೆ ಕೊಟ್ಟಿದೆ ಅಂತ ನಾನು ತುಂಬ ಕೃತಜ್ಞನಾಗಿದ್ದೇನೆ, ಖುಷಿ ಪಡ್ತೇನೆ. ಈಗ ನೀವು ಬೆಂಗಳೂರಿಗೆ ಶೂಟಿಂಗ್ಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರಿ. ಯಾಕಂದ್ರೆ ನೀವು ಮಂಗಳೂರಲ್ಲಿ ಅದು ದಿನನಿತ್ಯವಾಗಿ ಶಾಲೆಗೆ ಹೋಗುವಂಥದ್ದು, ನಿಮ್ಮ ಸಂಗೀತ ಅಭ್ಯಾಸ ಇರ್ಬೋದು, ಯಕ್ಷಗಾನ ಮಾಮೂಲಿ ಆಗಿರುವಂಥ. ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನ ವಾತಾವರಣ ಅಥವಾ ಬೆಂಗಳೂರು ಹೇಗೆ? ಅಂದರೆ ಇಲ್ಲಿಗಿಂತ ತುಂಬ ಡಿಫ್ರೆಂಟ್ ಇದೆ ಅದು. ಅಂದರೆ ಅಲ್ಲಿ ವೆದರ್ ಸಹ ತುಂಬ ಚಿಲ್ ಕೋಲ್ಡ್ ಎಲ್ಲ ಇರ್ತದೆ ಅಲ್ಲಿ. ಮತ್ತೆ ಸ್ವಲ್ಪ ಡ್ರೈ ಸಹ ಇರ್ತದೆ. ನನಗೆ ಅಲ್ಲಿ ಸ್ವಲ್ಪ ಅದು ಮತ್ತೆ ಅಲ್ಲಿದ್ದು ಫುಡ್ ನನಗೆ ಇಲ್ಲಿಗಿಂತ ಸ್ವಲ್ಪ ಖಾರ ಆಗ್ತದೆ. ಅದು ಸ್ವಲ್ಪ ನನಗೆ ಕಷ್ಟ ಆಯಿತು. ಆದರೂ ಅಪ್ಪ ನಮ್ಮ ಒಂದು ಪಕ್ಕದಲ್ಲೇ ಉಡುಪಿದ ಹೋಟೆಲ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ತಿದ್ರು ದಿನ. ಅಂದರೆ ಅಲ್ಲಿ ಬೆಳಿಗ್ಗೆ ತಿಂಡಿ ಉಚಿತ, ವಸತಿ ಲಾಡ್ಜಿಂಗ್ ಎಲ್ಲ ಉಚಿತ, ಮಧ್ಯಾಹ್ನ ಉಚಿತ ತಿಂಡಿ. ಆದರೆ ಮಸಾಲೆಗಳು ಮಾತ್ರ ನಮ್ಮವರಿಗೆಲ್ಲ ಇಲ್ಲಿಯವರಿಗೆ ಅದು ವೆಜ್ ತರಕಾರಿ ಪ್ಯೂರ್ ತರಕಾರಿಯವರಿಗೆ ಆ ಮಸಾಲೆಗಳು ಆಗೋದೇ ಇಲ್ಲ. ಇವಳಿಗೂ ಆಗ್ತಾ ಇರಲಿಲ್ಲ. ಆದರೆ ಬಟ್ ನಮಗಿಂತ ವಾಸಿ ಈಗಿನ ಮಕ್ಕಳು ಮಸಾಲೆ ತಿನ್ನೋದ್ರಲ್ಲಿ. ಆದರೂ ಅವಳಿಗೆ ಆಗ್ತಿರ್ಲಿಲ್ಲ ಅಂತ ಅಲ್ಲಿ ಉಡುಪಿ ಹೋಟ್ಲಿಗೆ ಹೋಗಿ ಅಲ್ಲಿ ವೆಜ್ ಅಲ್ಲಿ ನಮ್ಗೆಲ್ಲ ಸರಿ ಆಗ್ತಿತ್ತು. ನಮ್ಮ ಉತ್ತಪ್ಪ ಎಲ್ಲ ಅದೆಲ್ಲ ಚಂದ ಆಗ್ತಿತ್ತು. ಇವರು ಉಡುಪಿ ಹೋಟೆಲ್ ಆಗಿರ್ಬೋದು, ಹೆಚ್ಚಾಗಿ ಬೆಂಗಳೂರಲ್ಲಿ ಉಡುಪಿ ಹೋಟೆಲ್ ಅಲ್ಲ ನೀವು ಹೇಳಿದ್ 100% ಸತ್ಯ. ಬಟ್ ಅದು ಸಾಂಬಾರ್ ಮಸಾಲೆಯನ್ನು ಅವ್ರು ಮೇಂಟೈನ್ ಮಾಡಿದ್ರು. ಹೌದು. ಮತ್ತೆ ಇನ್ನೊಂದು, ಈಗ ಅಲ್ಲಿ ನೀವು ಹೋದಾಗ ಸೆಲೆಬ್ರಿಟಿಗಳು, ಈಗ ನಾವು ಸಾಮಾನ್ಯವಾಗಿ ಟಿವಿಯಲ್ಲಿ ರವಿಚಂದ್ರನ್ ಅವರನ್ನ ಟಿವಿಯಲ್ಲಿ ನೋಡಿರ್ತೇವೆ, ಲಕ್ಷ್ಮಿ ಅವರನ್ನ ಟಿವಿಯಲ್ಲಿ ನೋಡಿರ್ತೇವೆ. ಸೊ ಅವರೆಲ್ಲ ನಿಮಗೆ ಕಣ್ಣೆದುರು ಮಾತಾಡ್ಬೇಕಾದ್ರೆ, ಅವ್ರು ಕಮೆಂಟ್ಸ್ ಕೊಡ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು? ಅದು ಒಂಥರ ಸ್ಪೆಷಲ್ ಫೀಲಿಂಗ್. ನಮಗೂ ನಿಮ್ಮ ಥರನೇ. ಅಂದರೆ ನಾವು ಇವ್ರನ್ನ ಟಿವಿಯಲ್ಲಿ ನೋಡ್ತಿದ್ವಲ್ಲ, ಇವ್ರು ನಮ್ಗೆ ಈಗ ಕಮೆಂಟ್ಸ್ ಕೊಡ್ತಿದ್ದಾರೆ, ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ನಿಜ ಆಗುದಿಲ್ಲ ಅದು. ಮತ್ತೆ ನಾನು ವಾಪಸ್ ಇಲ್ಲಿಗೆ ಬಂದು ಮತ್ತೆ ಆ ವಿಡಿಯೋಸ್ ಎಪಿಸೋಡ್ಸ್ ನೋಡಿದಾಗ ಈಗಲೂ ನಮಗೆ ಅಂದರೆ ನಾನು ಇದನ್ನ ಅಲ್ಲಿ ಅಂತ ಅನ್ಸುತ್ತೆ ಕೆಲವೊಂದ್ಸತಿ. ಆ ಸಿಚುಯೇಷನ್ ಅಲ್ಲಿ ವಾಪಸ್ ಬಂದ್ಮೇಲೆ ಮತ್ತೆ ಅದನ್ನ ಬಿಲೀವ್ ಮಾಡಕ್ಕಾಗಲ್ಲ, ಆ ತರ ಇರುತ್ತೆ ಅವರು ಕಮೆಂಟ್ಸ್. ಇನ್ನೊಂದೇನಂದ್ರೆ ಸ್ಟೇಜ್ ಫಿಯರ್ ಬಗ್ಗೆ. ಸ್ಟೇಜ್ ಫಿಯರ್ ಬಗ್ಗೆ ನಾವು ಕೇಳ್ಬೇಕು. ಯಾಕಂತ ಹೇಳಿದ್ರೆ ಜಿತೇಂದ್ರ ಜೊತೆ ಇದೀರಾ ಅಂದ್ರೆ ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ, ಜೊತೆಗೆ ಅವ್ರ ಮಗಳು ಅಂತ ಹೇಳುವಾಗ ಅದು ಇರ್ಲಿಕ್ಕಿಲ್ಲ ಅಂತಲೇ. ಬಟ್ ಆದ್ರೂ ಅಷ್ಟು ದೊಡ್ಡ ವೇದಿಕೆ ಹೋದಾಗ ಒಂದು ಕ್ಷಣ ಒಂದು ಭಯ ಅಂತ ಒಂದು ಆಗಿರುತ್ತದಲ್ಲ? ಭಯ ಅಂತ ಆಗಿರ್ಲಿಲ್ಲ. ಅಂದ್ರೆ ಒಂದ್ಸತಿ ಅವರ ಮುಖ ನೋಡಿದಾಗ ಒಂದ್ಸತಿ ಚೆನ್ನಾಗಿ ಮಾಡಬೇಕು ಅಂತ ಒಂದು ಸ್ವಲ್ಪ ನರ್ವಸ್ನೆಸ್ ಇರುತ್ತೆ, ಅದಾಗುತ್ತೆ. ಬಟ್ ಒಂದ್ಸತಿ ನಾನು ಎಲ್ಲಿ ಸ್ಟೇಜ್ ಬಂದು ನಿಂತು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗ ಎಂಗ್ಸೈಟಿ ಎಲ್ಲ ಪೂರ್ತಿ ಹೋಯಿತು. ನನಗೆ ಅವಾಗ ತುಂಬ ಖುಷಿ ಆಗ್ತಿತ್ತು. ನಾನು ಪಾತ್ರದೊಳಗೆ ಅಷ್ಟು ಇನ್ವಾಲ್ವ್ ಆಗಿದ್ದೆ. ಸೊ ಆ ನರ್ವಸ್ನೆಸ್ ಎಲ್ಲ ಜಾಸ್ತಿ ಬರಲ್ಲ. ಕೆಲವೊಂದ್ಸತಿ ನಾವು ಕಾನ್ಷಿಯಸ್ ಜಾಸ್ತಿ ಆದರೆ ಮಾತ್ರ ಬರುತ್ತೆ. ಅಂದರೆ ಈ ಡೈಲಾಗ್ ಬಗ್ಗೆ ಜಾಸ್ತಿ ಗಮನ, ಅಂದರೆ ಇನ್ನೂ ಜಾಸ್ತಿ ಬೇಕಾದಕ್ಕಿಂತ ಜಾಸ್ತಿ ಗಮನ ಕೊಟ್ರೇ ಕಾನ್ಷಿಯಸ್ನೆಸ್ ಜಾಸ್ತಿ ಆದರೆ ಆ ಡೈಲಾಗ್ ನಮಗೆ ನರ್ವಸ್ನೆಸ್ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ನಾರ್ಮಲಿ ಫ್ಲೋ ಅಲ್ಲಿ ಹೋಗ್ಬಿಡುತ್ತೆ. ಇವಳಿಗೆ ಗ್ರಾಸ್ಪಿಂಗ್ ಪವರ್ ತುಂಬ. ಅಂದರೆ ಅಲ್ಲಿ ಎಲ್ರಿಗೂ ಅಂಥ ಮಕ್ಕಳನ್ನ ಆಯ್ಕೆ ಮಾಡೋದು. ಮತ್ತು ಇವಳದು ಬೇಸಿಕ್ ಚೆನ್ನಾಗಿತ್ತು. ಶ್ಲೋಕ, ಭಗವದ್ಗೀತೆ, ನಾನು ಸಂಸ್ಕೃತ ಶಾಲೆಯಲ್ಲಿ ಕಲ್ತದ್ದು ಅದೆಲ್ಲ. ಅಂದರೆ ಎಲ್ಲವನ್ನು ಶಬ್ದಗಳನ್ನೆಲ್ಲ, ಉಚ್ಚಾರಗಳನ್ನೆಲ್ಲ ಮೊದಲಿಂದ ಸ್ಪಷ್ಟತೆ ಇದೆ. ಯಕ್ಷಗಾನಕ್ಕೆ ಹೋಗ್ತಾ ಇದ್ಲು, ಅಲ್ಲೇ ಇದು ಏನು ಡೈಲಾಗ್ಗಳನ್ನು ಅರ್ಥ ಹೇಳೋದನ್ನು ಅವಳು ಅಲ್ಲೇ ಆನ್ ದ ಸ್ಪಾಟ್ ವೇದಿಕೆಯಲ್ಲಿ ಮಾಡಿ ಅಭ್ಯಾಸ ಇರೋದ್ರಿಂದ ಹೆಚ್ಚು ಇದಾಗ್ತಿರಲಿಲ್ಲ. ಮತ್ತು ಇವಳು ಪ್ರಾಯವೂ ಸಣ್ಣದಲ್ಲ. ಈಗ ನಾವು ಇಲ್ಲಿ ಅವರು 40 ವರ್ಷ 45 ವರ್ಷ ಆದಮೇಲೆ ಅಲ್ಲಿ ಹೋಗಿ ಅಲ್ಲಿಯ ಕನ್ನಡ ಹೇಳುವಾಗ ಕಷ್ಟ ಆಗ್ತದೆ. ಬಟ್ ನಾನು ಅದನ್ನು ಮಾಡಿದ್ದೇನೆ. 3 ದಿನದಲ್ಲಿ ಬೆಂಗಳೂರು ಕನ್ನಡದ ಒಂದು ಮೈನ್ ರೋಲ್, ಅಪ್ಪನ ರೋಲನ್ನು ನಾನು ಮಾಡಿದ್ದೇನೆ. ಅದು ನನಗೂ ಶಾಕ್. ಇದು ಈಗಲೂ ನೋಡಿದ್ರು ಇನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ, ಅಂದರೆ ಆ ಥರ ಮಾಡ್ಲಿಕ್ಕೆ ಇರ್ತದೆ. ಅಂದರೆ ಇವರಿಗೆ ಗ್ರಾಸ್ಪಿಂಗ್ ಮತ್ತು ಅದೇ ಲೋಕದಲ್ಲಿದ್ದರಿಂದ ಇವರೆಲ್ಲ ಮಾಡ್ತಾಯಿದ್ರು. ಇವಳಂತೂ ಬೇಗನೆ ಮೈನ್ ರೋಲ್ ಸಿಗ್ತಾ ಇತ್ತು, ಬೇಗನೆ ಮಾಡ್ತಾಯಿದ್ಲು. ಈಗ ನೀವು ಯಾವಾಗ ಹೇಳಿದಾಗೆ ಮಗಳು ಎಕ್ಸಾಮ್ ಟೈಮ್ ಹತ್ರ ಬರ್ತಾ ಇತ್ತು, ಎಜುಕೇಶನ್ಗೆ ನೀವು ಸರಿ, ನಿಮ್ಮ ಆಸೆ ಇತ್ತು ಮಗಳನ್ನ ಒಂದು ದೊಡ್ಡ ವೇದಿಕೆಯಲ್ಲಿ ನೋಡಬೇಕು ಅಂತ ಹೇಳುವಂಥದ್ದು. ಒಬ್ಬ ಒಳ್ಳೆ ಪ್ರತಿಭಾನ್ವಿತೆ ನಟ ಆ ಥರ.
ಆದ್ರೆ ನಿಮಗೆ ಆ ಶೂಟಿಂಗ್ ಹೋಗ್ಬೇಕಾದ್ರೆ, ಅಷ್ಟು ಸಮಯದ ಶೂಟಿಂಗ್ ಹೋಗ್ಬೇಕಾದ್ರೆ ವಿದ್ಯಾಭ್ಯಾಸದ ಬಗ್ಗೆ ಭಯ ಇರಲಿಲ್ಲ? ನನಗೆ ಯಾವುದರ ಬಗ್ಗೆನೂ ನಾನು ಆಲೋಚನೆ ಮಾಡಿರಲಿಲ್ಲ. ನಾನು ಮೊದಲಿಂದ ಹಾಗೆ, ಅದು ಆಗ್ತದೆ ಆಗಿ ಹೋಗ್ತದೆ ಹಾಗೆ. ಇವಳು ಸೆಲೆಕ್ಟ್ ಆದಾಗ ಅಲ್ಲಿ ನಾವು ಹೋದಾಗ 1 ವಾರ ಅಂತ ಹೇಳಿದರು. ಅದ ನಂತರ ನನ್ನ ಹೆಂಡತಿಗೆ ಫೋನ್ ಮಾಡಿ ಕರೆಸಿದೆ, ಬಾ ಇಲ್ಲಿ ಅವಳಿಗೆ ಆಡಿಷನ್ ಸೆಲೆಕ್ಟ್ ಆಗಿದೆ ಅಂತ. ಹಾಗೆ ಅಲ್ಲಿ ಆದಮೇಲೆ ಒಂದು 15 ದಿನ ನಾನೆಲ್ಲೇ ಇದ್ದು ಫಸ್ಟಿಗೆ ಧೈರ್ಯ ತುಂಬಿ ಆರಂಭಿಕ ಇದರಲ್ಲಿ ನಾನೇ ಬರೆದ ಸ್ಕ್ರಿಪ್ಟ್ ಸೆಲೆಕ್ಟ್ ಆದದಲ್ಲ. ಅದಾದಮೇಲೆ ಅವರು ಒಳ್ಳೊಳ್ಳೆ ಟ್ರೈನ್ ಮಾಡ್ತಾರೆ ಅಂತ ಗೊತ್ತಾಗಿ ಒಂದು 15 ದಿನ ಆದಮೇಲೆ ಹೆಂಡತಿಯನ್ನು ಅಲ್ಲಿ ಕೂರಿಸಿ ಅಲ್ಲಿ ಇಟ್ಟು ಅವಳೊಟ್ಟಿಗೆ. ಆಮೇಲೆ ನಾನು ಇಲ್ಲಿ ಬಂದೆ. ಇವನಿಗೆ, ನನ್ನ ಮಗನಿಗೆ ವಿಶ್ವತೇಜ ಅಂತ ಇದ್ದಾನೆ, ಅವನು ಯಕ್ಷಗಾನ ಇದರಲ್ಲಿ ಮಾಡ್ತಾನೆ. ಅವನದು ಸ್ಕೂಲು ಮುಂದುವರಿಸಬೇಕಲ್ಲ, ಹಾಗಾಗಿ ಅವನನ್ನು ನೋಡಿಕೊಂಡು ಇಲ್ಲಿ ನನ್ನ ಕೆಲಸ ಮತ್ತು ನಾನು ಪತ್ರಕರ್ತರ ಸಂಘ ಇದೆ, ನಮ್ಮ ಪತ್ರಿಕೆ ಇದೆ, ಆಗ ಎಲೆಕ್ಷನ್ ಎಲ್ಲ ಇತ್ತು, ಹಾಗಾಗಿ ಡಿಬೇಟ್ಗೂ ಹೋಗಬೇಕಿತ್ತು, ಕರಿತಾಯಿದ್ರು. ಹಾಗಾಗಿ ಎಲ್ಲವನ್ನ ಮಾಡಬೇಕಿತ್ತು. ಹಾಗೆ ನನ್ನ ಹೆಂಡತಿ ಸಂಧ್ಯಾ ಕುಂದೇಶ್ವರ, ಅವಳು ಕೂಡ ಯಕ್ಷಗಾನ ಹಿನ್ನೆಲೆ, ಅವರು ಕೂಡ ಹೆತ್ತವರ ಇದರಲ್ಲಿ ಪೇರೆಂಟ್ಸ್ ರೌಂಡ್ ಬಂದಾಗ ಅವಳು ಯಕ್ಷಗಾನ ಇವಳೊಟ್ಟಿಗೆ ಮಾಡಿದ್ಲು. ಹಾಗೆ ಅವಳು ಅಲ್ಲಿ ಇದ್ಕೊಂಡಿದ್ಲು. ಆಮೇಲೆ ಮಧ್ಯದಲ್ಲಿ ನಾನು ವಾರಕ್ಕೊಂದ್ಸರಿ ಮೆಗಾ ಆಡಿಷನ್ ಆದಾಗ ನಾನು ಬರ್ತಾಯಿದ್ದೆ. ಆಮೇಲೆ ನಂತರ ಪುನಃ ಸೆಮಿಫೈನಲ್ ಮಧ್ಯದಲ್ಲಿ 1 ವಾರ ಒಮ್ಮೆ ಇರ್ತಾಯಿದ್ದೆ. ಆಗ ನನ್ನ ಹೆಂಡತಿ ಇಲ್ಲಿಗೆ ಬರ್ತಾಯಿದ್ಲು ಈ ಮಗನೊಟ್ಟಿಗೆ. ಕೊನೆಯಲ್ಲಿ 15 ದಿನ ಪುನಃ ನಾನು ಅಲ್ಲಿದ್ದೆ ಇವಳೊಟ್ಟಿಗೆ. ಹಾಗೆ ಈಗ ನೀವು ಅಲ್ಲಿ ಹೋದ್ರಿ, ಇಲ್ಲಿ ಪತ್ರಕರ್ತ ವೃತ್ತಿ ಅಂತ ಹೇಳಿದ್ರೆ ಅದು ಎಲೆಕ್ಷನ್ ಟೈಮ್, ಅಷ್ಟು ಈಸಿ ಅಲ್ವೇ ಅಲ್ಲ. ಅದರ ಮಧ್ಯ ನೀವು ಸಾಮಾನ್ಯವಾಗಿ ಮನೆಯಲ್ಲಿ ನಿಮ್ಮ ವೈಫೆ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ. ಹೌದೌದು. ನೀವು ಇಲ್ಲಿ ಬಂದಾಗ ಮಗನೊಟ್ಟಿಗೆ ಅಲ್ಲ, ಆಕ್ಚುಲಿ ಅದು ಈಗೆಲ್ಲ ನೋಡೋಕೆ ಇದ್ದಿಲ್ಲ, ಹೇಗೆ ಆಗಿ ಹೋಯ್ತು ಅಂತ ನಾನು, ಅಂದರೆ ನಮ್ಮ ಕುಂದೇಶ್ವರ ದೇವಸ್ಥಾನದ ಉತ್ಸವ ಕೂಡ ಬಂದಿತ್ತು. ಅಂದರೆ ಉತ್ಸವಕ್ಕೆ ದೊಡ್ಡ ಯಕ್ಷಗಾನ ನಾಟಕ ಇದೆಲ್ಲ ಪ್ರಶಸ್ತಿ ಪ್ರದಾನ ಎಲ್ಲ ನಾವು ಅದರ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಾನೇ ನೋಡ್ಕೊಳ್ಳೋದು, ನಾನೇ ಸೆಟ್ ಮಾಡೋದು. ಹಾಗಾಗಿ ಅದು ಒಂದು ಕಡೆ ಮಾಡೋಕ್ಕಿತ್ತು ಮನೆಯಲ್ಲಿ. ಆಗ ಹೆಂಡತಿ ಇರಲಿಲ್ಲ, ಮತ್ತು ಇವನು ಸ್ಕೂಲ್ ಇತ್ತು, ಮತ್ತು ಇವನು ಒಬ್ಬನೇ ಬಿಟ್ಟಾಗ ಇವನು ಹುಷಾರು, ಜ್ವರ ಗಿರ ಎಲ್ಲ ಬಂದಿತ್ತು ಮಧ್ಯೆ. ಅವನನ್ನು ಈಗಲೇ ಅಂದರೆ ಆ ಥರ ಇಟ್ಕೊಂಡು ಕೆಲಸ ಮಾಡಿ ಎಂಥ ಮನೇಲಿ ಅಡುಗೆ ಮಾಡೋದ್ರಿಂದ ಹಿಡಿದು ತಿಂಡಿ ಕಾಫಿ ಬಟ್ಟೆ ತೊಳೆಯೋದು ಅವೆಲ್ಲ ಮಗನು ಸಪೋರ್ಟ್ ಮಾಡ್ತಿದ್ದ. ಹಾಗೆ ಎಲ್ಲ ವಿಶ್ವರೂಪದ ಅನುಭವ ಆಗಿದೆ. ಅಂದರೆ ಅದು ಎಲ್ಲವೂ ಆಗಿದೆ. ಅಂದರೆ ಎಷ್ಟು ಕಷ್ಟ ಇದೆ ಅಲ್ಲ. ನಾವು ಬ್ಯಾಚುಲರ್ ಆಗಿ ಬದುಕು ನಾನು ಸವಿಸಿದ್ದು ಹಾಸ್ಟೆಲ್ ಇದರಲ್ಲಿ ಲೈಫೆಲ್ಲ, ಎಜುಕೇಷನ್ ಲೈಫಲ್ಲಿ ಎಲ್ಲ ಕೆಲಸದಲ್ಲಿರುವಾಗ ಎಲ್ಲ ಮಾಡಿದ್ದೆ. ಆದರೆ ಮಗನನ್ನು ಇಟ್ಕೊಂಡು ಮತ್ತೆ ಒಂದು ಫ್ಯಾಮಿಲಿ ಸ್ಕೂಲ್ ಕಳಿಸುವಂಥದ್ದಿಂದ ಎಲ್ಲ ಇಟ್ಕೊಂಡು ಅದನ್ನು ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ಇಟ್ಕೊಂಡು ನನ್ನ ಪತ್ರಿಕೋದ್ಯಮ, ಮಧ್ಯೆ ಡಿಬೇಟ್ಗಳು, ಪೇಪರ್ ಕೆಲಸ, ಸಂಘದ ಕೆಲಸ ಎಲ್ಲ ತುಂಬ, ಅಂದರೆ ಅದು ಹೇಗೋ ಆಗಿ ಹೋಯಿತು. ಅಂದರೆ ಅದು ಯಾವುದೂ ಲೋಪ ಆಗಲಿಲ್ಲ. ಅಂದರೆ ಅದರೊಟ್ಟಿಗೆ ಹಾಗೆ ಅದಕ್ಕೊಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಅದೇ ಹೆಂಡತಿ ಅಷ್ಟೇ ಸಪೋರ್ಟ್ ಮಾಡಿದರೆ ಮಾತ್ರ ಇಂಥ ಯಾವುದೇ ಕೆಲಸಗಳು ಸಪೋರ್ಟ್. ಮಕ್ಕಳು ಅಷ್ಟೇ, ಅಪ್ಪ ಕಾಲಿ ಹೇಳಿದರೆ ಆಗೋದಿಲ್ಲ. ಮಕ್ಕಳಿಗೂ ಕೂಡ ಅಷ್ಟು ಆಸಕ್ತಿ, ಕುತೂಹಲ ಮತ್ತು ಹಿನ್ನೆಲೆ. ನಮ್ಮ ಹತ್ರ ಬ್ಯಾಂಕಲ್ಲಿ ಠೇವಣಿ ಇದ್ದಾಗೆ ನಾವು ಕೊಡುವಂಥ ಕಲ್ಚರ್, ಸಂಸ್ಕೃತಿ, ಭಜನೆ, ಹಾಡು, ಅಂಥದ್ದು ಯಕ್ಷಗಾನ ಯಾವುದು ಅದನ್ನು ಕೊಟ್ಟಿದ್ರೆ, ಆರಂಭದಿಂದಲೂ ಕೊಡ್ತಾಯಿದ್ರೆ ಅದು ಅಲ್ಲಿ ಖರ್ಚಾಗ್ತದೆ. ಇಲ್ಲಾಂದರೆ ನಾವು ಖಾಲಿ ಗ್ರಾಸ್ ಮಾಡಿ ಈಗ ರೆಡಿ ಮಾಡಿದರೆ ಒಂದು ಸ್ಕಿಟ್ಟಿಗೆ ಎಲ್ಲ ಆಗೋದಿಲ್ಲ. ನಾವು ಮೊದಲೇ ರೆಡಿ ಮಾಡಿದರೆ ಆಗ್ತದೆ. ಹಾಗೆ ಅದೆಲ್ಲವೂ ಕೂಡ ನಮಗೆ ನಮ್ಮ ಬದುಕಿನ ಕಷ್ಟಗಳು ಅಂತಲ್ಲ, ಬದುಕಿನ ಅನುಭವಗಳು ಅಲ್ಲಿ ನಮಗೆ ತುಂಬ ಹೆಲ್ಪ್ ಆಯಿತು. ಈಗ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದಾಗ, ಡ್ರಾಮಾ ಜೂನಿಯರ್ಸ್ ಪರ್ಫಾರ್ಮ್ ಮಾಡಿದಾಗ ಪ್ರತಿಯೊಂದು ಆ್ಯಕ್ಟಿಗೂ ಜಡ್ಜಸ್ ಕಮೆಂಟ್ ಮಾಡ್ತಾ ಇದ್ರು, ಒಳ್ಳೆ ರಿವ್ಯೂ ಕೊಡ್ತಾ ಇದ್ರು. ಸೊ ಅವಾಗ ಹೇಗೆ ಅನಿಸ್ತಾ ಇತ್ತು ನಿಮಗೆ? ಅದೇ ನನಗೆ ಆದರೆ ಇಲ್ಲಿವರೆಗೆ ಒಂದು ಸರ್ತಿ ಸಹ ಬ್ಯಾಡ್ ಕಮೆಂಟ್ ಬಂದಿಲ್ಲ. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ರವಿಚಂದ್ರನ್ ಸರ್ ಎಷ್ಟು ಹೊಗಳ್ತಿದ್ರು ನನ್ನ, ಅಂದರೆ ನನಗೆ ನಿನ್ನಲ್ಲಿ ಶಿವನನ್ನು ನಾನು ಕಾಣ್ತೇನೆ, ಅಂದರೆ ನನ್ನ ಶಿವನ ನನಗೆ ಸಿಕ್ಕಿದಾಗೆ ಆಗಿದೆ. ಮತ್ತೆ ಇಡೀ ಸೀಸನ್ನಲ್ಲಿ ರಿಷಿಕಾ ನನ್ನ ಫೇವರೇಟ್ ಅಂತ ಅವ್ರು ಪ್ರತಿ ಸಾರಿ ಹೇಳ್ತಾ ಇದ್ರು. ಈ ಸೀಸನ್ ನನ್ನ ಫೇವರೇಟ್ ಆ್ಯಕ್ಟರ್ ಹೇಳಿದ್ರೆ ರಿಷಿಕಾ ಅಂತ, ಕಂಟೆಸ್ಟೆಂಟ್. ಅಂದರೆ ಅವನು ಪ್ರತಿ ಸಾರಿ ಹೇಳ್ತಾ ಇದ್ರು. ಅದನ್ನು ಕೂಡ ನನ್ನ ಆ್ಯಕ್ಟ್ ಮಾಡುವಾಗಲೂ ಅದನ್ನು ಹೇಳಿದ್ರು, ನನ್ನ ಸೀಸನ್ನಲ್ಲಿ ಫೇವರೇಟ್ ರಿಷಿಕಾ, ಅವಳ ಅಪ್ಪ ಅಂತ ನೀವು ನನಗೆ ಗ್ಯಾರಂಟಿ ಹೇಳ್ತಾ ಇದ್ರು. ಅಂದರೆ ನನ್ನನ್ನು ಹೊಗಳುವ, ಅಂದರೆ ಇವಳನ್ನು ಹೇಳುವ ಮೂಲಕ ನನ್ನನ್ನು ಇದು ಮಾಡಿದ್ದಾರೆ. ಅಂದರೆ ಅಷ್ಟು ಖುಷಿ ಅವರಿಗೆ. ಇವಳಿಗೆ ಯಾವತ್ತೂ ಕೂಡ ಕೆಟ್ಟ ಕಮೆಂಟ್ ಕೊಟ್ಟೋದಿಲ್ಲ. ಅಂದರೆ ಆ ರೀತಿಯಾಗಿ ಮಾಡ್ತಾಯಿದ್ಲು ಅವಳು. ಇಲ್ಲಿ ಯಕ್ಷಗಾನ
ಇಲ್ಲಿಯ ನಾಟಕ, ಇಲ್ಲಿಯ ಸಂಗೀತ ಎಲ್ಲ ಅವಳಿಗೆ ಹೆಲ್ಪ್ ಆಯಿತು. ಅದು ಭಜನೆ, ಕಾವ್ಯ ಇದೆಲ್ಲ. ನೀವು ಆಕ್ಟ್ ಮಾಡ್ತೀರಿ, ಅದರಲ್ಲಿ ಏಕಪಾತ್ರ ಅಭಿನಯ ಮಾಡಿದ್ರಿ, ಆ ನಂತರ ನಿಮ್ಮ ತಂದೆ ಜೊತೆಗೆ ಆಕ್ಟ್ ಮಾಡಿದ್ರಿ. ಆ ಅನುಭವ ಹೇಗಿತ್ತು? ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಹೋದಾಗ ಅಲ್ಲಿ ಇವರು ಟ್ರೈನರ್ಸ್ ಇರ್ತಾರೆ, ಅವ್ರದ್ದು ಬೇರೆ ಸ್ಟೂಡೆಂಟ್, ಬೇರೆ ನಿಮ್ಮ ಜೊತೆ ಆಕ್ಟ್ ಮಾಡೋರು ಇರ್ತಾರೆ, ಬೇರೆ ಹುಡುಗರು ಇರ್ತಾರೆ, ಪಾರ್ಟಿಸಿಪೆಂಟ್ಸ್, ಅವ್ರ ಜೊತೆ ಮಾಡೋದಕ್ಕೂ ನಿಮ್ಮ ತಂದೆ ಜೊತೆಗೆ ಯಕ್ಷಗಾನದಲ್ಲಿ ಮಾಡಿದ್ದೀರಾ, ಆದರೆ ಅಂತ ದೊಡ್ಡ ಸ್ಟೇಜಲ್ಲಿ ಮಾಡ್ಬೇಕಾದ್ರೆ ಹೇಗೆ ಅನ್ನಿಸ್ತು? ನಾನು ತಂದೆ ಜೊತೆ ಮಾಡಿಲ್ಲ, ಆದರೆ ಅವ್ರು ಮಾಡೋದನ್ನು ನೋಡೋದಕ್ಕೆ ನನಗೆ ಒಂಥರ ಬೇಜಾರಾಗ್ತಿತ್ತು. ಯಾಕಂದರೆ ಅಪ್ಪ ಆದರೆ ಆ ಸಿಚುವೇಶನ್ ಏನಿತ್ತಂದರೆ, ಅಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್, ಅಪ್ಪ ಸ್ಕಿಟ್ಟಲ್ಲಿ ಅಂತ, ಅದರಲ್ಲಿ ಹೇಗೆ ಅಂದರೆ ತನ್ನ ಮಕ್ಕಳಿಗೋಸ್ಕರ ಅಪ್ಪ ದುಡ್ದೆಲ್ಲ ಇಟ್ಟಿರ್ತಾರೆ, ಆದರೆ ಮಗ ಏನು ಮಾಡ್ತಾನೆ, ಅದನ್ನು ಅಪ್ಪನ ಹತ್ರ ಕೇಳದೆ ಎಲ್ಲ ಆಸ್ತಿ ಹೊಡಿಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತು ಈ ನಿದ್ದೆ ಮಾತ್ರೆ ಎಲ್ಲ ಹಾಕಿ ಅಪ್ಪನ ಇದರಲ್ಲಿ ಅದರಿಂದ ಅಪ್ಪನಿಗೆ ತುಂಬ ಬೇಜಾರಾಗುತ್ತೆ. ಅವರು ಕೋರ್ಟಲ್ಲಿ ಅದನ್ನು ಕೇಸನ್ನು ಫೈಲ್ ಮಾಡ್ತಾರೆ, ಆದರೆ ಅಲ್ಲಿ ಅವರ ಜೀವನದ ಬಗ್ಗೆ, ಅವ್ರ ಮಗನ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇತ್ತು ಅದ್ರ ಬಗ್ಗೆನೇ ಮಾತಾಡ್ತಾನೆ ಅವ್ರು ಸತ್ತು ಹೋಗ್ತಾರೆ. ಆ ಸೀನ್, ನನ್ನ ಅಪ್ಪನನ್ನು ನನಗೆ ಸಾಯ್ತಾ ನೋಡ್ಲಿಕ್ಕೆ ಹೇಗೆ ಸಾಧ್ಯ? ಆ ಸೀನ್ ಮಾತ್ರ ನನಗೆ ತುಂಬ ಬೇಜಾರಾಗಿತ್ತು. ಅಂದರೆ ಈ ಥರನೂ ಇರ್ತಾರ ಅಥವಾ ಹಿಂಗಿರುತ್ತಾ ಅಂತ. ಮತ್ತೆ ಅದಕ್ಕಿಂತ ಜಾಸ್ತಿ ನನ್ನ ತಂದೆಯನ್ನ ಹಾಗೆ ಮಾಡ್ತಾ, ಅದು ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಅಂದ್ರೆ ನನ್ನ ಅಪ್ಪ ಅಷ್ಟು ಚೆನ್ನಾಗಿ ಮಾಡಿದ್ರು, ಅದನ್ನ ನೋಡ್ಲಿಕ್ಕೆ ಆಗಿಲ್ಲ ನನಗೆ, ಅಷ್ಟು ಕಣ್ಣಲ್ಲಿ ಎಲ್ಲ ನೀರು ಬರ್ತಿತ್ತು. ಅಷ್ಟೊಂದು ಒಳ್ಳೆ ಅಭಿನಯವನ್ನು ಮಾಡಿದ್ದೀರಾ ಸರ್. ನಿಮಗೆ ಆ ಜಡ್ಜಸ್ಗಳ ರಿವ್ಯೂ ಮತ್ತೆ ನಿಮಗೆ ಅವಕಾಶ ಸಿಕ್ಕಿದ್ದಕ್ಕೆ ಹೇಗೆ ಅನಿಸ್ತದೆ? ಅದೇ ಏನು ಹೇಳಿದರೆ, ಅದೇ ನನಗೆ ಜೀ ಕನ್ನಡದಲ್ಲಿ ಏನೋ ಆ ಸಂಬಂಧ, ಅದಕ್ಕಿಂತ ಮುಂಚೆ ಸೀರಿಯಲಲ್ಲಿ ಸ್ವಾಮೀಜಿ ಪಾತ್ರ ಅಕಸ್ಮಾತಾಗಿ ಇಲ್ಲಿ ಕರಾವಳಿಯಲ್ಲಿ ಶೂಟಿಂಗ್ ಆಗುವಾಗ ಸಿಕ್ಕಿದ್ದು. ಸಿಕ್ಕಾಬಟ್ಟೆ ಪ್ರಶಂಸೆಗಳು, ಫೋನ್ಗಳು, ಕಾಲ್ಗಳು, ಏನು ಮಾಡಿದ್ಯಾ, ಲಿಂಗಾಯತ ಸ್ವಾಮೀಜಿ ವೇಷ ಹಾಕೊಂಡು ಬಂದಿದೆ, ನಿಂದಲ್ವಾ ಅಂತ ಕಾಲ್. ಅದೊಂದು ಪ್ರೋಮೋ ಹಿಂದಿನ ದಿವಸ ಸಂಚಿಕೆಯಲ್ಲಿ, ಮರುದಿನ ಸಂಚಿಕೆಯಲ್ಲಿ ಅಂತ ಬರ್ತದೆ, ನನ್ನ ಫೋಟೋ, ಸ್ವಾಮೀಜಿದು ಫೋಟೋ ಬಂದಿತ್ತು, ವಿಡಿಯೋ. ತಕ್ಷಣ ಕಾಲ್ ಅಂದರೆ ಹಾಗೆ ಏನೋ ಪುಣ್ಯ ಜೀ ಕನ್ನಡದ ಒಂದೊಂದು ಇದು ಸಂಬಂಧ. ಹಾಗೆ ನಂತರ ಇವಳಿಗೆ ಅವಕಾಶ ಬಂತು. ಮತ್ತು ಅದರಲ್ಲೂ ಹಿಂದಿನ ದಿವಸದವರೆಗೆ ನನಗೆ ಯಾವುದೋ ಒಂದು ಡೈಲಾಗ್ ಇದ್ದ ಪಾತ್ರ ಇತ್ತು, ಪೇರೆಂಟ್ ರೌಂಡಿಗೆ. ಯಾರಿಗೂ ಮೈನ್ ರೋಲ್ ಯಾರಿಗೂ ಕೊಡಲಿಲ್ಲ, ಒಂದೊಂದು ಡೈಲಾಗ್, 2 ಡೈಲಾಗ್ 3 ಡೈಲಾಗ್ ಆ ಥರದ್ದೇ ಇತ್ತು. ಆದರೆ ಎಲ್ಲ 2 ದಿವಸ ಆದಮೇಲೆ, ಎಲ್ರಿಗೂ ಪಾತ್ರ ಕೊಟ್ಟಾದಮೇಲೆ, ನಿಮಗೆ ಅದು ಬೇಡ ಇನ್ನೊಂದು ಕೊಡ್ತೇವೆ ಅಂತೇಳಿ ಇನ್ನು 3 ದಿವಸ ಇರುವಾಗ ಒಂದು ತಗೊಂಬಂದು ಕೊಟ್ಟರು, ಆ ಅಪ್ಪನ ಸ್ಕಿಟ್ಟಿದ್ದು, ಆ ಅಪ್ಪ ಅಂತ ರೋಲು. ಅದನ್ನು ನಾನು ಕನ್ನಡದಲ್ಲಿ ಕಲಿತು ಅದನ್ನು ಮಾಡಿದ್ದು ನನಗೆ ಆಗೋದಿಲ್ಲ ಅಂತ ಆಯಿತು. ಇದು ಎನ್ನರ್ಥ ಪೂಜಾ. ನಾ ಬೆಂಗಳೂರು ಕನ್ನಡ ಆದರೆ ಬುಳ್ಕ್ ನಿಂಗೆ ಅದು ಹೋಯ್ತು, ಹಂಗೆ ಮೋಸ ಹೋಯ್ತು, ಹಂಗಾಯ್ತು, ಆಯಿತು ಎಲ್ಲ ತಮಾಷೆ. ಪ್ರಾಕ್ಟೀಸ್ ರಿಹರ್ಸಲಲ್ಲಿ ಎಲ್ಲ ನನ್ನ ಡೈಲಾಗ್ ನೋಡಿ ನಗಾಡ್ತಾಯಿದ್ರು, 2 ದಿವಸದವರೆಗೂ ನಗಾಡ್ತಾಯಿದ್ರು. ಮತ್ತು ಕೆಲವರು ಇವರಿಗೆ ಆಗೋದಿಲ್ಲಪ್ಪ, ಯಾರು ಬೆಂಗಳೂರು ಕನ್ನಡ ಮಾತಾಡೋರಿಗೆ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು, ಇವರೆಲ್ಲ ಎಂತ, ಇವರು ಯಕ್ಷಗಾನ ಮಾಡ್ತಾರೆ ಅಷ್ಟೇ ಅಂತ. ಮತ್ತು ನಾನು ಮೆಂಟರ್ ಕೂಡ, ಏನು ರೀ ಯಕ್ಷಗಾನ ಮಾಡ್ತೀರಿ ನೀವು, ನಮ್ಮ ಕನ್ನಡ ಹಾಗೆ ಅಲ್ವಾ ಅಂತ ಆ ಥರ ಹೇಳಿದರು. ಇದು ಫೈನಲಲ್ಲಿ ಇದು ನಾಳ್ದು ಸ್ಟೇಜಲ್ಲೇ ಬರುತ್ತಲ್ಲ, 2 ದಿವಸ ಇರೋದು. 3ನೇ ದಿವಸ ನಾನು ಹಿಂದಿನ ದಿವಸ ರಾತ್ರಿ ಒಂದು ತೀರ್ಮಾನ ಮಾಡಿದ್ದೆ, ಏನಾದರೂ ಆ ಬೆಂಗಳೂರು ಕನ್ನಡನ ಕಿವಿಯಲ್ಲಿ ಕೇಳ್ಕೊಂಡು ಅದೇ ಥರ ಒಂದು ಪ್ರಾಕ್ಟೀಸ್ ಮಾಡಿದ್ದೆ. ಹಿಂದಿನ ದಿವಸ ಇದು ಸ್ಟೇಜ್ ಶೋ ಅಂತ ಹಿಂದಿನ ದಿವಸ ಬಂತು, ಅದು ಸಾಧಾರಣ 90% ಬಂತು. ಸ್ಟೇಜಲ್ಲಿ ಬರುವಾಗ 100% ಒಳ್ಳೆ ಬಂತು. ಆ ಭಾವನೆ ನಮಗೆ ಅಭಿನಯಕ್ಕೆ ದೇವ್ರ ದಯದಲ್ಲಿ ನನಗೆ ಏನು ಸಮಸ್ಯೆ ಇಲ್ಲ. ನಾನು ಅಪ್ಪನೊಟ್ಟಿಗೆ ಸಣ್ಣ ಇರುವಾಗಿಂದಲೂ ಮಾಡಿದ್ದೆ. ಆಮೇಲೆ ನಾಟಕ ಅದರಲ್ಲಿ ಲೇಡೀಸ್ ಪಾರ್ಟ್ ಮಾಡೋದು ಸ್ಕೂಲ್ ಡೇಸಲ್ಲೇ ತುಂಬ ಮಾಡಿದ್ದೆ, ಅಂದರೆ ಲೇಡೀಸ್. ಹಾಗಾಗಿ ಅಭಿನಯ ಅನ್ನುವಂಥದ್ದು ನನಗೆ ಯಾವತ್ತೂ ಭಾರಿ ಇಷ್ಟವಾದಂಥ ವಿಷಯ. ನಾನು ಅಭಿನಯ ಬೇಕಾದರೂ ಮಾಡ್ತೇನೆ, ಅದು ಕನ್ನಡ, ಇಂಗ್ಲೀಷಲ್ಲಿ ಅಭಿನಯ ಮಾಡಿ, ಹಿಂದಿಯಲ್ಲಿ ಮಾಡಿ, ಅಂದರೆ ಟೈಮ್ ಬೇಕು. ಅದು 3 ದಿನದಲ್ಲಿ ಮಾಡಬೇಕು, ಅದು ಮೈನ್ ರೋಲು. ಈಗಂತೂ ಮೊದಲಾದರೆ ಇವರೆಲ್ಲ ಪ್ರಾಯದಲ್ಲಿ ಎಲ್ಲ ನೆನಪು ಉಳಿತಾ ಇತ್ತು. ಈಗ 25,000 ಅಲ್ಲಿದ್ದು ನ್ಯೂಸ್ ಕಳಿಸ್ಬೇಕು, ಮತ್ತು ಅಡ್ವರ್ಟೈಸ್ ಕೇಳಿದ್ರೆ ಕೊಡಬೇಕು, ಅದರ ಮಧ್ಯೆ ಮೇಲ್ಗಡೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಅದನ್ನು ಬಾಯ್ಪಾಠ ಹೇಳಿದರೆ ತಲೆ ಉಳಿಯೋದಿಲ್ಲ. ನಿಮ್ಗೆ ಗೊತ್ತಲ್ಲ, ಕೊನೆಗೆ ಹಾರ್ಡ್ ಡಿಸ್ಕ್ ಫುಲ್ ಆಗಿರ್ತದೆ, ನೆನಪು ಉಳಿಯೋದಿಲ್ಲ. ಹಾಗೆ ಆದರೂ ನಾನೊಂದು ಏನೋ ಮಾಡಬೇಕು ಅಂತ ಹೇಳಿ ಮಾಡಿ ಅಲ್ಲೂ ಎಲ್ಲೂ ತಪ್ಪಲಿಲ್ಲ ದೇವ್ರದ್ದೇ ಇದೆ. ಹೌದು, ಅದನ್ನು ಉಜಿರೆ ಅಶೋಕ್ ಭಟ್ರಂತಹ ದೊಡ್ಡ ಕಲಾವಿದರು ಒಮ್ಮೆ ಯಕ್ಷಗಾನ ಮಾಡುವ, ನಿಮಗೆಲ್ಲ ಯಕ್ಷಗಾನ ಬೇಡ್ರಿ ಪೇಪರ್ನವ್ರಿಗೆ ಹೇಳಿದರು. ಆದರೆ ಮೊನ್ನೆ ಅದನ್ನು ನನ್ನ ಅಭಿನಯವನ್ನು ನೋಡಿ ಅದ್ಭುತ ಅಂದರೆ ಅವರು ಭಯಂಕರ ಕ್ರಿಟಿಕ್ಸ್. ಅವ್ರು ಅದ್ಭುತ ಅಂತ ಹೇಳಿದಲ್ಲ, ಯಾವುದೋ ಹೊಸ ಒಂದು ಮೂವಿಗೆ
ಆರ್ಟ್ ಮೂವಿಗೆ ನನಗೆ ಒಂದು ಅಂಥ ರೋಲನ್ನು ಕೊಟ್ಟಿದ್ದಾರೆ, ಅಂದರೆ ಕರೆದಿದ್ದಾರೆ. ಅಂದರೆ ಅದು ನನಗೂ ಖುಷಿ ಆಯಿತು. ಅದನ್ನು ನಾನು ತುಂಬ ಸರಿ ನೋಡ್ತೇನೆ. ತುಂಬ ಜನ ನನ್ನ ಫ್ರೆಂಡ್ಗಳು ಹೇಳ್ತಾರೆ. ಈಗಲೂ ಮೊನ್ನೆ ಒಬ್ಬರು ಫೋನ್ ಮಾಡಿ ನನ್ನ ಫ್ರೆಂಡ್ ಹೇಳಿದ್ರು, ಏನು ಅದ್ಭುತ ಅಭಿನಯ ನಿಂದು, ನೀವು ದೊಡ್ಡ ಪ್ರಾಯದವರಾಗಿ ಕಾಣ್ತಿ, ಬಟ್ ತುಂಬ ಅಭಿನಯ ಎಲ್ಲ ಚೆಂದ ಆಯ್ತು. ನಾನು ಹೇಳಿದೆ, ಅದು ಪ್ರಾಯದ್ದೇ ಆ್ಯಕ್ಟ್, ನೀವೇನು ಹೆದರಬೇಡಿ, ಕ್ಲಾಸ್ಮೇಟ್ಸ್ಗಳಿಗೆಲ್ಲ ತುಂಬ ಅದು ಕೂದಲು ಹೋದದ್ದೇ, ಬಟ್ ಅದು ಇದು ನೋಡುವಾಗ ತುಂಬ ಪೆಟ್ಟು ತಿಂದ ಜರ್ಜರಿತವಾದಂಥ, ಅಂದರೆ ಅದು ಅದಕ್ಕೆ ಅಗತ್ಯ ಇತ್ತು. ಹಾಗಾಗಿ ನಾನು ಅದನ್ನು ಮಾಡಿದೆ. ಮತ್ತು ಅಲ್ಲಿ ಎಲ್ಲ ಮೆಂಟರಿಗೂ ಖುಷಿಯಾಗಿತ್ತು, ಜಡ್ಜಸ್ಗಳಿಗೂ ಖುಷಿಯಾಗಿತ್ತು, ಈವನ್ ಡೈರೆಕ್ಟ್ರಿಗೂ ಖುಷಿಯಾಗಿತ್ತು, ಈವನ್ ಮೇಯ್ನ್ ಅದು ಅದು ಫಿಕ್ಷನ್ ಹೆಡ್ ಶರಣಯ್ಯ ಸರ್ ಅವರು ತುಂಬ ಅದನ್ನು ನೋಡಿ ಖುಷಿಪಟ್ಟರು. ಅಂದರೆ ಒಬ್ಬ ಪೇರೆಂಟಿಗೆ ಪೇರೆಂಟ್ಸ್ ರೌಂಡಲ್ಲಿ ದೊಡ್ಡ ಪಾತ್ರ ನನಗೆ ಸಿಕ್ಕಿದೆ ಒಂದರಲ್ಲಿ. ಅದರಲ್ಲಿ ಬೇರೆ ಅಂದರೆ ಉದ್ದಕ್ಕೆ ಬೇರೆ ಬೇರೆ ಸಿಗ್ತದೆ. ಹಾಗಾಗಿ ಅದು ಚೆನ್ನಾಗಿ ಬಂತು. ಹಾಗಾಗಿ ಮತ್ತು ಬಜರು ಕೂಡ ಕೊಟ್ಟರು. ಹಾಗಾಗಿ ನನಗಂತೂ ಅಂದರೆ ನನ್ನನ್ನು ಹೊಗಳಿಕೊಳ್ಳುವುದಲ್ಲ, ಅದು ನನ್ನ ಅದ್ಭುತ ಕ್ಷಣ ಅಂತ ಜೀವನದ್ದು. ಹಾಗೆ ನಾನು ಖುಷಿ ಪಡ್ತಾ ಇದ್ದೇನೆ. ಈಗ ರಿಷಿಕಾ ಅವರೇ, ನಿಮ್ಮ ತಾಯಿ ಹೇಗೆ ಸಪೋರ್ಟ್ ಕೊಡ್ತಾ ಇದ್ರು? ಅಂದರೆ ಅವರ ಸಪೋರ್ಟ್ ಇಲ್ಲದಿದ್ರೆ ಸಾಧ್ಯನೇ ಇಲ್ಲ. ಅವರು ಅಪ್ಪ ಹೇಳಿದ ಹಾಗೆ ನನಗೆ ಅಂದರೆ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು. ಅಪ್ಪನಿಗೂ ಸಹ ಕೆಲಸ ಇರ್ತಿತ್ತು ಇಲ್ಲಿ, ಅವರಿಗೂ ತಮ್ಮ ದಿನನಿತ್ಯದ ಕೆಲಸ ಎಲ್ಲ ಇರ್ತಿತ್ತು. ಅಪ್ಪ ಇಲ್ಲದೆ ಇದ್ದಾಗ ಅಮ್ಮ ನನ್ನ ಜೊತೆ ಅಲ್ಲಿ ಬಂದು ಎಲ್ಲ ಮೇಂಟೈನ್ ಮಾಡಿ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ಅವರಿಂದ ಸಹ ನನಗೆ ಟ್ಯಾಲೆಂಟ್ಸ್ ಎಲ್ಲ ತುಂಬ ಬಂದಿದೆ. ಅದ್ರ ಬಗ್ಗೆನೂ ನನಗೆ ತುಂಬ ಖುಷಿ ಇದೆ. ಅವರು ನನಗೆ ಸಪೋರ್ಟ್ ಮಾಡ್ತಿರೋದು, ಪಟ ಮಾತಾಡೋದೆಲ್ಲ ಅವರಿಂದನೇ ಬಂದಿರೋದು. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅವರು ನನಗೆ ಅಪ್ಪ ಹೇಗೆ ನನಗೆ ಆ್ಯಕ್ಟಿಂಗ್ ಇದೆಲ್ಲ ಕಲಿಸ್ಕೊಡ್ತಿದ್ರು, ಹಾಗೆ ಹಾಡು ಇದನ್ನೆಲ್ಲ ನನಗೆ ಅಮ್ಮ ಚಿಕ್ಕ ವಯಸ್ಸಿಂದ ಕಲಿಸ್ಕೊಡ್ತಿದ್ರು. ಅವ್ರ ವಾಯ್ಸು ಕೂಡ ಚೆನ್ನಾಗಿದೆ, ಅವರು ಹಾಡ್ತಾರೆ. ಹಾಗಾಗಿ ಅವರಿಂದನೂ ನನಗೆ ಈ ಹಾಡು, ಈ ಕಲ್ಚರಲ್ ಎಕ್ಸ್ಟ್ರಾ ಇದೆಲ್ಲ ಬಂದಿದೆ. ಈಗ ನಿಮ್ಮ ತಮ್ಮ, ನೀವು ಅಲ್ಲಿ ಶೂಟಿಂಗ್ ಆಗ್ತಾ ಇತ್ತು, ಅವನು ಇಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದದ್ದು. ಅಕ್ಕ ನನ್ನ ಟಿವಿಯಲ್ಲಿ ನೋಡಿ ಹೇಗೆ ಹೇಳ್ತಿದ್ದೆ, ಏನು ಹೇಳ್ತಿದ್ದ? ಅಕ್ಕ ನನ್ನ ಟಿವಿಯಲ್ಲಿ ಅಂದರೆ ಅವನು ಹೇಗೆ ಹೇಳ್ತಾನೆ ಅದನ್ನ, ಅಂದರೆ ಬರ್ತಿದ್ದ ಶೂಟಿಂಗಿಗೆ ಅವ್ನು ಮಾತಾಡೋದು ಕಮ್ಮಿ, ಅವ್ನು ಜಡ್ಜ್ ಮಾಡೋದು ಜಾಸ್ತಿ. ಅಂದರೆ ಇದಕ್ಕೆ ಹೇಗೆ ಹೀಗೆ ಇನ್ನೂ ಜಾಸ್ತಿ ಹೇಗೆ ಚಂದ ಮಾಡ್ಬೋದಿತ್ತು, ಈ ಜಡ್ಜ್ಮೆಂಟ್ ಎಲ್ಲ ಕೊಡೋದ್ರಲ್ಲಿ ಭಾರಿ ಹುಷಾರು, ಮತ್ತೆ ಯಾವ್ದು ಮಿಸ್ ಆಯ್ತು ಅದನ್ನು ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಮತ್ತೆ ಎಷ್ಟು ಚಂದ ಆಯ್ತು, ಯಾವ್ದೆಲ್ಲ ಪಾಯಿಂಟ್ಸ್ ಬೆಸ್ಟ್ ಆಗಿತ್ತು ಅದನ್ನೆಲ್ಲ ಫುಲ್ ಡೀಟೇಲಿಂಗ್, ಒಳ್ಳೆ ಡೈರೆಕ್ಟರ್ ತರ ಅವನು ಪರ್ಫೆಕ್ಟ್ ಆಗಿ. ಇಲ್ಲ ಅವ ಸೆಲೆಕ್ಟ್ ಆಗ್ತದಾ ಇಲ್ವಾ ಅಂತ ಹೇಳ್ತಾನೆ. ಸೆಲೆಕ್ಟ್ ಅವನು ಹೇಳಿದಾಗೆ ಆಗುತ್ತೆ ಮತ್ತೆ ಕರೆಕ್ಟ್ ಆಗಿ. ಅವನು ಏನಾದ್ರು ತಪ್ಪು ಹೀಗೆ ಇದು ಮಿಸ್ಟೇಕ್ ಆಗಿದೆ ಅಕ್ಕ ಅಂತ ಹೇಳಿದರೆ ಅದೇ ಮಿಸ್ಟೇಕ್ ಅದ ಹಾಗೆ ಎಲ್ಲರಿಗೂ ಗೊತ್ತಾಗ್ತದೆ ಅದು ಮಿಸ್ಟೇಕ್. ವಿಮರ್ಶಕ. ಅಲ್ಲೆಷ್ಟೆಲ್ಲ ಪಾರ್ಟಿಸಿಪೇಟ್ ಮಾಡಿದ ನಂತರ ನೀವು ವಿನ್ ಆಗ್ತೀರಾ ಅಂತ ಅನ್ಸಿತ್ತ ನಿಮಗೆ? ನಂಗೆ ವಿನ್ ಆಗ್ತೀನಿ ಅಂತ ಅನ್ಸಿರ್ಲಿಲ್ಲ, ಬಟ್ ಒಂದು ಹೋಪ್ ಇತ್ತು, ಏನಾದ್ರೂ ಒಂದು ಆಗ್ಬೋದು, ಏನಾದ್ರೂ ಒಂದು ಸಿಗ್ಬೋದು ಅಂತ. ಬಟ್ ವಿನ್ ಆಗ್ತೇನೆ ಅಂತ ನಿಜವಾಗ್ಲೂ ಸಿಗ್ತದೆ ಅಂತ ಧೈರ್ಯ ಇರ್ಲಿಲ್ಲ. ಅಂದ್ರೆ ಅಲ್ಲ, ಸಿಕ್ಕಬಹುದು, ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳಲ್ಲ, ಅದು ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ. ಯಾರ್ದು ವೋಟಿಂಗ್ಸ್ ಕೆಲವರಿಗೆ ಇರ್ತದೆ, ಅದೆಲ್ಲ ಇತ್ತು. ಮತ್ತೆ ಆದ್ರೂ ಸೀಸನ್ ವಿನ್ನರ್ ಅಂತ ಒಂದು ಬಂತಲ್ಲ, ಅದು ತುಂಬಾ ಖುಷಿ ಆಯ್ತು. ಮುಖ್ಯವಾಗಿ ಸರ್, ಈಗ ನೀವು ದಂಪತಿಗಳು ಅಷ್ಟು ಟೈಮ್ ಕೊಟ್ಟಿದ್ದೀರಾ ಮಕ್ಕಳಿಗೆ. ಮುಖ್ಯವಾಗಿ ಈಗ ನಾವು ಹೇಳಿದ ಎಜುಕೇಶನ್ ಅಂತ, ಇವತ್ತಿನ ಮಟ್ಟದಲ್ಲಿ ಹೇಳಿದ ಎಜುಕೇಶನ್ ಅದನ್ನು ಕಂಪ್ಲೀಟ್ ಮಾಡ್ತಾ ಹೋಗುವಂತದ್ದೇ ದೊಡ್ಡ ಸಾಧನೆ. ಅಂತದ್ರಲ್ಲಿ ಹಾಡುಗಾರಿಕೆ, ಯಕ್ಷಗಾನ, ನಾಟಕ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಎಜುಕೇಶನ್ಗೆ ಎಲ್ಲಿ ತೊಂದರೆ ಆಗ್ಬೋದು ಅಂತ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ? ಅಥವಾ ಅದು ಆಸ್ ಎ ಪೇರೆಂಟ್ ಆಗಿ ನೀವು ಅವರನ್ನ ಅಷ್ಟು ಆ ಎಕ್ಸಾಮ್ ಟೈಮಲ್ಲಿ ಕೂಡ ಕರ್ಕೊಂಡು ಹೋಗಿ ಪಾರ್ಟಿಸಿಪೇಟ್ ಮಾಡಿಸಿದ್ದೀರಾ? ಅಂದ್ರೆ ಈಗ ಸಮಾಜದಲ್ಲಿ ತುಂಬಾ ಜನರಿಗೆ ಎಜುಕೇಶನ್ ಮುಖ್ಯ ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸೊ ಆಸ್ ಎ ಪೇರೆಂಟ್ ಆಗಿ ಏನ್ ಹೇಳ್ತೀರಾ? ನಾವು ಹೇಳಿದ್ರೆ ನಮ್ಮ ಮಕ್ಕಳದ್ದು ಪ್ರತಿಭೆ ಅವರ ಹತ್ರ ಏನೆಲ್ಲ ಇದು ಕಲಿಯೋದ್ರಲ್ಲಿ ಒಂದು ಹೌದು, ಕಲಿಯೋದು ಬೇಕು. ನಾಳ್ದು ಯಾವುದಾದ್ರೂ ಕೆಲಸ ಸಿಗಬೇಕಾದ್ರೆ ಇದಕ್ಕೆಲ್ಲ ಬೇಕಾಗ್ತದೆ. ಅದು ಕಲಿಯೋದು ಒಂದು ಪಾರ್ಟ್ ಇದ್ದೇ ಇರ್ತದೆ. ಅದರ ಜೊತೆ ತುಂಬ ಅವಕಾಶಗಳಿದೆ ಇವರಿಗೆ. ಹಾಗಾಗಿ ಇವಳಿಗೆ ಯಕ್ಷಗಾನ ಕಲಿಸುವಂಥದ್ದು, ಅವ್ರ ಗುರುಗಳಿದ್ದಾರೆ. ತೆಂಗುದಿಟ್ಟಿಗೆ ರಾಮಚಂದ್ರ ಭಟ್ರಲ್ಲಿರು, ಕೃಷ್ಣರಾಜನಂದಳಿಗೆ ಕರ್ನಾಟಕ ಸಂಗೀತ ಕಲಿಸ್ತಾರೆ. ಮತ್ತು ಕೆಲವೊಂದು ನಾಟಕ, ಇದಕ್ಕೆ ಸ್ಕ್ರಿಪ್ಟ್, ಇದಕ್ಕೆಲ್ಲ ನಾನೇ ಡೈರೆಕ್ಷನ್ ಮತ್ತು ನಾನೇ ಇವ್ರಿಗೆ ಇದು ಮಾಡ್ತೇನೆ. ಹಾಗೆ ಎಲ್ಲವನ್ನು ಹಾಡನ್ನು ಕೂಡ ಅವಳಿಗೆ ಒಳ್ಳೊಳ್ಳೆ ಹಾಡುಗಳನ್ನು ಸೆಲೆಕ್ಟ್ ಮಾಡುವಾಗ
ಕಲ್ಕೂರ ಕೃಷ್ಣವೇಷ ಸ್ಪರ್ಧೆಯಲ್ಲೆಲ್ಲ ಅವಳು ಭಗವದ್ಗೀತೆ ಮಾಡುವಾಗ ಭಗವದ್ಗೀತೆ ಹಾಡು ಹೇಳುವಾಗ ನಾವು ಮೊಬೈಲಲ್ಲಿ ಒಳ್ಳೊಳ್ಳೆ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಹಾಡುಗಳಿದ್ದರೆ ಅವಳ ಹತ್ರ ಕೇಳಿಸಿ ಈ ಥರ ಹಾಡು ಇದು ಚೆನ್ನಾಗಿರ್ತದೆ, ಇದು ಒಳ್ಳೆಯದು ಅಂತ ಹೇಳಿ ಅವಳನ್ನು ಅಂದರೆ ಸಪೋರ್ಟ್ ಮಾಡ್ತಾಯಿದ್ದೆ. ಅವಳು ಆ ಗ್ರಾಸ್ಪಿಂಗ್ ಪವರ್ ಇತ್ತು. ಮತ್ತು ಅದೇ ಕದ್ರಿ ಪರಿಸರದಲ್ಲಿ ಅದೇ ನೇಚರಲ್ಲಿ ನಾವು ಅಂದರೆ ಇದು ಬೆಳೆದಿದ್ದರಿಂದ ಸಾಂಸ್ಕೃತಿಕ ಕ್ಷೇತ್ರ, ಧಾರ್ಮಿಕ, ಹಾಗೆ ಅಲ್ಲಿ ನಮಗೆ ಆ ಒಂದು ಹೆಲ್ಪ್ ಆಯಿತು ಬೆಳವಣಿಗೆಗೆ ಪೂರಕ. ನಾವು ನಮ್ಮದು ಕುಂದೇಶ್ವರ ದೇವಸ್ಥಾನ ಅಂತ ಅಲ್ಲಿ ಪಕ್ಕ ಅದರ ಪೂಜೆ ಮಾಡುವವರ ಮನೆ ಆದ್ದರಿಂದ ಅದು ಕೂಡ ಅಲ್ಲಿಯ ಸಾಂಸ್ಕೃತಿಕ ವಾತಾವರಣ ಎಲ್ಲ ಇತ್ತು. ಹಾಗಾಗಿ ನಮಗೂ ಇಲ್ಲೂ ಒಂದು ಅದು ತುಂಬ ನಮ್ಮ ಓಪನ್ ಆಗಲಿಕ್ಕೆ ಹೆಲ್ಪ್ ಆಯಿತು. ಹಾಗೆ ಅವಳನ್ನು ಎಲ್ಲರಲ್ಲೂ ಓಪನ್ ಆಗಿ ಬಿಟ್ಟು ಕಲಿಯೋಕ್ಕೆ ಬೇಕು. ಒಂದು 90% ಮಾರ್ಕ್ ಬರಬೇಕು ನಮ್ಮದು. ಅಂದರೆ 99%, 19 ಮೇಲೆ ಪಡೆಯೋದು ಅದು ಸಿಕ್ಕಾಬಟ್ಟೆ ಎಕ್ಸ್ಟ್ರಾ ಫೈನ್ ಟ್ಯೂನ್ ಆಗಬೇಕಲ್ಲ, ಅದು ತುಂಬ ವರ್ಕ್ ಮಾಡಬೇಕಾಗ್ತದೆ. 90% ಅಂದರೆ ಪರ್ಸೆಂಟ್ ಅಂದರೆ ಆ ಥರ ಅಲ್ಲ, ಒಂದು ಗುರಿ ಇಟ್ಕೊ, ಆಮೇಲೆ ನಿನ್ನ ಉಳಿದದ್ದು 100% ಕೊಡು ಅಂತ ಏನೆಲ್ಲ ಟ್ಯಾಲೆಂಟ್ ಇದೆ. ಹಾಗಾಗಿ ಅವಳಿಗೆ ಅವಕಾಶ ಮಾಡಿಕೊಟ್ವಿ ಅಂತ ಸೀನಿಯರ್ ಅವಳನ್ನು ಬಿಟ್ವಿ. ಅಂದ್ರೆ ಈ ತರ ಇದು ಒಂದು ರೀತಿಯ ಈಗ ಏನು ಅವರು ಹಾಡುಗಾರಿಕೆ ಇದೆಲ್ಲ ಒಂಥರ ಬ್ಯಾಂಕ್ ಡೆಪಾಸಿಟ್. ಹೌದು, ಡೆಪಾಸಿಟ್, ಹೌದು, ಖಂಡಿತ. ಮತ್ತು ಅವಳನ್ನು ಆ ವಾತಾವರಣದಲ್ಲಿ ಬಿಟ್ಟು ಅವಳು ಅದನ್ನು ಎಂಜಾಯ್ ಮಾಡ್ತಾ ಎಲ್ಲೂ ಕಲಿಬೇಕು ಅಂತ ಒತ್ತಡ ಹಾಕಲಿಲ್ಲ. ಅವಳು ತನ್ನಿಂದ ನಾವು ಯೂಟ್ಯೂಬಲ್ಲಿ ಹಾಡು ಕೇಳ್ತಾ ಇರುವಾಗ ನಾವು ಕೇಳ್ತಾ ಇರುವಾಗ ರಾತ್ರಿ 2-3 ದಿನ ಕೇಳಿದ್ರೆ 3ನೇ ದಿವಸ ಇವಳೇ ಹಾಡ್ತಿದ್ಲು ಅದೇ ಅಷ್ಟೇ ಚಂದ ಮಾಡಿ. ನಾನು ಇದನ್ನು ಕಲಿ ಅಂತ ಹೇಳಿದ್ರೆ ಅವ್ಳು ಕಲಿತಾ ಇರಲಿಲ್ಲ ಖಂಡಿತ. ನಾವು ಅದಕ್ಕೆ ಗೊತ್ತಿಲ್ಲದಿದ್ದಾಗೆ ಅಂದರೆ ನನಗೆ ಇಷ್ಟವಾದ ಹಾಡುಗಳನ್ನು ಅವಳ ಹತ್ರ ಈಗ ಹಾಡಿಸ್ತೇನೆ. ಇದೊಂದು ಈಗ ಬುದ್ಧಿ ಬಂದಿದೆ. ಅಂದರೆ ಅವಳು ಇಷ್ಟಪಡ್ತಾಳೆ. ಮೊದಲು ಹಾಗಲ್ಲ. ಮೊದಲೇ ಕೇಳಿದ್ರೆ ಎಲ್ಲ ಅಪ್ಪನಿಗೋಸ್ಕರ ಹಾಡ್ತೇವೋ, ಅಪ್ಪ ನನ್ನ ಹತ್ರ ಕೆಲಸ ಮಾಡಿಸ್ತೇವೆ ಅಂತ ಭಾವನೆ ಮಕ್ಕಳಿಗೆ ಬರ್ತದೆ. ಆಲೋಚನೆ ಮಾಡುವಂಥ ಕೆಪಾಸಿಟಿ ನಾವು ಒತ್ತಾಯ ಮಾಡಿದರೆ ಮಾತ್ರ. ಅದು ಮಾಡು, ಇದು ಹೋಗು, ಅದು ಚೆಂಡೆ ಕ್ಲಾಸ್ ಹೋಗು, ಇದಕ್ಕೆ ಹೋಗು, ಇದು ಹೋಗು ಅಂತ ಹೇಳಿದರೆ ಇದೇನು ಮಾಡಿಸ್ತಾ ಇದ್ದಾರೆ ಕೆಲಸ ಅಂತ ಅವರು ಖುಷಿಯಲ್ಲೇ ಮಾಡ್ತಾ ಇದ್ದಾರಲ್ಲ. ಹಾಗೆ ಅದಕ್ಕೆ ಬಿಟ್ಟೆ. ಹಾಗೆ ಅವರು ಅದನ್ನು ಬೆಳೀತಾ ಹೋದ್ರು. ಮತ್ತು ಎಲ್ಲ ಎಕ್ಸಾಮ್ ನೀವು ಹೇಳಿದ್ರಿ, ಎಕ್ಸಾಮ್ ಪೇರೆಂಟ್ಗಳ ಕಳಕಳಿ. ಹೌದು, ಈಗಿನ ಕಾಂಪಿಟೇಷನ್ ನಾವಿರುವಾಗ 45% ಬಂದರೆ ದೊಡ್ಡ ವಿಷಯ, 60% ಬಂದರೆ ರ್ಯಾಂಕ್ ಬಂದಾಗ, 80% ಬರೋದು ಭಾರಿ ಅಪರೂಪ. ಅದು ಡಿಸ್ಟಿಂಕ್ಷನ್ ಬಂತು ಅಂತ ಅಲ್ಲ ನಾನು ಮ್ಯಾಥ್ಸಲ್ಲಿ 100ಕ್ಕೆ ಹೈಸ್ಕೂಲ್ ಇದರಲ್ಲಿ ಪಡೆದು ಆದರೆ ಕೊನೆಗೆ ನಮಗೆ ಬೇರೆ ಕೆಲಸಗಳು, ಪೂಜೆ ಮಾಡಿ ಭೂತ ಪರಮಾನಂತದ್ದು ಶಾಲೆಗೆ ಹೋಗ್ಬೇಕು, ಹೈಸ್ಕೂಲ್ ಅಂದರೆ ಸ್ಕೂಲಿಗೆಲ್ಲ ಅಂಥದ್ದೆಲ್ಲ ಇರುವಾಗ ಎಲ್ಲ ಕೆಲಸ ಮಾಡುವಾಗ ಅದು ಪರ್ಸೆಂಟೇಜ್ ಬರಲಿಲ್ಲ. ಬಟ್ ಆಗಿನ ಕಾಲಕ್ಕೆ ನಾವು ಮಾಡಿದ್ವಿ. ಈಗಿನ ಕಾಲಕ್ಕೆ 90% ಮೇಲೆ ಬರಬೇಕು ಆದಂಥ ಪರಿಸ್ಥಿತಿ ಇದೆ. ಹಾಗೆ ಎಲ್ಲರೂ ಬಯಸೋದು ಸರಿ. ಆದರೆ ನಾನೇ ಎನಿಸಿದ್ದು ಹೇಳಿದ್ರೆ ಇವಳಿಗೆ ಟ್ಯಾಲೆಂಟ್ ಇರುವಾಗ ಯಾವುದಕ್ಕೆ ಇಷ್ಟ ಉಂಟು ಅದು ಮಾಡಲಿ. ಆದರೆ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಯಶಸ್ಸು ತಲೆಗೆ ಬಂದರೆ ಹೆಚ್ಚಾಗಿ ಮತ್ತೆ ಕಷ್ಟ ಆಗ್ತದೆ. ಅಂದರೆ ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಪಾಸಿಟಿ ಆ ಸಣ್ಣ ಮಕ್ಕಳಿಗೆ ಇರುವುದಿಲ್ಲ. ಅದು ಆ ಭ್ರಮೆಯಲ್ಲೇ ನಾವು ಈ ಚಾಂಪಿಯನ್ನು ಇನ್ನು ಸಣ್ಣದು ಕಲೀಲಿಕ್ಕಿಲ್ಲ, ಇದಕ್ಕೆಲ್ಲ ಕಾಂಪಿಟೇಷನ್ ಮಾಡಲಿಕ್ಕಿಲ್ಲ, ನಮ್ಮ ಲೆವೆಲ್ ಬೇಡ ಅಂದರೂ ಮಕ್ಕಳಿಗೆ ಬರ್ತದೆ. ಮಕ್ಕಳಿಗೆ ಅಂತ ನಮ್ಮಂಥವರಿಗೆ ತಲೆಯಲ್ಲಿ ಬರ್ತದೆ ಏನಂತ ಪ್ರಶಸ್ತಿ ಅದು ಇದು ಬಂದಾಗ. ಇದು 5.5 ತಿಂಗಳು ಹೋರಾಟ ಮಾಡಿ ಗೆದ್ದಂಥ ರಿಯಾಲಿಟಿ ಶೋ ಅಲ್ವಾ, ಬರ್ತದೆ. ಒಂದು ಈ ಕಡೆ ಇಲ್ಲ, ನೀವು ಉತ್ತರ ಕನ್ನಡದ ನಂತರ ಆಚೆ ಆಡೆ ಹೋದರೆ ಇವಳಿಗೆ ಕ್ಯೂ ಅಂದರೆ ಸೆಲ್ಫಿ ತೆಗೆಯೋದು, ಫೋಟೋ ತೆಗೆಯೋದು, ಅದು ಮಾಡೋದು ಎಲ್ಲ ಮಾಡ್ತಾರೆ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲೇ ರೆಸ್ಪೆಕ್ಟ್ ಎಲ್ಲ ಅವರವರೇ ಮಾತಾಡ್ಕೊಂಡು ಮುಗಿಸ್ತಾರೆ ಎಲ್ಲ ಕಡೆ. ಅಂದರೆ ಆ ಥರ ಅಂದರೆ ಇವ್ರದ್ದು ಬಂದಾಗ ಅವರಿಗೆ ತಲೆಯಲ್ಲಿ ಬಂದು ಕೂತರೆ ಸಮಸ್ಯೆ. ಅಂದರೆ ಮತ್ತು ಅವ್ರದ್ದು ಯಾವುದೇ ಪ್ರತಿಭೆಗಳು ಕುಗ್ತದೆ. ಹಾಗಾಗಿ ಹೆಚ್ಚಿನವ್ರು ಸಣ್ಣ ಪ್ರಾಯದಲ್ಲಿ ಯಶಸ್ಸನ್ನು ಕೊನೆಯವರಿಗೆ ಇಟ್ಕೊಳ್ಳಿಕ್ಕೆ ತುಂಬ ಜನರಿಗೆ ಕಷ್ಟ ಆಗೋದು. ಹಾಗೆ ಇವಳಿಗೂ ಇನ್ನೂ ನಾವು ಹೇಳೋದೇನು ಹೇಳಿದರೆ, ನಾವು ಏನೂ ಅಲ್ಲ, ಇದು ಹುಲ್ಲು ಮಾನವರು. ಅದರಲ್ಲಿ ನಾವು ಒಂದು 4 ಹಾಡಿ ಒಂದು ಕಾರ್ಯಕ್ರಮ ಮಾಡಿ ಹೋದರೂ ತಲೆಯಲ್ಲಿ ಹೇಳಿದರೆ ನಾವು ಪ್ರಕೃತಿ ಇದ್ದರೂ ಏನೂ ಅಲ್ಲ. ಹಾಗೆ ನಾವು ಬಗ್ಗಿ ನಮ್ಮ ಎಷ್ಟು ಪ್ರತಿಭೆ ಉಂಟು, ಏನು ಕಲಿಯೋದು ನಾವು 0ಇಂದಲೇ ಫಸ್ಟಿಂದಲೇ ಕಲಿಬೇಕು. ಆಗ ಮಾತ್ರ ನಮ್ಮ ಬದುಕಿನಲ್ಲಿ. ಹಾಗಂತ ಎಲ್ಲರೂ ಕಾಲಡಿಯಲ್ಲಿ ಬಿದ್ದು ಹೊರಡಂತ ಹೇಳೋದಲ್ಲ. ಯಾರು ನಾನು ದೊಡ್ಡ ಇದು ಅವರಂತ ಸವಾರಿ ಮಾಡೋದು ಬೇಡ. ಎಲ್ಲರೊಟ್ಟಿಗೂ ಚೆನ್ನಾಗಿ ಇದ್ದುಕೊಂಡು ಮಾಡಿದರೆ ಮಾತ್ರ ಯಶಸ್ಸು ಸಾಧ್ಯ ಅಂತ ಅವ್ರಿಗೆ ಆಗಾಗ ಹೇಳ್ತಾನೆ. ಅಂದರೆ ಅವರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದಾಗೆ ನಮಗೂ ಕೂಡ ಅದು ಹೇಗೆ ಯಶಸ್ಸು ಬಂದಾಗ ಬರ್ತದಲ್ಲ. ಹಾಗೆ ಇವರಿಗೆ ಅದಕ್ಕೋಸ್ಕರ ತುಂಬ ಜನ ರಿಯಾಲಿಟಿ ಶೋಗೆ ಕಳಿಸ್ಬೇಡಿ, ಡೇಂಜರ್ ಅಂತೆಲ್ಲ ತುಂಬ ಜನ ಹೇಳಿದರು. ಸುಲಭ ಇಲ್ಲ, ಹಾಗಲ್ಲ ಹೀಗಲ್ಲ, ಅಲ್ಲಿ ಹೋದ್ರೆ ಹಾಳಾಗ್ತಾರೆ ಮಕ್ಕಳು. ದಂಪತಿಗಳು ನೀವು ಕಳಿಸ್ಲಿಕ್ಕೆ ರೆಡಿ? ಹೌದಾ?
ನಿಮ್ಮ ತಾಯಿ ಇರ್ಬೋದು ಅಥವಾ ತಮ್ಮಂದಿರು ಅಣ್ಣಂದಿರು ಅವರು ಒಪಿನಿಯನ್ ಇರ್ತದಲ್ಲ. ಈಗ ನನ್ನ ತಾಯಿಗೆ ತುಂಬ ಖುಷಿ ಆಯಿತು. ನಮ್ಮ ಅಮ್ಮ ಒಮ್ಮೆ ಹೇಳಿದರು, ಎಲ್ಲರ ಮಕ್ಕಳು ಅಂದರೆ ತುಂಬ ಜನರ ಮಕ್ಕಳೆಲ್ಲ ಬರ್ತಾರೆ ಟಿ ವಿಯಲ್ಲಿ, ನನ್ನ ಮಕ್ಕಳು ನನ್ನ ಪುಳ್ಳಿಗಳು ಯಾರು ಒಂದೊಂದೆಲ್ಲ ಅಂತ ಮನಸ್ಸಲ್ಲಿ ಇರ್ತದೆ, ಹೇಳೋದಿಲ್ಲ. ಬಂದಾಗ ಖುಷಿ, ಅದರ ಖುಷಿ. ನಮ್ಮ ಅಮ್ಮನೂ ಬಂದರು, ಇವಳ ಅಮ್ಮನೂ ಬಂದರು ಟಿ ವಿಯಲ್ಲಿ. ಅದೊಂಥರ ಖುಷಿ, ನನಗೂ ಒಂದು ಖುಷಿ. ನಾನು ಟಿ ವಿಯಲ್ಲಿ ಅವರನ್ನು ಬರುವಾಗೆ ನಾನು ಟಿ ವಿಯಲ್ಲಿ ತುಂಬ ಬರ್ತೇನೆ ಡಿಬೇಟಲ್ಲಿ, ಆ ಥರ ಅಲ್ಲ. ಇವರೊಬ್ಬರು ಕರಾವಳಿಯ ಪೌಡು ಅಂತ ಆ ಥರ ಬರುವಾಗ ಅವರಿಗೊಂಥರ ಪ್ರೌಡ್ ಫೀಲಿಂಗ್, ಹೆಮ್ಮೆ ಆಯಿತು. ನನ್ನ ಅಮ್ಮನಿಗೆ ಖುಷಿ ಆಯಿತು ಅಂತ ನನಗೂ ಖುಷಿ, ಇವಳಿಗೂ ಖುಷಿ. ಆದರೆ ನಾವು ಅದನ್ನು ಕೊನೆಯವರೆಗೆ ರಿಯಾಲಿಟಿ ಶೋ ಅಂದರೆ ಅಲ್ಲಿ ನಾವು ಕಣ್ಣಿಟ್ಟು ಕಾಯಬೇಕು, ಆರೋಗ್ಯದಿಂದ ಹಿಡಿದು ಎಲ್ಲವನ್ನು. ಬಟ್ ಏನು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮುಂದಕ್ಕೆ ಎನ್ನುವ ಕಾರಣಕ್ಕೆ ಮಕ್ಕಳಿಗೆ ಹೆವಿ ಆಗ್ತದೆ. ಮತ್ತು ಅವರು ಅದೇ ನೀವು ನೋಡಿದ್ರು ಕೆಲವು ರಿಯಾಲಿಟಿ ಶೋದ ವಿನ್ನರ್ಗಳದ್ದು ಸಮಸ್ಯೆಗಳು. ಹಾಗಾಗಿ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಈಗ ರಿಷಿಕ್, ಈಗ ನೀವು ಟ್ರೋಫಿ ವಿನ್ ಆದ ನಂತರ, ಈಗ ಆ ನಂತರ ನಿಮ್ಮ ಸಹಪಾಠಿಗಳಿರ್ಬೋದು ನಿಮ್ಮ ಶಾಲೆಯಲ್ಲಿ, ಅಥವಾ ನೀವು ಸೆಲೆಕ್ಟ್ ಆದ ನಂತರ ನಿಮ್ಮ ಶಾಲೆಯಲ್ಲಿ ಹೇಗೆ ಸಪೋರ್ಟ್ ಇತ್ತು ನಿಮಗೆ? ಸಹಪಾಠಿಗಳು, ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾ ಇದ್ರು? ಅಂದರೆ ಕೆಲವರಿದ್ದರು, ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಂದರೆ ಪ್ರತಿ ಸರ್ತಿ ಬಂದಾಗಲೂ ನೋಡ್ತಿದ್ರು, ಅದಕ್ಕೆ ರಿವ್ಯೂ ಕೊಡ್ತಿದ್ರು, ಎಷ್ಟು ಚೆನ್ನಾಗಿ ಮಾಡಿದೆ ನೀನು, ಆ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದೆ, ನಿಂಗೆ ಅಲ್ಲೆಲ್ಲ ಹೆಂಗಿದ್ದಾರೆ ಫ್ರೆಂಡ್ಸು, ಅಲ್ಲೆಲ್ಲ ಹೇಗೆ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ ಅವರೆಲ್ಲ, ಯಾರೆಲ್ಲ ನಿನ್ನ ಫ್ರೆಂಡ್ಸು, ಅವ್ರ ಜೊತೆ ಮಾಡಿದ್ದಲ್ಲ ಅವಾಗ ಹೇಗಾಗಿತ್ತು, ನೀನು ನಿಜವಾಗ್ಲೂ ಹಂಗೆ ಮಾಡಿದ್ದ, ಈ ಥರ ಎಲ್ಲ ಕ್ವಶನ್ಸ್ ಕೇಳಿ. ಅದರ ಜೊತೆಯಲ್ಲಿ ನಾವು ಕನ್ನಡ ಜಿ ಕನ್ನಡ ಎಲ್ಲ ನೋಡೋದಿಲ್ಲ. ಹೌದಾ, ಮಾಡಿದ್ಯಾ, ಹೌದಾ ಅಂತ ಹೇಳೋರು ಇದ್ದಾರೆ, ತುಂಬ ಜನ ಇದ್ದಾರೆ ಇಲ್ಲಿ. ನಾವು ಅದನ್ನೆಲ್ಲ ನೋಡೋದಿಲ್ಲ, ನಿಮ್ದು ಇದ್ರೆ ಆಯ್ತು ಅಂತ ಆ ಥರ ಅಟಿಟ್ಯೂಡ್ ಕೂಡ ಇರ್ತದೆ, ಅದು ಸಹಜ. ಅಂದರೆ ಅದನ್ನು ನಾವು ಹೇಳಬೇಕು, ಖಾಲಿ ಒಳ್ಳೇದು ಫ್ಯಾಕ್ಟ್ ಹೇಳಿದರೆ ನಮ್ಗೆ ಖುಷಿ ಆಗ್ತದೆ. ಆ ಥರದವರು ತುಂಬ ಜನ ಇದ್ದಾರೆ, ಈ ಥರದವರು ಇದ್ದಾರೆ. ಒಬ್ಬ ಪತ್ರಕರ್ತ ನಮ್ಮ ಸಹಪಾಠಿ ತುಂಬ ಜನ ಸಪೋರ್ಟ್ ಮಾಡಿದರು, ಪತ್ರಕರ್ತರ ಸನ್ಮಾನ ಮಾಡಿದ್ರು, ಸಂಘದಿಂದಲೂ ಇದು ಮಾಡಿದರು. ಆದರೆ ಒಬ್ಬ ಪತ್ರಕರ್ತ ಹೇಳಿದ್ನಂತೆ, ಇವಳದು ಫ್ಲೆಕ್ಸ್ ಹಾಕಿತ್ತು. ನನ್ನ ಫ್ರೆಂಡ್ ಹೇಳಿದ್ರು, ಹರ್ಷ ಅವ್ರು ಹೇಳಿದರು, ಹೀಗೆ ಹೇಳಿದರು ಮಾರ, ನಿನ್ನ ಮಗಳು ಔಟ್ ಆದ್ಲಂತೆಲ್ಲ, ಹೊರಗೆ ಬಿದ್ಲಂತೆಲ್ಲ, ಆದರೂ ಫ್ಲೆಕ್ಸ್ ಹಾಕಿದಿರಂತೆಲ್ಲ ಅಂತ. ನಾನು ಇಲ್ಲ, ನನ್ನ ಮಗಳು ಇನ್ನೂ ಇದ್ದಾಳೆ, ಅವಳಿಗೆ ಸೆಮಿಫೈನಲ್ ಇನ್ನೂ ಫೈನಲ್ ಬರ್ತಾಳೆ ಅಂತ ಹೇಳಿದ್ರು. ಅಂದರೆ ಕೆಲವರು ಆ ಥರವೂ ಇರ್ತಾರೆ ಅಂತ ನಾವು ಅದನ್ನು ಹೇಳಬೇಕು. ಯಾಕಂದರೆ ಅವನ ಮಗಳು ಹೊರಗೆ ಬಿದ್ದಾಯ್ತಲ್ಲ, ಹೊಟ್ಟೆಯವ್ರು ಎಲ್ಲ ಹೇಳೋದು ಇರ್ತದೆ. ಆದರೆ ನಾವೆಲ್ಲರೂ ಹೊಗಳ್ತಾರೋ, ಎಲ್ಲರೂ ಒಳ್ಳೆಯವರು, ಎಲ್ಲ ಸಮಾಜ ಒಳ್ಳೆಯದು, ಎಲ್ಲರೂ ದೇವರು ಅಂತ ಹೇಳೋದು ಯಾಕೆ ಇದ್ದದ್ದು ಈ ಥರವೂ ಇರ್ತದೆ ಜನರಿಗೂ ಗೊತ್ತಾ. ಅಂದರೆ ಹಾಗಂತ ಪತ್ರಕರ್ತರು ತುಂಬ ಜನ ಖುಷಿಪಟ್ಟರು, ನಮ್ಮ ಮನೆ ಮಗಳಾಗೆ ಅಂತ ತುಂಬ ಜನ ಖುಷಿಪಟ್ಟವರು. ಹಾಗೆ ಅದರೊಟ್ಟಿಗೆ ಇಂಬೆ ಆ ಮಗಲ್ನ ಬತ್ತೊಂದು ಬಾರಿ ಲೈಫ್ ಮೇರೆಪೆ ಮಗಲ್ನ ಬತ್ತೊಂದು ಇಮ್ಮೆಗೆ ದಾದ ಉಂಡು ಅಂತ ಆ ಥರ ಹೇಳಿದವರು ಕೂಡ ಇದ್ದಾರೆ. ಮತ್ತು ನಾನು ಅದಕ್ಕೋಸ್ಕರ ಫೇಸ್ಬುಕ್ಕಲ್ಲೂ ಬರ್ತೇನೆ, ಮಗಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರಿತಾನೆ ಅಂತ ಹೇಳಿದ್ರಲ್ಲ, ಆ ಫೈನಲ್ನಲ್ಲಿ ನಾನು ನಿಜವಾಗ್ಲೂ ಅವಳ ಬಬ್ರುವಾಹನನ ಕಾವಲು ಇದು ರಥನ ಹೊತ್ತುಕೊಳ್ಳುವ ಬಟನ ಪಾತ್ರ ಮಾಡಿ ನಿಜವಾಗ್ಲೂ ಹೊತ್ತಿದ್ದೇನೆ. ನಿಜ ಜೀವನದಲ್ಲೂ ಆ ಥರ ಹೊತ್ತಿದ್ದೇನೆ. ಯಾಕಂದರೆ ಒಂದು ಹಂತದವರಿಗೆ ಮೇಲೆ ಹೊತ್ತಬೇಕು, ಅವರಿಗೆ ಮೇಲೆ ಜಗತ್ತು ಕಾಣಬೇಕು ಅಂತ. ಅವರು ದೊಡ್ಡರಾದ್ಮೇಲೆ ತಲೆ ಮೇಲೆ ಹೊತ್ಕೊಳ್ಳೋದಿಲ್ಲ, ಕೈಯಲ್ಲಿ ಇಟ್ಕೊಂಡು ಹೋಗ್ತೇವೆ. ಅದಾದ್ಮೇಲೆ ನಮ್ಮನ್ನು ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ಅಂತ ನಾವೇನು ಬಯಸೋದಿಲ್ಲ, ಅವ್ರ ಮನಸ್ಸಿದ್ರೆ ಹೋಗ್ತಾರೆ. ಅಂದರೆ ಆ ಥರದ ಅಭಿಪ್ರಾಯಗಳು ಇವರಿಂದ ಬರ್ತದೆ, ಸಮಾಜದಿಂದ ಬರ್ತದೆ. ಅದು ಅಂತೂ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇರ್ತದೆ, ಯಾಕಂದ್ರೆ ನಾವೆಲ್ಲರೂ ಬುದ್ಧಿವಂತರೇ ಅಲ್ವಾ. ಈಗ ನೀವು ಇಲ್ಲಿಂದ ಅಲ್ಲಿ ಹೋದ ನಂತರ ಒಂದಷ್ಟು ಹೊಸ ಸಹಪಾಠಿಗಳಲ್ಲಿ ಇರ್ತಾರೆ, ಹೊಸ ಫ್ರೆಂಡ್ ಸರ್ಕಲ್ ಆಗ್ತದೆ. ಸೊ ಅವ್ರ ಜೊತೆ ಹೇಗಿತ್ತು ನಿಮಗೆ? ಯಾಕಂದ್ರೆ ನೀವು ನಿಮ್ಮ ಇಲ್ಲಿಯ ಕನ್ನಡ, ಅಲ್ಲಿ ಅವರ ಕನ್ನಡ, ಎಲ್ಲ ಜಿಲ್ಲೆಗಳಿಂದ ಬಂದಿರುವ ಕರ್ನಾಟಕ ಅಲ್ಲಿ ಇತ್ತು, ಅಲ್ಲಿ ಹೇಗಿತ್ತು? ಅದು ತುಂಬಾ ಅಂದ್ರೆ ಮಂಗಳೂರಿಂದ 4 ಜನ ಇದ್ರು. ಮಂಗಳೂರು ಅಂದ್ರೆ ಉಡುಪಿ ಮಂಗಳೂರು ಈ ಮಣಿಪಾಲ್ ಇಲ್ಲೆಲ್ಲ ಹತ್ರ. ಇಲ್ಲಿಂದ ಅವರದೆಲ್ಲ ಭಾಷೆ ಸ್ವಲ್ಪ ಹಾಗೆ. ನಾನು ಇಲ್ಲಿದು ಕನ್ನಡಕ್ಕೆ ಜಾಸ್ತಿ ಎಕ್ಸ್ಪೋಸ್ ಆಗಿಲ್ಲ, ಅಂದ್ರೆ ಇಲ್ಲಿಯ ಕನ್ನಡ ನಮ್ಮ ಭಾಷೆ ಮಂಗಳೂರು ಕನ್ನಡ. ನಾನು ನಮ್ಮ ತುಳುಗೆ ಜಾಸ್ತಿ ಎಕ್ಸ್ಪೋಸ್ ಆಗಿದ್ದೆ. ಹಾಗಾಗಿ ನಂಗೆ ಅಲ್ಲಿ ಹೋಗಿ ಅಷ್ಟು ಪ್ರಾಬ್ಲಮ್ ಆಗಿರ್ಲಿಲ್ಲ. ಆದ್ರೆ
ನನ್ನ ಜೊತೆ ಇದ್ದಂಥ 3 ಜನ ಅಂದ್ರೆ ಮಂಗಳೂರು ಉಡುಪಿಯವರು, ಅವರ ಭಾಷೆ ಅಂದ್ರೆ ಫುಲ್ ಇಲ್ಲಿದ್ದು ಕನ್ನಡವೇ, ಅವರಿಗೆಲ್ಲ ತಮಾಷೆ ಮಾಡ್ತಿದ್ರು ಜಾಸ್ತಿ. ಮತ್ತೆ ಉತ್ತರ ಕರ್ನಾಟಕದವರ ಭಾಷೆಯನ್ನು ನಾವು ಕಲಿತಿದ್ವಿ, ಈ ಬೆಂಗಳೂರು ಕನ್ನಡ ನಾವು ಕಲಿತಿದ್ವಿ, ಎಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಒಂದೊಂದು ಎಲ್ಲ ಬೇರೆ. ಶಿವಮೊಗ್ಗ ಕನ್ನಡ, ಎಲ್ರು ಬೇರೆ ಬೇರೆ ರೀತಿ ಕನ್ನಡ, ಎಲ್ರು ನಾನು ಎಲ್ಲಾ ರೀತಿ ಕನ್ನಡ ಅಲ್ಲಿ ಹೋಗಿ ಕಲಿತೆ. ಈಗ ನಂಗೆ ಒಂದೇ ಕನ್ನಡ ಗೊತ್ತಿದೆ. ಅದೇ ರೀತಿ ನೀವು ಹಾಡುಗಾರಿಕೆ ತುಂಬಾ ಚೆನ್ನಾಗಿ ಹಾಡಿದ್ರಿ. ಇದ್ರ ಮುಂಚೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಅದು ಹೇಗೆ, ಅದರ ಅಭ್ಯಾಸ ಮಾಡ್ತಾ ಇದ್ರಾ ಅಥವಾ? ಅಂದ್ರೆ ಅದು V4 ಅಲ್ಲಿ ಆಗಿದ್ದಂತ ಹಾಡು ನೀ ಹಾಡು ಅಂತ ಒಂದು ರಿಯಾಲಿಟಿ ಶೋ, ಅದರಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ದೆ ನಾನು. ಅದರಲ್ಲೂ ಸಹ ನನಗೆ ತುಂಬಾ ಟ್ರೈನಿಂಗ್ ಆಯ್ತು. ನನಗೆ ಬೆಸ್ಟ್ ಅನ್ನು ಸಹ ನಾನು ಅಂದ್ರೆ ಸುಹಾಸ್ ಕೌಶಿಕ್ ಸರ್ ಅಂತ, ನಿನ್ಗೆ ವಾಯ್ಸ್ ನಿನ್ಗೆ ವೆಸ್ಟರ್ನ್ ಟೈಪ್ ತುಂಬಾ ಸೂಟ್ ಆಗುತ್ತೆ ಅಡೇಲ್ ಅವ್ರದ್ದು ಅಂತ ಹೇಳಿದ್ರು. ನಂಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ, ನಾವು ಕ್ಲಾಸಿಕಲ್ ಇಲ್ಲಿದ್ದು ಜಾಸ್ತಿ ಎಲ್ಲ ನೋಡ್ತಿದ್ವಿ. ಅದು ಒಂದ್ಸತಿ ನಂಗೆ ಅಮ್ಮ ಸರ್ಚ್ ಮಾಡಿ ಅಡೇಲ್ ಅಂತ ಅವ್ರು ಹೇಳ್ಸಿದ್ರು, ಇವ್ರದ್ದು ನೋಡು ಸರ್ ಹೇಳಿದ್ರಲ್ಲ ಅಂತ, ಕಲಿಬೇಕಾದ್ರೆ ಅಂತ. ಅದಕ್ಕೆ ನಾ ಕೇಳಿದೆ, ನಂಗೆ ಖುಷಿ ಆಯ್ತು ಒಂದ್ಸತಿ ಕೇಳಿದಾಗ, ಇದು ಹಾಡ್ಬೋದು ನಂಗೆ ಅಂತ ನಂಗೂ ಅನಿಸ್ತು. ಅದಾದ್ಮೇಲೆ ಅಪ್ಪ ಸಹ ಹೀಗೆ ಕೇಳಿಸ್ತಿದ್ರು, ಅಮ್ಮ ಸಹ ರಾತ್ರಿ ಎಲ್ಲ ಮಧ್ಯ ಹೇಳುವಾಗ ಕೇಳಿಸ್ತಿದ್ರು. ಅವಾಗ ನಂಗೆ ಕಲೀಲಿಕ್ಕೆ ಈಸಿ ಆಯ್ತು. 3 ದಿನದಲ್ಲಿ ಕಲ್ತು ಅಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅವ್ರು ಕೇಳಿದ್ದ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾ ಹೇಳಿದ್ದೆ ಹೇಳಿದ್ರಲ್ಲ ಅಂತ, ಇವಳು ಮೆಲ್ಲ ಆಂಕರ್ ಹತ್ರ ಹೇಳಿಸಿ ಇದು ಮಾಡಿ ಹೇಳಿದ್ರು, ಹೇಳು ಅಂತ ಹೇಳಿದ್ರು. ಅದು ಹೇಳಿದ್ದು ಭಯಂಕರ ವೈರಲ್ ಆಗಿ, ನನಗೂ ಖುಷಿ ಆಗಿತ್ತು. ಅದು ಗಳಿಲ್ಲ ಬಗೆ ಕೃಷ್ಣ ಸಾಯಕಗಳಿಲ್ಲ ಬಗೆ ಕರದೊಳಗಾಯತದ ಧನುವಿಲ್ಲ ಕೃಷ್ಣ ಬರಿದೆ ನಿರಾಯುಧನ ಕೊಲಲೆಂತು ನೋಡು ಮನದೊಳಗೆ ಬಾಯ ಬಿಡುತ್ತಲಿ ರಥವಾ ಎಳೆದೆಳೆದು ಹಾ 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 ಎನ್ನುತ್ತ ನಿಂದವನ ಮೇಲೆ ಗುರುಗಾಯ ತೋರುವನಾರು ಕೃಷ್ಣ ಇವನ್ಯಾರು ಕೃಷ್ಣ ಇವನ್ಯಾರು ನೀ ನಿಷ್ಕರುಣಿ ಪೋಗೆಂದ ಕೃಷ್ಣ ಮುಕುಂದ ಗೋವಿಂದ. ಕೃಷ್ಣ ಹಾಡುಗಾರಿಕೆ ಎಷ್ಟು ಚಂದ ಹಾಡ್ತಾ ಇದ್ದೀರಾ. ಈಗ ಡ್ರಾಮಾ ಜೂನಿಯರ್ಸ್ ಇಂದ ನೇರವಾಗಿ ಏನಾದ್ರು ಸರಿಗಮಪ್ಪಾಗಿ ಹೋಗೋ ಪ್ಲಾನ್ ಏನಾದ್ರು ಇದೆಯಾ? ಹೇಗೆ ಆಸೆ ಇರ್ತದೆ ಬಿಡಿ. ಇದೆ ಆಕ್ಚುಲಿ. ಲಿಟಲ್ ಚಾಂಪ್ಸ್ ಸರಿಗಮಪ ಲಿಟಲ್ ಚಾಂಪ್ಸ್ಗೆ ನೆಕ್ಸ್ಟ್ ಇಯರ್ ಅಥವಾ ಇಯರ್ ಯಾವಾಗ ಬರ್ತದೆ ಆಗ ಹೋಗ್ಬೇಕಂತ ಆಸೆ ಇದೆ. ಅದೊಂದು ಇಚ್ಛೆ ಇದೆ. ಒಳ್ಳೆ ಹಾಡುಗಾರಿಕೆ ಇರಬೇಕಾದ್ರೆ obviously ನೀವು ಟ್ರೈ ಮಾಡಬಹುದು, ಹೋಗಬಹುದು. ಆದ್ರೆ ಇದು ಎರಡು ಇಲ್ಲ, ಯಕ್ಷಗಾನದ ಹಾಡು ಇಲ್ಲ, ವೆಸ್ಟರ್ನ್ ಇರೋದಿಲ್ಲ ಅದರಲ್ಲಿ, ಕನ್ನಡ ಹಾಡು. ಅಲ್ಲ, ಕನ್ನಡವನ್ನು ಬರುತ್ತೆ ಬೇಕಾದಷ್ಟು. ಹಾಗಾಗಿ ಈಗ ಡ್ರಾಮಾ ಜೂನಿಯರ್ಸ್ ಈಗ ವಿನ್ ಆದ ನಂತರ ಹೇಗಿದೆ ಅಂದ್ರೆ, ಈಗ ಹೊಸ ಆಫರ್ಸ್ಗಳು ಅಥವಾ ಸಿನಿಮಾ ರಂಗದ ಕಡೆ ಅಥವಾ ಎಜುಕೇಶನ್ ಅನ್ನೇ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಹೋಗುವಂಥದ್ದು ಹೇಗೆ? ನನ್ನ ಹತ್ರ ಕೇಳಿದ್ರು ಸೀರಿಯಲ್ಗೆ ಮೈನ್ ಆಗಿ ಇದು ಮಾಡ್ತೇವೆ ಅಂತ. ನಾನು ಅದನ್ನು ಇದು ಮಾಡಲಿಲ್ಲ, ಎನ್ಕರೇಜ್ ಮಾಡಲಿಲ್ಲ, ಪಾಸಿಟಿವ್ ಆಗಿ ಮಾತಾಡಲಿಲ್ಲ. ಯಾಕೆ ಹೇಳಿದ್ರೆ SLC 9th SLC ಇದೆ, ಮಧ್ಯೆ ಹೋಗುದು ಬರುದು ಶಿಕ್ಷಣ ಆದರೆ ಸಿಕ್ಕಾಪಟ್ಟೆ ರಗಡಾಗ್ತದೆ. ಈಗ ಒಂದು ಮುಗೀತು, ಇದನ್ನು ಕರೆಕ್ಟ್ ಮುಗಿಸಿದಾಳೆ, ಇನ್ನೂ ಒಂದು ಇಯರನ್ನು ಮುಗಿಸಿ ಮತ್ತೆ ಇಯರ್ ಎಂಡ್ ಆದ ನಂತರ ಏನಾದರೂ ಫೈನ್, ಅದು ಸಾಧಾರಣ ಇಯರ್ ಎಂಡ್ ಹೊತ್ತಿಗೆ ಬರ್ತದೆ,
ಅದನ್ನು ಬಿಟ್ಟು ನೆಕ್ಸ್ಟ್ ಅದನ್ನು ಮಾಡಿ ಪುನಃ ಅದನ್ನೊಂದು ಮುಗಿಸಿ ಪುನಃ SLC ಅಥವಾ ಇದನ್ನು ಪುನಃ ಒಂದು ವರ್ಷ ಸಂಪೂರ್ಣ ಶಿಕ್ಷಣ ಅದು ಬ್ರೇಕ್ ಆಗಬಾರ್ದು. ಹಾಗಾಗಿ ನಮ್ಮ ಇದರ ಪ್ರಕಾರ ಸೀರಿಯಲ್ಗೆ ಆಫರ್ ಬಂದಿದ್ರು ನಾನು ಅದನ್ನು ಬೇಡ ಅಂತ ಅಂದರೆ ಅದಕ್ಕೆ ನಾನು ಇದು ಮಾಡಲಿಲ್ಲ. ಬಟ್ ನನಗೆ ಆಫರ್ ಬಂದಿದೆ ಮೂವಿಯಲ್ಲಿ, ಆರ್ಟ್ ಮೂವಿಯಲ್ಲಿ. ಅಂದ್ರೆ ಅವಳಿಗೆ ಹೇಳಿದ್ರು ಒಳ್ಳೆ ಇದರಲ್ಲಿ ಮಾಡ್ತೇವೆ ಅಂತ, ಒಳ್ಳೆ ಸೀರಿಯಲಲ್ಲಿ. ನಾನು ಅದನ್ನು ಎಜುಕೇಷನ್ ಸ್ವಲ್ಪ ಇದು ಮುಗಿಲಿ, ಮತ್ತೆ SLC ಮುಗಿದ ಮೇಲೆ ಏನು ಬೇಕಾದರೂ ಮಾಡ್ಬೋದು. PUC ಜೊತೆ ಕಲಿತು 2 ವರ್ಷ PUC ಹೋಗಬೇಕು ಕಾಲೇಜಿಗೆ, ಮಸ್ಟ್ ಆ್ಯಂಡ್ ಶುಡ್. ಕಾಲೇಜಿಗೆ ಹೋಗಿಯೇ PUC ವರೆಗೆ ಶಿಕ್ಷಣ ಮುಗಿಸ್ಬೇಕು. ಮಧ್ಯದಲ್ಲಿ 1 ವರ್ಷ ಬೇಕಾದರೆ ಗ್ಯಾಪ್ಗಳನ್ನು ಏನಾದರೂ ಕೊಡುವ ಅಂತ ಈ ಆಫರ್ಗಳು ಆ ರೀತಿಯಾಗಿ ಬಂದಿದೆ. ಮತ್ತು ಇದು ನೀವು ಡ್ರಾಮಾ ಜೂನಿಯರ್ ನಿಮ್ಮ ಮಗಳಿದ್ದಾರೆ, ನೆಕ್ಸ್ಟ್ ಇದರಲ್ಲಿ ನಿಮಗೆ ಕೊಡ್ತೇನೆ ಅಂತ ತುಂಬ ಜನ ಹೇಳಿದ್ದಾರೆ. ಅಂದರೆ ಅವಳಿಗೆ ಕೊಡ್ತೇನೆ ಅಂತ ನಾನು ಅವಳ ಹತ್ರ ಹೇಳಿಲ್ಲ. ಯಾಕೆ ಹೇಳಿದರೆ ನಾವು ಆ ಬಗ್ಗೆ ಹೆಚ್ಚು ಆಲೋಚನೆ ಮಾಡಲಿಲ್ಲ, ಮುಗಿದ ನಂತರವೇ ಇದು ಮಾಡೋದು. ಈಗ ನಿಮ್ಮದು ಭವಿಷ್ಯದ ಪ್ಲ್ಯಾನ್ ಏನಿದೆ ನಿಮಗೆ? ಅಂದರೆ ಈ ಕಲಾರಂಗದಲ್ಲೇ ಮುಂದುವರಿಬೇಕು ಅಂತ ಹೇಳಿನಾ ಅಥವಾ ಬೇರೆ ಪ್ರೊಫೆಷನಲ್ಲಿ? ನನಗೆ 2 ಬೇಕು. ಆದರೆ ನನಗೆ ಒಂದು ಎಜುಕೇಷನ್ ತುಂಬ ಮುಖ್ಯ ಜೀವನಕ್ಕೆ, ಅದು ಬೇಕೇ ಬೇಕು. ಅದ್ರ ಜೊತೆಗೆ ನನ್ನ ಅಪ್ಪ ಕಲಿಸ್ಕೊಟ್ಟಂಥ ನಮ್ಮ ಕಲ್ಚರಲ್ಲಿ ಬಂದಂಥ ನನಗೆ ತುಂಬ ಇಂಪಾರ್ಟೆಂಟ್. ನನಗೆ ಅದರ ಒಂದು ಆಸಕ್ತಿ ಇದೆ, ಅದರ ಆಸೆ ಇದೆ. ಸೊ ಅದನ್ನು ಮುಂದುವರಿಸ್ಕೊಂಡು ನನ್ನ ಎಜುಕೇಷನಲ್ಲೂ ನಾನು ಒಳ್ಳೆ ಇದು ಮಾಡ್ಬೇಕಂತಿದ್ದೀನಿ, ಲಾ ಮಾಡ್ಬೇಕಂತ ಇದ್ದೀನಿ. ಅದ್ರ ಜೊತೆಗೆ ನಾನು ನನ್ನ ಈ ಕಲ್ಚರಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ. ಕಡೆಯದಾಗಿ ಸರ್, ಈಗ ಮಕ್ಕಳನ್ನ ಈಗ ತಂದೆ ತಾಯಿ ಅವರ ಸ್ಕಿಲ್ಸ್ ಇದ್ರೆ ಅದನ್ನು ಹೇಗೆ ಗುರುತಿಸಬೇಕು, ಮತ್ತೆ ಅವ್ರು ಹೇಗೆ ಅವರ ಪ್ರತಿಭೆಯನ್ನು ಹೊರ ಹಾಕ್ಲಿಕ್ಕೆ ಸಪೋರ್ಟ್ ಕೊಡಬೇಕು ಅಂತ? ಯಾಕಂತ ಹೇಳಿದ್ರೆ ತುಂಬಾ ಪೇರೆಂಟ್ಸ್ಗಳು ಕೆಲವು ಮಕ್ಕಳಿಗೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಜನರೇಷನ್ ಅಲ್ಲೇ ನೋಡ್ಲಿಕ್ಕೆ ಹೋದ್ರೆ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ ಆದವರಿದ್ದಾರೆ, ಎಷ್ಟೋ ಜನ ಆಕ್ಟರ್ಸ್ ಗಳಾದವರಿದ್ದಾರೆ. ಅಂದ್ರೆ ಒಂದು ಎಜುಕೇಶನ್ ಎಲ್ಲೋ ಒಂದು ಪಾತ್ ಹೋಗ್ತಾ ಇರ್ತದೆ, ಕೆರಿಯರ್ ಯಾವ್ದೋ ಕಡೆ ಹೋಗ್ತಾ ಇರ್ತದೆ. ಅವರ ಪ್ರತಿಭೆನ ಹೇಗೆ ಗುರುತಿಸಬೇಕು ಅಂತ ಆಸ್ ಅ ಪೇರೆಂಟ್ ಆಗಿ? ಈಗ ಅದೇ ಎಲ್ಲ ಅಪ್ಪಂದಿರಿಗೂ ಹೊಸ ಅನುಭವವೇ ಮಕ್ಕಳದ್ದು. ಹಾಗೆ ನಾನು ಇವರು ಸಣ್ಣ ಹುಡುಗಿ ಮಗು ಇರುವಾಗ, ಸಣ್ಣ ಮಗು ತೊಟ್ಲಲ್ಲಿ ತೂಗ್ತಾ ಇರುವಾಗ ನನ್ನ ಸ್ವರಕ್ಕೆ ಬಂದಾಗಿ ನಾನು ಹಾಡು ಹೇಳ್ತಾ ಇದ್ದೆ. ಏನೋ ಒಂದು ಹಾಡು ಹೇಳ್ತಾ, ಜೋಗುಳದ ಹಾಡು, ಸ್ವಾತಿ ಮುತ್ಯಮಿದ್ದ ಹಾಡನ್ನು ಹೇಳ್ತಾ ಇದ್ದೆ. ಆ ಹಾಡು ಹೇಳುವ ಹಾಡು ನಿಲ್ಲಿಸಿದ ತಕ್ಷಣ ಇವಳು ಅಳ್ಳಿಗೆ ಶುರು ಮಾಡೋದು. ಹಾಡು ಹೇಳಿದ ತಕ್ಷಣ ಸುಮ್ಮನೆ ಮಾಡೋದು. ಆವಾಗಲೇ ಅನಿಸಿದೆ ಇವಳಿಗೆ ಹಾಡಿನ ಬಗ್ಗೆ ತುಂಬ ಇನ್ನು ಇಂಟ್ರೆಸ್ಟ್ ಇದೆ ಅಂತ. ಅದಾದಮೇಲೆ ಒಂದು ಇವಳು ಯಾವಾಗಲೂ ಅಮ್ಮ ಹತ್ರ ಬಂದರೆ ಇವಳು ಅಮ್ಮನಿಗೆ ಹೇಳೋದು ಅಂತ. ಅಮ್ಮನಿಗೆ ಏನೂ ಗೊತ್ತಿಲ್ಲ, ಇವಳೇನು ಮಾತಾಡೋದು, ಸಣ್ಣ ಅಂದರೆ ಇನ್ನೂ 1 ವರ್ಷ ಆಗಲಿಲ್ಲ ಆವಾಗಲೇ. ಅದು ಏನು ಹೇಳಿದರೆ, ನನ್ನ ಹೆಂಡತಿ ಇದ್ದಾಳೆ, ಇವಳಿಗೆ ಏನಾದರೂ ಬೋಕ್ರಿ ಮಾಡಿದರೆ ಹೇಳೋದು, ನಿಂಕಿತ್ತೆ ಬತ್ತೈತೆ, ನಿನಗೆ ಈಗ ಬಂದೆ ನಾನು ಅಂತ. ತುಳುವಿನಲ್ಲಿ ನಿಕ್ಕಿತ್ತೆ ಬತ್ತೈತೆ ಹೇಳ, ನಿಂಕಿತ್ತೆ ಬತ್ತೈತೆ ಹೇಳು. ಇವಳು ಅದನ್ನೇ ನಿಂಕಿತ್ತೆ ಬತ್ತೈತೆ ಅಂತ ಹೇಳೋದು. ಅವಳು ನಾನು ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನಿಂಕಿತೆ ಬತ್ತೈತೆ ಶಾರ್ಟ್ ರೂಪ್ ಅಂತ ಆಯ್ತು. ಮತ್ತೆ ಅವಳು ಅದಕ್ಕೆ ಫಸ್ಟ್ ಮಾತಾಡ್ಲಿಕ್ಕೆ ಕಲ್ತದ್ದು ನಾವು ಬೊಂಬಾಯಿ ಹೋದಾಗ. ಇವಳು 1 ವರ್ಷ ಆಗಲೇ ಇರಲಿಲ್ಲ ಮೋಸ್ಟ್ಲಿ ಆವಾಗ ಅಲ್ಲಿ ಅವಳಿಗೆ ಇದನ್ನು ಕಟ್ಟಿ ರೈಲ್ನಲ್ಲಿ ಜೋಲಿ ಇದು ಕಟ್ಟಿ ಅಲ್ಲಿ ಕರ್ಕೊಂಡು ಹೋದದ್ದು. ಆವಾಗ ಪುರ್ಸೋತಿತ್ತು ಹೋಗೋ 1.5 ದಿನ 2 ಫುಲ್ಲು. ಅಲ್ಲಿ ಏನು ಮಾಡೋದು, ಇವಳಿಗೆ ಬೋಲೋ ಭಾರತ್ ಮಾತಾಕಿ ಅಂತ ನಾನು ಹೇಳೋದು, ಜೈ ಅಂತ ಹೇಳೋದು. ಇವಳು ಫಸ್ಟ್ 1-2 ಸರಿ ಸಣ್ಣ ಮಗು ಬೋಲೋ ಭಾರತ್ ಮಾತಾ ಕೇಳಿದೆ ಜೈ ಅಂತ ಹೇಳಿ ಶುರು ಮಾಡಿದ್ಲು. ಅಂದರೆ ರೈಲ್ ಇಲ್ಲಿಂದ ಹೋಗಿ ಅಲ್ಲಿ ಮುಟ್ಟುವರೆಗೆ ಇವಳು ಬೋಲೋ ಭಾರತ್ ಮಾತಾಕಿ ಜೈ ಅಂತ ಕಲ್ತಿದ್ದಾಳೆ. ಫಸ್ಟ್ ಕಲ್ತದ್ದು ಕನ್ನಡ, ಅಂದರೆ ಅದು ಮಾತು ಅವಳು ಜೈ ಹೇಳುವಂಥದ್ದು. ಆಮೇಲೆ ಪೂರ್ತಿ ಒಂದು ವಾಕ್ಯ ಕಲ್ತದ್ದು ಬೋಲೋ ಭಾರತ್ ಮಾತಾಕಿ ಜೈ. ನಾನು ಅದು ಯಾವತ್ತೂ ಹೆಮ್ಮೆಯಿಂದ ಹೇಳಿ, ನಾನು ಅದನ್ನೇ ಕಲಿಸ್ಬೇಕು ಅಂತ ಕಲಿಸಿದಲ್ಲ. ಅಲ್ಲಿ ಪುರ್ಸೋತಿದ್ದು ಹೋಗುವಾಗ ಅಲ್ಲಿ ಹಿಂದಿ ಅವರೆಲ್ಲ ಇರ್ತಾರಲ್ಲ, ಬೋಲೋ ಭಾರತ್ ಮಾತಾಕಿ ಜೈ ಹೇಳಿದ್ರೆ ಏನು ಸಮಸ್ಯೆ ಆಗೋದಿಲ್ಲ ಕಲಿಸಿದ್ರೆ. ತುಳು ಕನ್ನಡ ಮಾತಾಡಿದ್ರೆ ಯಾವ ಊರಿನವ್ರು ಅಂತ ಹೇಳಿ ಆ ಥರ. ಇವರು ಬೋಲೋ ಭಾರತ್ ಮಾತಾಕಿ ಜೈ ಅಂತ ಫಸ್ಟಿಗೆ ಕಲಿಸಿದ್ದು ಜೈ, ಆಮೇಲೆ ವಾಕ್ಯ ಕಲ್ತದ್ದು ಬೋಲೋ ಭಾರತ್. ನನಗೆ ಅದು ಹೆಮ್ಮೆ. ನಾನು ಉದ್ದೇಶಪೂರ್ವಕ ದೇಶಭಕ್ತ ಆಗಬೇಕು ಆ ಥರ ಅಂತಲ್ಲ, ನನಗೆ ಗೊತ್ತಿದ್ದು ಕಲಿಸಿದ್ದು. ಅದು ಈಗ ಅನಿಸ್ತಾ ಇದೆ ನೀವು ಕೇಳುವಾಗ, ಆ ಥರ ಒಂದು ನಮಗೆ ಅವಕಾಶ ಸಿಗ್ತಳು. ಬೋಲೋ ಭಾರತ್ ಮಾತಾಕಿ ಜೈ ಅಂತ ಹೇಳಿದರು. ನಾನು ಎಂಥ ಗ್ರಾಸ್ಪಿಂಗ್ ಪವರ್ ಇವಳ್ದು.
ಅಂತ ನಾನು ಅವಾಗಲೇ ಎಣಿಸ್ತಾ ಇದ್ದೆ, ಹೇಳಿದ್ದೆಲ್ಲ ಕಲಿಸ್ತಾ ಇದ್ರು. ಒಂದು ಉದಾಹರಣೆಯಲ್ಲಿ ಇವಳದ್ದು ಫೋಟೋ ಬಂದಿತ್ತು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ. ನಮಗೆ ಅದೊಂದು ಕನಸಿತ್ತು, ಒಂದು ಉದಾಹರಣೆ ಪತ್ರಿಕೆಯಲ್ಲಿ ನಮ್ಮ ಮಕ್ಕಳದ್ದು ಫೋಟೋ ಬರಬೇಕು ಅಂತ. ಅದಕ್ಕೆ ಸರಿಯಾಗಿ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಇದ್ದೇ ಹೊರಗೆ ಬಂದಿದ್ದೆ. ಇಲ್ಲ ಒಂದೇ ಪತ್ರಿಕೆಯಲ್ಲಿ, ಇನ್ನು ರವಿಯಲ್ ಪತ್ರಿಕೆಯಲ್ಲಿ ಇದ್ರೆ ಹಾಕ್ಲಿಕ್ಕೆ ಕಳಿಸೋದಿಲ್ಲ, ಇಲ್ಲಿ ನಮ್ಮದನ್ನು ಹಾಕೋದಿಲ್ಲ, ಆ ಪತ್ರಿಕೆಯಲ್ಲಿ ಮಕ್ಕಳದ್ದು ಹಾಕೋದಿಲ್ಲ ಅವರದ್ದು, ಇನ್ನೊಂದು ಪತ್ರಿಕೆ ಕಳಿಸ್ಲಿಕ್ಕಿಲ್ಲ. ಹಾಗಾಗಿ ನನ್ನ ಆ ಕನಸಾಗಿ ಬೀಳ್ತಿತ್ತು. ಇವಳ್ದು ಪುಣ್ಯಕ್ಕೆ ನಾನು ಕೆಲಸದಿಂದ ಬಿಟ್ಟದ್ದಷ್ಟೇ 3 ತಿಂಗಳಾಗಿತ್ತು, ಇವಳ್ದು ಅಲ್ಲಿ ಬಂದಿತ್ತು, ಇವಳ್ದು ಫೋಟೋ ಬಂತು. ಫೋಟೋ ಬಂದ ದಿವಸ ದೊಡ್ಡ ಫೋಟೋ ಬಂದಿತ್ತು ಬಹುಮಾನಗಳಲ್ಲಿ. ಇವಳು ಅಡ್ಮಿಟ್ ಆಗಿದ್ಲು. ಅಡ್ಮಿಟ್ ಅಂದರೆ ನಾವು ಶೀತ ಇದಾಗಿ 1 ವರ್ಷ ಒಂದು 2-3 ತಿಂಗಳಿರಬೇಕು. ಆವಾಗ ಹಾಸ್ಪಿಟಲಲ್ಲಿ ಪುರ್ಸೋತಿತ್ತು ನಮಗೆ. ಇವಳಿಗೆ ಡ್ಯಾನ್ಸ್ ಕಲಿಸ್ಕೊಡೋದು, ಹೀಗೆ ಬ್ರೇಕ್ ಡ್ಯಾನ್ಸ್ ಹೀಗೆ ಮಾಡೋದು. ಇವಳು ಅಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡೆ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದ್ಲು. ಅಂದರೆ ಆ ಸಣ್ಣ ಇರುವಾಗಲೇ ಮಕ್ಕಳಲ್ಲಿ ಅವಳ ಹತ್ರ ಆ ಗ್ರಾಸ್ಪಿಂಗ್ ಪವರ್ ಇತ್ತು. ಹಾಗೆ ನಾನು ಅದನ್ನು ನೋಡ್ತಾ ಇದ್ದೆ. ಮತ್ತು ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಇದಕ್ಕೆ ಕಳಿಸುವಂಥ ಅದು ಯಾವುದಿಲ್ಲ. ನಾವು ಮೊದಲಿಂದ ಕಲ್ಚರಲ್ ಫ್ಯಾಮಿಲಿ. ನನ್ನ ಅಮ್ಮನೂ ಅಪ್ಪ ಯಕ್ಷಗಾನ ಅಂತ ಊರಿನಲ್ಲಿ ಫಸ್ಟ್ ಟೈಮ್ ಒಂದು ಮಹಿಳೆಯರಿಗೋಸ್ಕರ, ಯುವತಿಯರಿಗೋಸ್ಕರ ಆಗಿನ ಕಾಲದಲ್ಲಿ ಒಂದು 40-50 ವರ್ಷ ಹಿಂದೆ ಅಲ್ಲಿ ಶಶಿಪ್ರಭಾ ಪರಿಣಯ ಅಂತ ನಾಟಕ ಮಾಡಿಸಿ, ಅದರಲ್ಲಿ ಕ್ರಿಶ್ಚಿಯನ್ ಹಿಂದೂ ಎಲ್ಲರನ್ನು ಸೇರಿಸಿ ಅವರೊಂದು ಶಶಿಪ್ರಭಾ ಯಕ್ಷಗಾನದ ಕತೆ ಅವರೇ ಬರೆದು ನಾಟಕ ಮಾಡಿಸಿದಂಥ ಕುಟುಂಬ. ಅಮ್ಮ ಅದಕ್ಕೆ ಸಂಗೀತ ಹೇಳ್ತಾ ಇದ್ರು. ಹಾಗಿರುವಾಗ ಅಂಥ ಕಲ್ಚರಲ್ ಹಿನ್ನೆಲೆ ಇದ್ದದ್ದು. ನಾವು ಸಣ್ಣ ಇರುವಾಗ ಅಪ್ಪನೊಟ್ಟಿಗೆ ಕಲಿತು. ಹಾಗಾಗಿ ಆ ಕಲ್ಚರಲ್ ಹಿನ್ನೆಲೆಯನ್ನೇ ಅವಳು ನನಗೆ ಎಷ್ಟು ಗೊತ್ತುಂಟು ಮಾಡಿದೆ, ಮತ್ತು ಕೆಲವರಿಂದ ಕಲಿಸಿದೆ, ಮತ್ತು ನನ್ನ ಹೆಂಡತಿಯು ಕೂಡ ಸಪೋರ್ಟ್ ಮಾಡಿದ್ದು. ಹಾಗೆ ಎಲ್ಲ ಆಯಿತು. ಹಾಗಾಗಿ ಅವಳೊಂದು ಅದರಿಂದ ಏನು ಮೇಲೆ ಬಂದಳು, ಏನು ಅವಳ ಇದು ಪ್ರತಿಭೆಗೆ ಒಂದು ಅವಕಾಶ ಆಯಿತು. ಹಾಗೆ ಅದಕ್ಕೋಸ್ಕರ ನಾವು ಏನು ಹಾಗೆ ಬೆಳೆಸಿದಂತಲ್ಲ, ಆ ಒಂದು ಅವಕಾಶದಲ್ಲಿ ಒಂದು ಬಂತು. ಹಾಗಾಗಿ ಯಾವತ್ತೂ ಕೂಡ ನಾನೊಂದು ಹೇಳೋದು, ತಕ್ಷಣಕ್ಕೆ ನೀವು ಕಲಿತು ಅದನ್ನು ಸ್ಪರ್ಧೆಗೆ ಬರುವುದಕ್ಕಿಂತಲೂ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಯಾವುದೇ ನಿಮಗೆ ಇಷ್ಟವಾದದ್ದು, ನಿಮಗೆ ಸಾಧನೆ ಮಾಡಬೇಕಾದದ್ದು, ದಿನನಿತ್ಯದಲ್ಲಿ ಭಜನೆಯೋ ಹಾಡೋ ಯಕ್ಷಗಾನವೋ ನಿತ್ಯ ನೀವು ಅಭ್ಯಾಸ ಮಾಡಿದರೆ ಅದು ಯಾವತ್ತೂ ಅದು ಇಡುಗಂಟು, ಯಾವತ್ತೂ ಠೇವಣಿ, ಅದು ಯಾವತ್ತಾದರೂ ನಿಮ್ಮ ಲೈಫಲ್ಲಿ ಬರ್ತದೆ. ನನಗೂ ಅಷ್ಟೇ, ಪತ್ರಿಕೋದ್ಯಮ ಕಷ್ಟದಲ್ಲಿರುವಾಗ ನನ್ನ ಎಲ್ಲ ಹಳೆಯ ಕುಲಕಸಬು ಎಲ್ಲವೂ ಕೈಗೆ ಬಂದಾಗೆ, ನನಗೆ ಧೈರ್ಯ ಕೊಟ್ಟಾಗೆ, ಯಾವತ್ತೂ ನೀವು ಸಾಧನೆ ಮಾಡಬೇಕಾದ ವಿಷಯಗಳಿದ್ದರೆ ಪ್ರತಿದಿನ ಅದರ ಅನುಸಾರ. ಇವಳಿಗೆ ಹೇಳೋದಷ್ಟೇ, ನಾನು ಹಾಡಬೇಕು ಅಂತ ಮಾಡಿದರೆ ಖಾಲಿಯಲ್ಲಿ ಸ್ಪರ್ಧೆ ಇರುವಾಗ 4 ಹಾಡು ಕಲಿಯೋದಲ್ಲ, ಡೈಲಿ ನೀವು ಪ್ರತಿದಿನ ಒಂದು ಖುಷಿಯಿಂದ ಹಾಡಿದರೆ ಮಾತ್ರ ಅದು ಮುಂದೆ ಸಾಧ್ಯ. ಇಲ್ಲದೆ ನಾವು ಕನಸಾಗಿ ಉಳಿತದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಡ್ರಾಮಾ ಜೂನಿಯರ್ ಸೀಸನ್ 5 ಬಗ್ಗೆ, ಅಲ್ಲಿ ಹೇಗೆಲ್ಲ ರಿಹರ್ಸಲ್ ಇರ್ತದೆ, ಯಾವ ರೀತಿ ಕಾಂಪಿಟೇಷನ್ಗಳಿರ್ತದೆ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಯನ್ನು ಕೊಟ್ಟಂತಹ ನಮ್ಮ ಡ್ರಾಮಾ ಜೂನಿಯರ್ ಸೀಸನ್ 5 ವಿನ್ನರ್ ರಿಷಿಕಾ ಕುಂದೇಶ್ವರ್ ಅವರಿಗೆ ಧನ್ಯವಾದಗಳು. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿ ಅಂತ ಹೇಳಿ ಮ್ಯಾಂಗ್ಳೂರ್ ಮಿರರ್ ಆಶಿಸ್ತದೆ. ಅದೇ ರೀತಿ ಅವರ ತಂದೆ ಅವರ ಯಶಸ್ಸಿಗೆ ಟಂಕ ಕಟ್ಟಿ ಅವರನ್ನ ಹಿಂದೆ ಫಾಲೋ ಮಾಡ್ಕೊಂಡು ಅವರಿಗೆಲ್ಲ ಅವರ ಆಸೆಗಳನ್ನ ತನ್ನ ಮಗಳ ಮುಖಾಂತರ ಒಂದಷ್ಟು ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ. ಹೀಗೆ ಅವರಿಗೆ ರಂಗಭೂಮಿಯಲ್ಲಿ ಹಾಗೂ ಪತ್ರಿಕಾ ರಂಗದಲ್ಲಿ ಇನ್ನಷ್ಟು ಉಜ್ವಲವಾದಂತಹ ಯಶಸ್ಸು ಸಿಗಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಧನ್ಯವಾದ. ತುಂಬಾ ಖುಷಿ ಆಯ್ತು ವೀಕ್ಷಕರೇ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳನ್ನು ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್. ಧನ್ಯವಾದ.